ಅವರೊಂದಿಗೆ ಬದುಕಿ ಎಳ್ಳಷ್ಟು ಭ್ರಷ್ಟಾಚಾರ ಮಾಡದೆ ಕಳಂಕರಹಿತವಾಗಿ ಜೀವನ ಮಾಡಿ ಜನಪ್ರತಿನಿಧಿಗಳು ಹೇಗೆ ಜನಾನುರಾಗಿಗಳಾಗಿ ಬದುಕಬೇಕು ಎನ್ನುವುದಕ್ಕೆ ಶಾಶ್ವತ ನಿದರ್ಶನವಾಗಿ ಮಾದರಿಯಾಗಿ ನುಡಿದವರು ವಸಂತ ಬದಿಯವರು. ಈ ತಲೆಮಾರು ಕಂಡ ಅತ್ಯಗಣಿತದ ಅನುಕರಣೀಯ ಆಕರ್ಷಣೀಯ ವ್ಯಕ್ತಿತ್ವ ಬೆಳ್ತಂಗಡಿಯ ಬಂಗಾರ ಎಂದು ಭೌತಿಕವಾಗಿ ನಮ್ಮೊಂದಿಗಿಲ್ಲ. ಆದರೆ ಅವರು ಮಾಡಿರುವ ಜನಸೇವೆ, ಮೆರೆದ ಮಾನವೀಯ ಕಳಕಳಿ, ಹಾಕಿಕೊಟ್ಟ ಆದರ್ಶದ ಪಥಗಳು ಎಲ್ಲೆಂದಿಗೂ ಜೀವಂತ. ಇಂತಹ ಸ್ವಚ್ಛ ಪರಿಶುದ್ಧ ವ್ಯಕ್ತಿತ್ವದ ಅನುಕರಣೆ, ಅವರ ಆದರ್ಶಗಳ ಪಾಲನೆಯ ಮೂಲಕ ಅವರು ನಮ್ಮ ಮನಸ್ಸುಗಳಲ್ಲಿ ಮಾಡುವ ಕಾರ್ಯಗಳಲ್ಲಿ ಶಾಶ್ವತ
ತನ್ನ ಜೀವನವನ್ನು ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ಸೇವೆಯಾಗಿ ಮೀಸಲಾಗಿದ್ದ ಮುದ್ರತೆಯ ಜೊತೆಗೂ ನಡೆಯುವಿಕೆಯಲ್ಲಿ ತಾಲೂಕನ್ನು 5 ಬಾರಿ ಶಾಸಕರಾಗಿ ಆಡಿದ ಸಾಮರ್ಥ್ಯ ಇವರು ನಮ್ಮ ನಿಮ್ಮೆಲ್ಲರ ಮಾನ್ಯ ವಸತಿ. ಬೆಳ್ತಂಗಡಿಯ ರಾಜಕೀಯದಲ್ಲಿ ಹಸ್ತಂಗತ ಮಾಡಿದ್ರು. ಬಾಳ ಪಯಣದ ರೋಚಕ ಜೀವನದ ಕಥೆ ಮಾತ್ರ ಇನ್ನೂ ಕಣ್ಣಲ್ಲಿ ಜೀವನವಾಗಿದೆ. ಭೂಮಾಲೀಕರು ಪಟೇಲರಾಗಿದ್ದ ಕೋವಿಡ್ ಗ್ರಾಮದ ಕೆಡಿ ಸುಬ್ಬ ಪೂಜಾರಿ ಮತ್ತು ದೇವಕಿ ಮುಗ್ಗಗುತ್ತು ದಂಪತಿಯ ಪ್ರಥಮ ಪುತ್ರ ವಸಂತಮಂಗೇರರು ತನ್ನ 5 ತಮ್ಮಂದಿರು, ಓರ್ವ ತಂಗಿಗೆ ತಂದೆಯ ನಂತರ ತಂದೆಯ ಸ್ಥಾನ ತುಂಬಿದರು. 1946ರ ಜನವರಿ 12ರಂದು ಜನಿಸಿದ ಮಂಗೇರರು ಬೆಳೆದ ಬಳಿಕ ಇಟ್ಟ ಹೆಜ್ಜೆಗಳೆಲ್ಲವೂ ಇತಿಹಾಸದ ಪುಟಗಳಲ್ಲಿ ಅಚ್ಚೊತ್ತಾಗಿರುವುದಂತೂ ಸತ್ಯ. ಓರ್ಚಣ್ಣ ಎಂದೇ ಜನಜನರಾಗಿದ್ದು ನೇರ ರಾಜಕೀಯ, ನೊಂದವರ ಪಾಲಿನ ಆಶಾಕಿರಣ, ಲೋಪದೋಷವಿಲ್ಲದ ವ್ಯವಹಾರ, ಸಹಾಯಗುಣ, ಕಪ್ಪು ಚುಕ್ಕೆಗಳಿಂದ ಮೌಲ್ಯಾಧಾರಿತ ರಾಜಕಾರಣವೇ ಇವರ ವ್ಯಕ್ತಿತ್ವದ ಹಿನ್ನೆಲೆ. ಮೊದಲು ಶಾಸಕರಾಗಿದ್ದಾಗ ಬೆಳ್ತಂಗಡಿಗೆ ಮಂಗನ ಕಾಯಿಲೆಯ ಬಿಸಿ ತಟ್ಟಿತ್ತು. ಆಗ ಹಳ್ಳಿಗಳಲ್ಲಿ ಚಿಕಿತ್ಸೆ ಕೊಡಲು ಶ್ರಮಿಸಿದವರು ಬಂಗೇರರು. ಮಂಗನ ಕಾಯಿಲೆ ಹರಡುವ ಹುಳುಗಳನ್ನು ಬಿರಡೆಯಲ್ಲಿ ಹಾಕಿ ಕೆಸರಲ್ಲಿ ಹಿಡಿದುಕೊಂಡು ವಿಧಾನಸಭೆಗೆ ಹೋಗಿ ಪರಿಹಾರ ಕೊಡದಿದ್ರೆ ಇವನ್ನೇ ಇಲ್ಲಿ ಬಿಡುವುದಾಗಿ ನೇರವಾಗಿ ತರಾಟೆಗೆ ತೆಗೆದುಕೊಂಡು ಜನಪರ ಹೋರಾಟ ಮಾಡಿದರು. ಧೈರ್ಯವಂತನಾಗಿ, ನಿಷ್ಠಾವಂತನಾಗಿ ರಾಮನ ಜನ್ಮಭೂಮಿಯಲ್ಲಿ ರಾಮನ ದೇವಸ್ಥಾನವಾಗಬೇಕು ಎಂದು ಹೋರಾಟ ಮಾಡಿ ಧನ ಸಂಗ್ರಹ ಮಾಡಿದವರಿವರು ಎಂದೆಂದಿಗೂ ಯಾವ ಜಾತಿ ಧರ್ಮದ ಬಗೆಗೂ ಇವತ್ತಿನ ನುಡಿಗಮನ ಕಾರ್ಯಕ್ರಮವನ್ನು ಮಾಡಿರುವಂತಹ ಚೇತನ್ ಸೋಮೇಶ್ವರ ಇವರನ್ನ ದಯವಿಟ್ಟು ಭದ್ರತಾ ಸಿಬ್ಬಂದಿಗಳು ಈ ಕಡೆ ಬರಲಿಕ್ಕೆ ಹೇಳಿರುವುದು ತಮ್ಮಲ್ಲಿ ಕುಟುಂಬಸ್ಥರ ಪರವಾಗಿ ವಿನಂತಿ ಮಾಡಿಕೊಳ್ಬೇಕು. ಚೇತನ್ ಸೋಮೇಶ್ವರ ಇವರನ್ನ ದಯವಿಟ್ಟು ಒಳಗಡೆ ಬಿಡಬೇಕು. ಕಂಡಂತೆ ಹೇಳುವ ಜನಪ್ರಿಯತೆಯನ್ನ ಉಳಿಸಿಕೊಂಡಿರುವ ಏಕೈಕ ವ್ಯಕ್ತಿತ್ವ. ಮೇಲೋಟಕ್ಕೆ ಕಠೋರ ಅನ್ನಿಸ್ತಾರೆ, ಆದರೆ ಹೃದಯ ಮಾತ್ರ ಕಾಯುವುದು. ಇವರ ಮಾತಂದ್ರೆ ಹೈಕ್ ಮಾಡ್ತಾರ. ಅದರಲ್ಲಿ ಸ್ಪಷ್ಟತೆ ಮತ್ತು ನೈಜತೆ ಇತ್ತು. ಭ್ರಷ್ಟಾಚಾರ ನಿರ್ಮೂಲನೆಗೆ ಕಂಕಣಬದ್ಧರಾಗಿದ್ದು ಇವರ ನಡೆಯೇ ಎಲ್ಲರಿಗೂ ಆದರ್ಶ. ಎಷ್ಟೋ ಕುಟುಂಬಗಳಿದ್ದು ಎಷ್ಟೋ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಾ ಇದೆ. ಬೆಳ್ತಂಗಡಿಯ ಬಸ್ ನಿಲ್ದಾಣದ ಬಳಿ ಗಮನಿಸ್ತಾ ಇದೆ. ಒಂದು ಸಭಾಂಗಣ ಎಲ್ಲರಿಗೂ ಸಿಕ್ಕಿದೆ. ಅದುವೇ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ. ಈ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘವನ್ನ ಸ್ಥಾಪಿಸಿದ ಕರ್ತೃ ವಸಂತ ಮಂಗೇರರು. ಲಾರೆನ್ಸ್ ಮುಕ್ಕುಜಿ ಧರ್ಮಾಧ್ಯಕ್ಷ ಬಂದವರನ್ನು ಒಳಗಿಡಬೇಕು. ಬಿಷಪ್ ಲಾರೆನ್ಸ್ ಮುಕ್ಕುಜಿ ಮತ್ತೆ ಉಮರ್ ಕುಲಿ ಮುಸ್ಲಿಯರ್ ಮತ್ತು ಲಾರೆನ್ಸ್ ಮುಕ್ಕುಜಿ ಬೆಳ್ತಂಗಡಿಯ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು. ಅವ್ರು ಬಂದರೆ ಅವರನ್ನು ನೇರವಾಗಿ ಕರ್ಕೊಂಡು ಬರಬೇಕು. ಇದರಿಂದ 20 ವರ್ಷ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಮತ್ತು ಅವರ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೀವಿ. ಆ ಮುಖಾಂತರ ಬಹಳಷ್ಟು ನಮ್ಮ ಸಮಾಜದ ವಿದ್ಯಾರ್ಥಿಗಳು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗೆಯೇ ನಮ್ಮ ಸಂಘ ಇವತ್ತು ಇಷ್ಟು ಬೆಳಿಬೇಕೆಂದರೆ ಅವರ ಬಗ್ಗೆ ಬಹಳಷ್ಟು ಇದೆ. ಹೆಸರಿನಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಿದ್ದೇವೆ. ಸುಮಾರು 2,55,00,000 ಜಾಗ. ಅದಕ್ಕೆ ಮೂಲ ಪ್ರೇರಣೆ ಶ್ರೀಮಾನ್ ಸೋಮಲಿಂಗರು ಅವರೇ ಇದ್ದು ಅದನ್ನು ಮಾತುಕತೆ ಮುಗಿಸಿ ನಮಗೆ ಸಂಘಕ್ಕೆ ನೀಡಿದ್ದಾರೆ. ಅದನ್ನು ಮುಂದಿನ ದಿನದಲ್ಲಿ ನಾವು ಸಂಘದ ವಿವಿಧ ಚಟುವಟಿಕೆಗಳಲ್ಲಿ ಉಪಯೋಗವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳುತ್ತಾರೆ. ವಿಶೇಷವಾಗಿ ಬಂಗೇರು ಅಂತ ಹೇಳಿದರೆ ಬೆಳ್ತಂಗಡಿಯ ಒಂದು ಬಂಗ ಅವರನ್ನು ಕಳ್ಕೊಂಡದ್ದು ನಮಗೆ ಅತೀವ ದುಃಖವನ್ನು
ದಕ್ಷಿಣದ ಅಯೋಧ್ಯೆಯಾಗಿ ಚಿರಪರಿಚಿತ. ಸಹಸ್ರಾರು ಭಕ್ತಾದಿಗಳನ್ನು ತನ್ನತ್ತ ಕೈಬೀಸಿ ಕರೆದಿರೋ ರಾಮಕ್ಷೇತ್ರದ ನಿರ್ಮಾಣದ ರೂವಾರಿಯು ನಮ್ಮ ಬಂಗೇರರು. ಸಹಕಾರಿ ಸಂಘ ಹೊಂದಿದ್ರೆ ಎಲ್ರಿಗೂ ಸಹಕಾರವೇ ಸಿಗುತ್ತೆ. ನನ್ನಿಂದ ಸಹಾಯ ಆಗಬೇಕು ಎಂದು ಪಣದೊಟ್ಟು ಈ ದಿಗ್ಗಜ ಆರಂಭಿಸಿದ ಸಹಕಾರಿ ಸಂಘವೇ ಗುರುದೇವ ಸಹಕಾರಿ ಸಂಘ. ಶೈಕ್ಷಣಿಕವಾಗಿ ಭಾರಿ ಮಹತ್ವದ ಸೇವೆ ನೀಡಿದವರು ಇವರಿಗೆ. ಯಾರೇ ಒಬ್ಬ ವಿದ್ಯಾರ್ಥಿ ಕಷ್ಟ ಅಂದರೆ ಸಾಕು ಮರುಗಿದವರಿವರು. ಆದರೆ ಮರುಗಿ ಸುಮ್ಮನಾದವರಲ್ಲ, ತನ್ನ ದುಡಿಮೆಯ ಹಣವನ್ನ ಒಟ್ಟುಗೂಡಿಸಿ ನೆರವಾದವರು, ದಾನಿಗಳ ನೆರವನ್ನ ಪಡೆದು ಜೊತೆಯಾದವರು. ಶಿಕ್ಷಣಕ್ಕಾಗಿ ನಮ್ಮದೇ ಸಂಸ್ಥೆಗಳು. ಆಗ ವಿದ್ಯಾರ್ಥಿಗಳಿಗೆ ಕಡಿಮೆ ಫೀಸ್ ಜೊತೆಗೆ ಗುಣಮಟ್ಟದ ಶಿಕ್ಷಣ ಕೊಡಬಹುದೆಂದು ಗುರುದೇವ ಕಾಲೇಜನ್ನು ಆರಂಭಿಸಿದರು. ಈ ಮೂಲಕ ವಿದ್ಯಾರ್ಜನೆಗೈದ ಬಹುತೇಕ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಲು ಕೂಡ ಇರಲಿಲ್ಲ. ಇನ್ನು ನಾನವಿಯಲ್ಲಿ SSLC ಪ್ರಾರಂಭಿಸಿ ವೇಣೂರು ಪ್ರೌಢಶಾಲೆಯ ಹೊಸ ಕಟ್ಟಡವನ್ನು ಆರಂಭಿಸಿ ಕೊಕ್ರಾಡಿ PU ಕಾಲೇಜಿಗೆ ಅನುದಾನ ಸ್ಯಾಂಕ್ಷನ್ ಆಗುವಂತೆ ಮಾಡಿ ವೇಣೂರಿನಲ್ಲಿ ವಿಜ್ಞಾನ ವಿಭಾಗವಾಗಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಆ ಆಸೆ ಕನಸನ್ನು ಕೂಡ ಸಾಕಾರಗೊಳಿಸಿದರು. ಶ್ರೀ ಗುರುದೇವ ಕಾಲೇಜು ಅವರ ಒಂದು ಕನಸು. ಬೆಳ್ತಂಗಡಿಯ ಈ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಎನ್ನುವ ಒಂದು ಉದ್ದೇಶದಲ್ಲಿ ಈ ಒಂದು ಕಾಲೇಜನ್ನು ಕಟ್ಟಿದ್ದಾರೆ. ಮುಖ್ಯವಾಗಿ ಬಡ ಮಕ್ಕಳಿಗಾಗಿ ಈ ಒಂದು ನಮ್ಮೆಲ್ಲ ನಾಯಕರು ಬೆಳ್ತಂಗಡಿ ಕ್ಷೇತ್ರವನ್ನು 5 ಬಾರಿ ಪ್ರತಿನಿಧಿಸಿ ಸುದೀರ್ಘ 55 ವರ್ಷಗಳ ಕಾಲ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೆಲ್ಲವೂ ಬೆಳ್ತಂಗಡಿಯ ಜನತೆಗೆ ಎನ್ನುವಂತಹ ಧ್ಯೇಯದ ಉದ್ದೇಶದೊಂದಿಗೆ ಕೆಲಸವನ್ನು ಮಾಡಿ ಕಳೆದ ಮೇ 8ರಂದು ನಮ್ಮನ್ನು ಅಗಲಿ ದೇವರ ಪಾದ ಸೇರಿದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಕೆ ವಸಂತ ಬಂಗೇರರವರ ಉತ್ತರ ಕ್ರಿಯೆ ಕಾರ್ಯಕ್ರಮ ಮತ್ತು ನುಡಿ ನಮನ ಕಾರ್ಯಕ್ರಮವನ್ನು ಈ ದಿನ ಅವರ ಕುಟುಂಬಸ್ಥರು ಈ ಒಂದು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಕೆ ವಸಂತ ಬಂಗೇರರ ಕುಟುಂಬದ ಸದಸ್ಯರು, ವಿವಿಧ ಪಕ್ಷಗಳ ಮುಖಂಡರುಗಳು, ವಿವಿಧ ಕ್ಷೇತ್ರದಲ್ಲಿ ಅವರ ಜೊತೆ ಕೆಲಸ ಮಾಡಿದಂತಹ ಅವರ ಒಡನಾಡಿಗಳು, ರಾಜಕೀಯ ಕ್ಷೇತ್ರದ ಹಲವಾರು ಮಂದಿ ತಾವೆಲ್ಲ ಆಗಮಿಸಿದ್ದೀರಾ. ತಮ್ಮ ಒಬ್ಬೊಬ್ಬರ ಹೆಸರನ್ನು ಹೇಳ್ತಾ ನಾನು ಹೋಗೋದಿಲ್ಲ. ಬಂದಂತಹ ಎಲ್ಲ ಕುಟುಂಬದ ಸದಸ್ಯರನ್ನು, ಬಂಧು ಮಿತ್ರರನ್ನು, ಪಕ್ಷದ ಮುಖಂಡರುಗಳನ್ನು, ಕಾರ್ಯಕರ್ತರನ್ನು, ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೆ ವಸಂತ ಬಂಗೇರರ ಪತ್ನಿ ಸುಜಿತಾ ವಿ ಬಂಗೇರ, ಅಳಿಯಂದಿರಾದ ಧರ್ಮ ವಿಜೇತ್, ಸಂಜೀವ ಕನೆಕಳ್, ಪುತ್ರಿಯರಾದ ಪ್ರೀತಿತಾ ವಿಜೇತ್, ಬಿನುತಾ ಸಂಜೀವ್, ಮೊಮ್ಮಕ್ಕಳು ಮತ್ತು ಎಲ್ಲ ವಸಂತ ಬಂಗೇರರ ಕುಟುಂಬಸ್ಥರ ಪರವಾಗಿ ನಾನು ಈ ಒಂದು ನುಡಿ ನಮನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಕಾರ್ಯಕರ್ತರು ತಮ್ಮೊಂದಿಗೆ ಸಹಕರಿಸಬೇಕು. ಮಾಜಿ ಶಾಸಕರ ಅಭಿಮಾನಿಗಳು ದೂರ ದೂರದಿಂದ ತುಂಬ ಜನ ಬರ್ತಾ ಇದ್ದೀರಾ. ನಮ್ಮ ಜೊತೆ ಗಣ್ಯರನ್ನು ಇಲ್ಲಿ ಸೇರಿಕೊಳ್ಳಿಕ್ಕೆ ತಾವು ಅವಕಾಶ ಮಾಡಿಕೊಡಬೇಕು. ಅಲ್ಲಿ ಹಿಂದೆ ಇರುವಂತಹ ಎಲ್ಲ ನಮ್ಮ ಕಾರ್ಯಕರ್ತರು ಸ್ವಲ್ಪ ಗಣ್ಯರು ಬರುವಾಗ ತಮ್ಮ ಆಸನವನ್ನು ಬಿಟ್ಟುಕೊಟ್ಟು ತಮ್ಮ ನೈಜವಾದ ಒಂದು ಪ್ರೀತಿಯನ್ನು ವಸಂತ ಬಂಗೇರಿಗೆ ತೋರ್ಪಡಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ತಮ್ಮ ಪಕ್ಕದ ಸಭಾಂಗಣದಲ್ಲಿ ಆಸೀನರಾಗಿದ್ದೀರಾ. ತಾವು ಕೂಡ ಅಗತ್ಯ ಬಂದಾಗ ಎಲ್ಲ ಇತರ ಗಣ್ಯ ಅತಿಥಿಗಳನ್ನು ಬರಮಾಡಿಕೊಳ್ಳುವ ಸಲುವಾಗಿ ತಮ್ಮ ಆಸನಗಳನ್ನು ಬಿಟ್ಟುಕೊಟ್ಟು ನಮ್ಮ ಜೊತೆ ಸಹಕರಿಸಬೇಕು. ಕುಟುಂಬಸ್ಥರ ಜೊತೆ ತಾವು ಸಹಕಾರವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಮಾಜಿ ಶಾಸಕರಾದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ
ಕೆ ವಸಂತ ಬಂಗೇರರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಜೊತೆಗೆ ಮಾನ್ಯ ಕೆ ವಸಂತ ಬಂಗೇರರ ಆಪ್ತರು, ಕರ್ನಾಟಕದ ಧೀಮಂತ ಮುಖ್ಯಮಂತ್ರಿಗಳು, ರಾಜಕೀಯ ಕ್ಷೇತ್ರದ ಸವ್ಯಸಾಚಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರವರು 1 ಗಂಟೆಗೆ ಸರಿಯಾಗಿ ಈ ಸಭಾಂಗಣಕ್ಕೆ ಆಗಮಿಸಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ತಾವೆಲ್ಲರೂ ಆರಕ್ಷಕ ಸಿಬ್ಬಂದಿಗಳೊಂದಿಗೆ ನಮ್ಮ ಜೊತೆ ಸಹಕಾರ ಮಾಡಬೇಕು. ಅವರನ್ನು ಈ ಕಾರ್ಯಕ್ರಮಕ್ಕೆ ಬರುವಲ್ಲಿ ತಾವೆಲ್ಲರೂ ಅನುವು ಮಾಡಿಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಜೊತೆಗೆ ನಮ್ಮ ವಿಧಾನಸಭೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ UT ಖಾದರ್ ಅವರು ಕೂಡ ಜೊತೆಯಾಗಲಿಕ್ಕಿದ್ದಾರೆ. ಅವರನ್ನು ಕೂಡ ನಾವು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಿಕ್ಕಿದ್ದೇವೆ. ತಾವೆಲ್ಲರೂ ಆ ಸಂದರ್ಭದಲ್ಲಿ ಅವರಿಗೆ ಗೌರವ ಸೂಚಕವಾಗಿ ಎದ್ದು ನಿಂತು ಈ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲ ಸಹಕಾರವನ್ನು ನೀಡಬೇಕು ಅಂತ ಕುಟುಂಬಸ್ಥರ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಈ ನುಡಿ ನಮನ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ದೂರ ದೂರದಿಂದ ಬಂದಂತಹ ಎಲ್ಲ ಅಭಿಮಾನಿಗಳನ್ನು, ಹಿತೈಷಿಗಳನ್ನು, ಕಾರ್ಯಕರ್ತರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ತಾವೆಲ್ಲರೂ ತಮಗೆ ಹೊರಗಡೆ ಹಾಕಿದಂತಹ ಆಸನವನ್ನು ಸ್ವೀಕಾರ ಮಾಡಬೇಕು, ನಮ್ಮ ಜೊತೆ ಸಹಕಾರ ನೀಡಬೇಕು. ಮುಖ್ಯಮಂತ್ರಿಗಳು ಮತ್ತು ವಿಧಾನಸಭಾಧ್ಯಕ್ಷರು ಬಂದು ಹೋಗುವ ತನಕ ನೀವೆಲ್ಲ ನಮ್ಮ ಜೊತೆ ಸಾವಧಾನದಿಂದ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನು ನೀಡಬೇಕು ಅಂತ ತಮ್ಮಲ್ಲಿ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ತಾವೆಲ್ಲರೂ ಶ್ರೀಯುತ ವಸಂತ ಬಂಗೇರ ಕುಟುಂಬಸ್ಥರು ನೀಡುವಂತಹ ಊಟೋಪಚಾರವನ್ನು ಸ್ವೀಕರಿಸಿಯೇ ತೆರಳಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜನತೆಗೆ ಈ ಒಂದು ಶ್ರೀ ಗುರುದೇವ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರಥಮ ದರ್ಜೆ ಕಾಲೇಜು ಒಂದು ವರದಾನವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅನೇಕ ಹೆತ್ತವರು ಹಾಗೂ ವಿದ್ಯಾರ್ಥಿಗಳು ಈ ಅಡ್ಮಿಷನ್ ಆಗುವ ಸಂದರ್ಭದಲ್ಲಿ ನಮ್ಮ ವಸಂತ ಬಂಗೇರವರ ಆಫೀಸ್ನ ಎದುರುಗಡೆ ನಿಂತಿರುವಂಥ ಒಂದು ದೃಶ್ಯವನ್ನು ನನಗೆ ಈಗಲೂ ಕೂಡ ನೆನಪಿಗೆ ಬರ್ತಾ ಇದೆ. ಇನ್ನು ಮಂಗಳೂರಿಗೆ ಬೆಳ್ತಂಗಡಿಯಿಂದ ವ್ಯಾಸಂಗಕ್ಕಾಗಿ ಬರೋ ಮಕ್ಕಳಿಗೆ ಮಂಗಳೂರಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಬೇಕು ಅಂದ್ರೆ ಬಂಗೇರರಿಗೊಂದು ಫೋನ್ ಕಾಲ್ ಮಾಡಿದ್ರೆ ಸಾಕಿತ್ತು. ತಕ್ಷಣವೇ ದಯವಿಟ್ಟು ನನಗೆ ಹೊರಗಡೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ, ಸ್ವಲ್ಪ ಕಾರ್ಯಕರ್ತರು ಆಸನವನ್ನು ಬಿಟ್ಟುಕೊಟ್ಟು ಬಂದಂತಹ ಅತಿಥಿಗಳನ್ನು ದೂರದಿಂದ ಬಂದಿದ್ದಾರೆ, ಪುತ್ತೂರು, ಸುಳ್ಯ, ಬಂಟ್ವಾಳದಿಂದೆಲ್ಲ ಬಂದಿದ್ದಾರೆ. ಅವರಿಗೆ ಆಸನವನ್ನು ಇಲ್ಲಿ ಹಾಲ್ನೊಳಗೆ ಕೊಟ್ಟು ತಾವೊಂದು ತ್ಯಾಗವನ್ನು ಮಾಡಬೇಕು ಅಂತ ಕುಟುಂಬಸ್ಥರ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ತಾವು ವಸಂತ ಬಂಗೇರರ ಅಭಿಮಾನದಿಂದ ಈ ಒಂದು ನನ್ನ ಒಂದು ವಿನಂತಿಯನ್ನು ತಾವು ಪರಿಗಣಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ಈ ಸೌಲಭ್ಯ ರುಜುವಾತಾಗ್ತಿತ್ತು. ದೇಶ ಕಟ್ಟುವುದೆಂದರೆ ಕಲ್ಲು ಮಣ್ಣಿನಿಂದಲ್ಲ ಸ್ವಾಮಿ, ಶೈಕ್ಷಣಿಕವಾಗಿದ್ದು ಸ್ಪಂದಿಸಿದರೆ ಭವಿಷ್ಯದ ದೇಶ ಸುಂದರವಾಗಿ ಸದೃಢವಾಗಿ ನಿರ್ಮಾಣವಾಗುತ್ತೆ ಅನ್ನೋದು ನಮ್ಮ ಬಂಗೇರರು. ಬಿಲ್ಲವ ಸಂಘಕ್ಕೆ ಭದ್ರ ಬುನಾದಿ ಹಾಕಿಯೂ ಇವರು ಮೊದಲು ಮಾಡಿದ ಕೆಲಸವೇ ವಿದ್ಯಾದಾನ ಮತ್ತು ಅಶಕ್ತರಿಗೆ ಧನ ಸಹಾಯ. ಕಟ್ಟಕಡೆಯ ಸಮಾಜಕ್ಕೂ ಭೇದವಿಲ್ಲದೆ ಗಟ್ಟಿ ಧ್ವನಿಯಾದವರು. ಇಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಹೊಸಂಗಡಿಯಲ್ಲಿ ಇಂದಿನ ವಸತಿ ಶಾಲೆಯ ಆರಂಭದಲ್ಲೂ ನಾಯಕತ್ವದ ಚುಕ್ಕಾಣಿಗಳಿದವರು. ಹೊಸದ ಬಂಗೇರಿಯ ನೆನಪು ನಮ್ಮನ್ನು ಕಾಡುತ್ತದೆ. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇರುವಂತಹ ಸಂದರ್ಭದಲ್ಲಿ ಅವರು ನನ್ನ ನಾರಾಯಣ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೆಷ್ಟೋ ರಸ್ತೆಗಳು, ಅದೆಷ್ಟೋ ಅಣೆಕಟ್ಟುಗಳು, ಅದೆಷ್ಟೋ ಶಾಲೆಗಳು ಅನ್ನು ಮಂಜೂರು ಮಾಡುವುದರ ಒಟ್ಟಿಗೆ ನನ್ನ ಗ್ರಾಮದಲ್ಲಿ, ನನ್ನ ಗ್ರಾಮ ಇಡೀ ರಾಜ್ಯದಲ್ಲಿ ಒಂದು ಪ್ರಥಮ ನೈರ್ಮಲ್ಯವಂತ ಪುರಸ್ಕಾರ ಪಡೆಯಬೇಕಾದರೂ ಅವರ ಒಂದು ಸಹಾಯ ಇದ್ದೇ ಇದೆ. ಸರ್ಕಾರದಿಂದ ಏನೆಲ್ಲ ಸಹಾಯ ಬೇಕಾದನ್ನು ಒದಗಿಸಿಕೊಟ್ಟು ಇವತ್ತು ಪ್ರತಿಯೊಂದು ಮನೆಗೂ ಶೌಚಾಲಯ ಆಗಬೇಕಾದ್ರೆ ಅವರ ಮಾರ್ಗದರ್ಶನ ಇತ್ತು. ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಿದ್ದು. ಇಡೀ ತಾಲೂಕಲ್ಲಿ ಅದೆಷ್ಟೋ ಹಾಸ್ಟೆಲ್ಗಳನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಇದು ಎಲ್ಲ ಹಾಸ್ಟೆಲ್ಗಳನ್ನು ಅಲ್ಲಲ್ಲಿ ನಿರ್ಮಿಸಿದ ಒಟ್ಟಿಗೆ ನನ್ನ ಹೊಸಂಗಡಿ ಗ್ರಾಮದಲ್ಲಿ ಇಂದಿರಾ ವಸತಿ ಶಾಲೆ ಅನ್ನುವಂತಹ ಒಂದು ಹಾಸ್ಟೆಲ್ ಅನ್ನು ಮಾಡಿದ್ದಾರೆ. ಅದು ನೋಡಲಿಕ್ಕೆ ಒಂದು ದೊಡ್ಡ ವಿದ್ಯಾಸಂಸ್ಥೆಯಾಗಿ ಕಾಣ್ತಾ ಇದೆ. ಜನಪದ ಕ್ರೀಡೆ ಕನ್ನಡಕ್ಕೆ ಉತ್ತೇಜನ ನೀಡಿ ಇದಕ್ಕೂ ಮಹಾಪೋಷಕರಾದರು ನಮ್ಮ ಬಂಗೇರರು. ನೀವು ಡಯಾಲಿಸಿಸ್ ಯೂನಿಟ್ಗೆ ಭೇಟಿಯಾಗಿದ್ದೀರಾ? ಆಗಿಲ್ಲ ಅಂದ್ರೆ ಒಮ್ಮೆ ಆಗೋಣ ಬನ್ನಿ. ಇಲ್ಲಿರೋ ಪ್ರತಿಯೊಬ್ಬರ ನಗುವಿನ ಹಿಂದೆ ಇರೋ ಶಕ್ತಿಯೇ ನಮ್ಮ ಈ ಜೀವ. ಬೆಳ್ತಂಗಡಿಯಲ್ಲಿ ಡಯಾಲಿಸಿಸ್ ಯೂನಿಟ್ ಸ್ಥಾಪನೆ ಆಗೋ ಥರ ಮಾಡಿ ಎಲ್ಲರ ಆರೋಗ್ಯದಾಯಕ ಬದುಕಿಗೂ ಮೂಲ ತಳಪಾಯವನ್ನು ಹಾಕಿಕೊಂಡ್ರು. ಬೆಳ್ತಂಗಡಿಯಿಂದ ನಾವರಿಗೆ ಸರ್ಕಾರಿ ಬಸ್ ಇರಲಿಲ್ಲ. ಈ ವ್ಯವಸ್ಥೆಯು ಸಾಕಾರ ಆಯಿತು. ಇನ್ನು ಇರೋ ಜಾಗಗಳಿಗೆ ಹೋಗೋಕೆ ಬಸ್ ಇದ್ರು ಚಾಲಕ ನಿರ್ವಾಹಕರ ಧೋರಣೆಗಳ ಮಧ್ಯೆ ಆ ಬಸ್ ಬೇಕಾದಲ್ಲಿ ನಿಲ್ತಾನೂ ಇರಲಿಲ್ಲ. ಇದಕ್ಕೂ ಹೋರಾಟ ಮಾಡಿ ನಿಲ್ಲಬೇಕಾದ ಜಾಗದಲ್ಲಿ ಬಸ್ ನಿಲ್ಲೋ ಥರ ಹೋರಾಡಿ ಗೆದ್ದು ಫಲಿತಾಂಶ ಒದಗಿಸಿಕೊಟ್ಟವರು ಕೂಡ ಇವರು. ಮಾನ್ಯ ನಮ್ಮ ಬೆಳ್ತಂಗಡಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ವಸಂತ ಬಂಗೇರವರು ನಮ್ಮ ನೆರೆಯ ಉದ್ಯಮವಾಗಿರ್ತಕ್ಕಂಥ ಕೋರೋಡಿ ಪರಿಶಿಷ್ಟ ಪಂಗಡದ ರಸ್ತೆಗಳು ಸುಮಾರು ನಮ್ಮ ತಾಲೂಕಿನ ಇತಿಹಾಸದಲ್ಲಿ ಸುಮಾರು 13 ಕೋಟಿಗಿಂತಲೂ ಹೆಚ್ಚಿನ ಅನುದಾನವನ್ನು ನೀಡಿ 5.5 ಕಿಲೋಮೀಟರ್ ಸಂಪೂರ್ಣ ಕಾಂಕ್ರೀಟ್ ರಸ್ತೆ, ಅದರಲ್ಲಿ ಆಸುಪಾಸು 40 ಮೋರಿ, ಅದರ ಜೊತೆಗೆ 5 ಮೇಜರ್ ಬ್ರಿಡ್ಜ್ಗಳನ್ನು ಮಾಡಿ, ಅದರ ಜೊತೆಗೆ ನಮ್ಮ ಆ ಪರಿಸರದಲ್ಲಿರ್ತಕ್ಕಂಥ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ವಿಶೇಷವಾಗಿ ಒಂದು ಬ್ರಿಡ್ಜನ್ನು ಕೂಡ ಮಾಡಿ ಆ ಒಂದು ಉದ್ಯಾನದ ಸಾಧಾರಣ 100 ಮನೆಗಳಿರುವಂತಹ ಆ ಒಂದು ಪ್ರದೇಶಕ್ಕೆ ಹೊಸ ಬೆಳಕನ್ನು ಚೆಲ್ಲಿದ್ದಾರೆ. ಈ ಒಂದು ಭಾಗದಲ್ಲಿ ಕೋರೋಡಿ ಭಾಗದಲ್ಲಿ ವಿಶೇಷವಾಗಿ ಇಷ್ಟೊಂದು ದೊಡ್ಡ ಕೆಲಸ ಆಗಿ ಆ ಒಂದು ಪ್ರದೇಶಕ್ಕೆ ಇವತ್ತು ಕೂಡ ನ್ಯಾಷನಲ್ ಇರುವಂಥ ಒಂದು ರಸ್ತೆ ಮಾಡಿಕೊಟ್ಟಂಥ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಅವರ ಅಭಿವೃದ್ಧಿ ನಮ್ಮ ತಾಲೂಕಿಗೆ ಶಾಶ್ವತವಾಗಿರುತ್ತದೆ. ಅದನ್ನು ನೀಡಿ ಅಭಿವೃದ್ಧಿ ಮಾಡಲಿಕ್ಕೆ ಯಾಕಂದರೆ ಸಾಧ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 31 ವರ್ಷಗಳ ಇತಿಹಾಸದಲ್ಲಿ ಸುದೀರ್ಘ 31 ವರ್ಷಗಳ ಅಧ್ಯಕ್ಷರಾಗಿ ನಮ್ಮನ್ನು ಆಯೋಜಿಸುವ ನಮ್ಮೊಂದಿಗೆ ಎಲ್ಲ ರೀತಿಯ ಸಹಕಾರ ಹಾಗೂ ಮಾರ್ಗದರ್ಶನವನ್ನು ನೀಡಿದ್ದು ಅಷ್ಟೇ ಅಲ್ಲದೆ ಇಂಥ ಕಠಿಣ ಸಂದರ್ಭಗಳಲ್ಲಿ ಕೂಡ ನಮ್ಮನ್ನು ನಿಲ್ಲಿಸದೆ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಕಂಬಳ ನಡೆಸುವಲ್ಲಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದವರು. ಬೆಳ್ತಂಗಡಿಯಲ್ಲೊಂದು ಆಡಳಿತ ಸೌಧ ನವೀನಾಗಿ ಕಂಗೊಳಿಸುತ್ತಿದೆ. ಭದ್ರ ಕಟ್ಟಡ ಆಡಳಿತದ ಪಾರದರ್ಶಕತೆಗೆ ವೇದಿಕೆಯನ್ನೇ ಸೃಷ್ಟಿಸಿದೆ. ಇದರ ಹಿಂದಿನ ಔದಾರ್ಯತೆ ನೆಲೆಗೊಂಡು ಇನ್ನು ನೀರಿನ ಸಂಗ್ರಹ, ನೀರಿನ ಗುಣಮಟ್ಟ, ನೀರಿನ ಸಂರಕ್ಷಣೆಗಾಗಿ ಇವರು ಮಾಡಿರೋ ಹೋರಾಟದ ಪ್ರತಿಫಲ ಅನೇಕ. ಡ್ಯಾಮ್, ಅಣೆಕಟ್ಟುಗಳನ್ನು ಅಲ್ಲಲ್ಲಿ ನಿರ್ಮಿಸಿರುವ ಕೀರ್ತಿ ಇವರಿಗೆ ಸಿಗುತ್ತೆ. 2019ರ ಬಳಿಕ ಪ್ರವಾಹದ ಹಾವಳಿ ಜೋರಾಯಿತು. ಪ್ರವಾಹ ಬೆಳ್ತಂಗಡಿ ತಾಲೂಕನ್ನೇ ತಲ್ಲಣಗೊಳಿಸಿತು. ಎಷ್ಟೋ ಜನರ ಜೀವನ ಬರಲಾಗಿತ್ತು. ಅದಾಗ
ನೆರೆ ಸಂತ್ರಸ್ತರ ಮನವಿಗೆ ಧಾವಿಸಿದರು ನಮ್ಮ ಗಣ್ಯರು. ಬೇಟಮನೆಗೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ಬಡವರಾದವರು ಎಲ್ಲಿಗೆ ತಾನೇ ಹೋಗಬೇಕು? ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಾನೇ. ಇದರ ಅತ್ಯಗತ್ಯ ತುಂಬಾನೇ ಇದೆ ಎಂಬುದನ್ನು ಅರಿತ ಬಗ್ಗೆ ಮೂಲಭೂತ ಸೌಕರ್ಯವಾದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸ್ಥಾಪನೆಗೆ ಮುನ್ನುಡಿಯನ್ನು ಮಾಡಿದರು. 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬಂಧುಲೆ, ಸೇರಿದಿನ ಮಾತಾ ಕೆ ವಸಂತ ಬಂಗೇರಾಯಿ ಮೆರ್ನ ಅಭಿಮಾನಿಲೆ, ಹಿತೈಷಿಲೆ, ಕುಟುಂಬಸ್ಥರೇ, ಸೇರಿದ ವಸಂತ ಬಂಗೇರರ ಅಭಿಮಾನಿಗಳೇ, ಹಿತೈಷಿಗಳೇ, ಕುಟುಂಬಸ್ಥರೇ, ಸಂಸಾರಸ್ಥರೇ, ಎಲ್ಲ ಬಂಧುಗಳೇ, ಕಳೆದ 8ನೇ ತಾರೀಕು ಮೇ 8 ಶ್ರೀ ಕೆ ವಸಂತ ಬಂಗೇರ ಅವರು ಅಸ್ತಂಗತವಾದ ದಿವಸ. ಈ ದಿನ ಅವರ 13ನೇ ಒಂದು ತಿಥಿಯ ಕಾರ್ಯಗಳನ್ನೆಲ್ಲ ಮಾಡಿ ಕುಟುಂಬಸ್ಥರು ಸೇರಿ ಈ ಒಂದು ಇಲ್ಲಿ ಎಲ್ಲ ಅವರ ಅಭಿಮಾನಿಗಳನ್ನು, ಹಿತೈಷಿಗಳನ್ನು ಸೇರಿಸಿಕೊಂಡು ಅವರಿಗೆ ಒಂದು ನುಡಿ ನಮನ ಕೊಡುವಂಥ ಒಂದು ಕಾರ್ಯಕ್ರಮ ನೀವೆಲ್ಲ ಸೇರಿದ್ದೀರಿ. ನಿಮಗೆಲ್ಲರಿಗೂ ನಮ್ಮ ಕುಟುಂಬಸ್ಥರು, ಸಂಸಾರಸ್ಥರ ಪರವಾಗಿ ನಮಸ್ಕಾರವನ್ನು ಸಲ್ಲಿಸುತ್ತಾ, ವಸಂತ ಬಂಗೇರರು ಅನ್ನುವ ಹೆಸರೇ ನಮಗೆ ಒಂದು ರೋಮಾಂಚನ ಆಗ್ತದೆ. ಅವರು ಸ್ವಹಿತವನ್ನು ಬಿಟ್ಟು ಪರಹಿತದ ಬಗ್ಗೆ ಹೆಚ್ಚಿಗೆ ಚಿಂತನೆ ಮಾಡಿದಂಥ ಒಂದು ವ್ಯಕ್ತಿ. ತನಗಾಗಿ ಅವರು ಏನೂ ಮಾಡಲಿಲ್ಲ, ಸಮಾಜಕ್ಕಾಗಿ ಅವರ ಸರ್ವಸ್ವವನ್ನು ಕೊಟ್ಟಿದ್ದಾರೆ. ಈ ದಿನ ಆ ಪ್ರೀತಿಯಿಂದಾಗಿ ನೀವೆಲ್ಲರೂ ಇಲ್ಲಿ ಬಂದು ಸೇರಿದ್ದೀರಿ. ಮನುಷ್ಯ ಅಥವಾ ಹುಟ್ಟಿದ ನಂತರ ಇದು ಒಂದು ನಮ್ಮ ಜೀವನ ಅನ್ನುವಂಥದ್ದು 3 ದಿವಸದ ಒಂದು ಆಟ. ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ನಾವು ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಎಲ್ರಿಗೂ ಪ್ರೀತಿ ಪ್ರೇಮ ಹಂಚಿ ಹೋದವ ಯಾವತ್ತೂ ನೆನಪಿಗೆ ಬರುವಂಥ ವ್ಯಕ್ತಿ ಆಗಿರ್ತಾರೆ. ಈ ದಿವಸ ನಮ್ಮ ಕೆ ವಸಂತ ಬಂಗೇರಾಯಿ ಇವರು ಎಲ್ರಿಗೂ ತನ್ನ ಮನದಲ್ಲಿ ಎಷ್ಟು ಬೇಗುದಿ ಇದ್ದರೂ ಕೂಡ ಅದನ್ನು ಮರೆತು ಎಲ್ರಿಗೂ ತನ್ನ ಪ್ರೀತಿಯನ್ನು ಹಂಚಿದ್ದಾರೆ. ಇವತ್ತು ಅವರು ಪರಮಾತ್ಮನ ಪಾದ ಸೇರಿದ್ದಾರೆ. ಆ ಪರಮಾತ್ಮನ ಪಾದ ಸೇರಿದ ವಸಂತ ಬಂಗೇರರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಬೇಕು ಅನ್ನುವ ಒಂದು ರೀತಿಯಲ್ಲಿ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ನೀವು ಬಂದವರು ಎಲ್ಲರೂ ಆ ಒಂದು ಆತ್ಮ ಪರಮಾತ್ಮನಲ್ಲಿ ಲೀನವಾಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ಆ ಕುಟುಂಬಸ್ಥರು ಮತ್ತು ಸಂಸಾರಸ್ಥರಿಗೆ ಆ ಒಂದು ದುಃಖವನ್ನು ಭರಿಸುವ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಎಂದು ಪ್ರಾರ್ಥನೆ ಮಾಡಲಿಕ್ಕಾಗಿ ತಾವೆಲ್ಲರೂ 1 ನಿಮಿಷ ಎದ್ದು ನಿಂತು ಮೌನ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ದಿವಸ ಸನ್ಮಾನ್ಯ ವಸಂತ ಬಂಗೇರರ ಬಗ್ಗೆ ಒಂದು ನುಡಿ ನಮನವನ್ನು ಸಲ್ಲಿಸಲಿಕ್ಕೆ ಅವರು ತನ್ನ ಜೀವಿತಾವಧಿಯಲ್ಲಿ ಒಂದು ಚಲನಚಿತ್ರವನ್ನು ಮಾಡಿದ್ರು, ಸಂಗಮ ಸಾಕ್ಷಿ ಅನ್ನುವಂದು. ಅದಕ್ಕೆ ಸಾಹಿತ್ಯವನ್ನು ಒದಗಿಸಿದವರು ಅಮೃತ ಸೋಮೇಶ್ವರ್ ಅವರು.
ಅವರ ಪುತ್ರ ಚೇತನ್ ಸೋಮೇಶ್ವರ್ ಅಂತ ಇಲ್ಲಿ ಈ ದಿವಸದ ಈ ಒಂದು ನುಡಿನಮನವನ್ನು ಅವರು ನಡೆಸಿಕೊಡಬೇಕು ಅಂತ ನಾವು ಅವ್ರ ಹತ್ರ ಕೇಳಿಕೊಂಡಂತೆ ಅವರು ಬಂದಿದ್ದಾರೆ. ಈ ಒಂದು ನುಡಿನಮನ ಕಾರ್ಯಕ್ರಮವನ್ನು ಸನ್ಮಾನ್ಯ ಚೇತನ್ ಸೋಮೇಶ್ವರ್ ಇವರು ನಡೆಸಿಕೊಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಗೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯರು ಹಿರಿಯರು ಆದಂತಹ ದಿವಂಗತ ಕೆ ವಸಂತ ಬಂಗೇರ ಅವರ ಉತ್ತರ ಕ್ರಿಯೆ ಹಾಗೂ ನುಡಿನಮನದ ಈ ಹೃದಯ ಸ್ಪರ್ಶಿ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಧಾರ್ಮಿಕ, ರಾಜಕೀಯ, ಶಿಕ್ಷಣ, ಉದ್ಯಮ ಕ್ಷೇತ್ರದ ಸರ್ವಗಣ್ಯರೇ, ಅದೇ ರೀತಿಯಲ್ಲಿ ಬಂಗೇರರ ಎಲ್ಲ ಅಭಿಮಾನಿಗಳೇ, ಅವರ ಕೂಡು ಕುಟುಂಬದ ಸರ್ವ ಸದಸ್ಯರೇ, ಈ ನುಡಿನಮನ ಸಮಾರಂಭವನ್ನು ನಡೆಸಿಕೊಡಬೇಕು ಅಂತ ನನಗೆ ಕರೆ ಬಂದಾಗ ಏಕಕಾಲದಲ್ಲಿ ಆಶ್ಚರ್ಯ ಆಯಿತು, ಮುಜುಗರ ಆಯಿತು, ಅದರ ಜೊತೆಗೆ ಸಂತೋಷವಾಯಿತು. ಆಶ್ಚರ್ಯ ಯಾಕೆಂದರೆ ಇಷ್ಟೊಂದು ಜನ ಅವರ ಒಡನಾಟ ಇರುವಂಥವರನ್ನು ಬಿಟ್ಟು ನನ್ನನ್ನೇ ಯಾಕೆ ಆಯ್ಕೆ ಮಾಡಿದರು ಎನ್ನುವಂಥದ್ದು. ಮುಜುಗರ ಯಾಕೆಂದರೆ ಈಗಾಗಲೇ ಬಂಗೇರ ಬಗ್ಗೆ ಸಾಕಷ್ಟು ಕ್ಷೇತ್ರ ಕಾರ್ಯ ಮಾಡಿ ಅವರ ಬಗ್ಗೆ 2 ಉತ್ತಮ ಕೃತಿಗಳನ್ನು ಹೊರತಂದಂತಹ ನನ್ನ ಸ್ನೇಹಿತರಾದಂತಹ ಅರವಿಂದ ಚೊಕ್ಕಾಡಿಯವರಿಲ್ಲಿದ್ದಾರೆ, ನನ್ನ ವಿದ್ಯಾರ್ಥಿ ಮಿತ್ರ ಶಿಬಿ ಧರ್ಮಸ್ಥಳ ಅವರಿದ್ದಾರೆ. ಹಾಗಾಗಿ ಅವರು ಈಗಾಗಲೇ ಸಾಕಷ್ಟು ವೇದಿಕೆಗಳಲ್ಲಿ ಮಾತಾಡಿರಬಹುದು, ಆದರೆ ನನ್ನನ್ನು ಆಯ್ಕೆ ಮಾಡಿದರ ಬಗ್ಗೆ ಸಹಜವಾಗಿಯೇ ಮುಜುಗರ, ಅದರ ಜೊತೆಗೆ ಒಂದಷ್ಟು ಹೆಮ್ಮೆ ಕೂಡ. ಯಾಕೆಂದರೆ ಇಂಥ ಒಂದು ಸುಯೋಗ ನನ್ನ ಪಾಲಿಗೆ ಒದಗಿತಲ್ಲ ಎನ್ನುವಂಥದ್ದು. ನಾನು ಒಂದು 3 ನೆಲೆಗಳಲ್ಲಿ ಮಾತಾಡ್ತೇನೆ. ಅವರ ರಾಜಕೀಯ ಸಾಧನೆಯ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಅವರ ವ್ಯಕ್ತಿತ್ವದ ಬಗ್ಗೆ ಕೂಡ ತಾವೆಲ್ಲರೂ ಅರಿತೇ ಇದ್ದೀರಿ. ಈ 2 ಕೃತಿಗಳನ್ನು ತಾವೆಲ್ಲ ಅಧ್ಯಯನ ಮಾಡಬೇಕು ಅಂತ ನನ್ನ ವಿನಂತಿ. ವಜ್ರ ವಸಂತ ಮತ್ತು ಅದೇ ರೀತಿಯಲ್ಲಿ ವಸಂತ ವಿನ್ಯಾಸ ಎನ್ನುವಂಥ ಕೃತಿಗಳು. ವಸಂತ ಬಂಗೇರ ಅವರನ್ನು ನೆನಪಿಸಿಕೊಂಡಾಗ ನನಗೆ ತಕ್ಷಣಕ್ಕೆ ನೆನಪಾಗುವಂಥದ್ದು ಕುವೆಂಪು ಅವರು. ಆರ್ಥಿಕವಾಗಿ ಬಹಳ ಬಲಾಢ್ಯವಾದಂಥ ಹಿನ್ನೆಲೆಯಿಂದ ಬಂದಂಥ ಕುವೆಂಪು ಅದೇ ಕಾಲಕ್ಕೆ ಸಾಮಾಜಿಕವಾಗಿ ಈ ಜಾತಿ ಪದ್ಧತಿಯ ಒಂದು ಹಿಂಸೆ, ಅವಮಾನಗಳನ್ನು ಸಾಕಷ್ಟು ಅನುಭವಿಸಬೇಕಾಯಿತು. ಅದೇ ರೀತಿಯಲ್ಲಿ ಒಂದು ಬಹಳ ದೊಡ್ಡ ಸಮುದಾಯದಿಂದ ಬಂದಂಥ ವಸಂತ ಬಂಗೇರರು ಸಹ ಆರ್ಥಿಕವಾಗಿ ಸಾಕಷ್ಟು ಸದೃಢರು, ಪ್ರತಿಷ್ಠಿತವಾದಂಥ ಕೇದೆ, ಗುತ್ತುಮನೆತನಕ್ಕೆ ಸಂಬಂಧಪಟ್ಟಂಥವರು. ಆದರೂ ಅವರ ಬಾಲ್ಯದಲ್ಲೂ ಈ ಶ್ರೇಣೀಕರಣದ ಜಾತಿ ಪದ್ಧತಿಯ ತಾರತಮ್ಯದ ನೋವನ್ನು ಅವರು ಅನುಭವಿಸಿದ್ದಾರೆ ಎನ್ನುವಂಥದ್ದನ್ನು ಆ ಕೃತಿಯನ್ನು ಓದಿ ತಿಳ್ಕೊಂಡೆ. ಆದರೆ ಬಂಗೇರು ಇದನ್ನು ಸವಾಲಾಗಿ ತಗೊಂಡ್ರು. ಅವರು ಎಂದೂ ಕೂಡ ತಮ್ಮ ಮನಸ್ಸನ್ನು ಕಹಿ ಮಾಡಿಕೊಳ್ಳಿಲ್ಲ, ಬದಲಾಗಿ ತಮ್ಮ ವಿಶಿಷ್ಟವಾದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ್ರು. ಬಂಗೇರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಅಂತ ಹೇಳ್ತಾರೆ. ಆ ಸಿಟ್ಟು ಬರುವುದಕ್ಕೆ ಕಾರಣ, ಅನೇಕರಿಗೆ ಸಿಟ್ಟು ಜಾಸ್ತಿ ಆಗುವುದು BP ಜಾಸ್ತಿಯಾಗಿ, ಆರೋಗ್ಯ ಕೆಟ್ಟು. ಬಂಗೇರರು ವೈಯಕ್ತಿಕ ಆರೋಗ್ಯದಿಂದ ಸಿಟ್ಟನ್ನು ಇತ್ತೀಚೆಗೆ ಹೆಚ್ಚು ಮಾಡಿಕೊಂಡವರಲ್ಲ, ಅವರ ತಾರುಣ್ಯದಿಂದಲೇ ಅವರಿಗೆ ಸಿಟ್ಟು. ಯಾಕೆಂದರೆ ಸಮಾಜದ ಅನಾರೋಗ್ಯಕ್ಕೆ ಅವರ ಸ್ಪಂದನೆ ಆಗಿತ್ತು ಅಂತ ನಾನು ಭಾವಿಸ್ತೇನೆ. ಇನ್ನು ಅವರ ನೇರವಂತಿಕೆ, ಅದೇ ರೀತಿಯಲ್ಲಿ ಎಲ್ಲ ಅವಕಾಶಗಳು ಸಿಕ್ಕರೂ ಅದನ್ನು ಪಕ್ಕಕ್ಕೆ ಸರಿಸಬಲ್ಲಂಥ ಒಂದು ನಿಸ್ಪೃಹತೆ, ಅದೇ ರೀತಿಯಲ್ಲಿ ಯಾವುದೇ ಪಕ್ಷಕ್ಕೆ ಸೀಮಿತವಾಗದೆ ಬೆಳೆದಂಥ ಛಾತಿ. ಬಂಗೇರು ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲ ಪಕ್ಷಗಳ ಒಡನಾಟ ಇಟ್ಟುಕೊಂಡವರು, ಎಲ್ಲ ಪಕ್ಷಗಳಿಂದ ಗೆದ್ದವರು. ಸಾಮಾನ್ಯವಾಗಿ ನಮ್ಮಲ್ಲಿ ಇವತ್ತು ಹೇಳ್ತಾರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ. ಬಂಗೇರ ಮಟ್ಟಿಗೆ ಬಹುಶಃ ಇದು ಅಷ್ಟು ಒಗ್ಗುವುದಿಲ್ಲ ಅಂತ ಕಾಣುತ್ತದೆ. ಇಷ್ಟೆಲ್ಲ ಆದರೂ ಬಂಗೇರನ್ನು ಪಕ್ಷಾಂತರಿ ಅಂತ ಕರೆಯುವಂಥ ಧೈರ್ಯ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರ ಅವಕಾಶವಾದಿಯಲ್ಲ, ಸಮಯ ಸಾಧಕತನ ಅವರಲ್ಲಿ ಇಲ್ಲವೇ ಇಲ್ಲ ಎನ್ನುವಂಥದ್ದು. ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಅವರ ತಂದೆಯವರಾದಂಥ ಕೇದೆ ಸುಬ್ಬ ಪೂಜಾರಿಯವರ ಗಾಢವಾದಂಥ ಪ್ರಭಾವ ಅವರ ಮೇಲೆ ಇದೆ. ಅದೇ ರೀತಿಯಲ್ಲಿ ಅವರ ಅನುಸರಣೆಯನ್ನು ಅವರು ಮಾಡಿದ್ದಾರೆ. ಬಡವರ ಪರವಾದಂಥ ಕಾಳಜಿ, ಅದೇ ರೀತಿಯಲ್ಲಿ ಆ ಒಂದು ಕಾಲದಲ್ಲಿ ಆ ಗೇಣಿದಾರರ ಕುರಿತಾಗಿ ಅವರ ಬಾಕಿಯನ್ನೆಲ್ಲ
ಚುಕ್ತ ಮಾಡಿ ಆ ಎಲ್ಲ ರೆಕಾರ್ಡನ್ನು ಒಲೆಗೆ ಎಸೆಯುವಂತಹ ಒಂದು ಆ ಹೃದಯವಂತಿಕೆ ಇದೆಯಲ್ಲ, ಇದು ನಿಜವಾಗಿ ಕೂಡ ಬಹಳ ಕಷ್ಟ ರೂಢಿಸಿಕೊಳ್ಳುವಂಥದ್ದು. ಇನ್ನು ಸಾಮಾನ್ಯವಾಗಿ ಒಂದು ಮಾತಿದೆ, ಬಂಗೇರು ಬೈತಾರೆ, ಅವರ ಸಿಟ್ಟು 3 ರೀತಿ ಇದೆ ಅಂತ ನನಗೆ ಅನಿಸ್ತದೆ. ಲಂಕೇಶ್ ಒಂದು ಕಡೆ ಹೇಳ್ತಾರೆ, ಈ ಕೋಪ ಎನ್ನುವಂಥದ್ದು ಬೆಂಕಿಯ ಹಾಗೆ ಅಂತ. ಬೆಂಕಿಯ ಒಂದು ಗುಣ ಬೆಳಕು ಕೊಡುವಂಥದ್ದು, ಇನ್ನೊಂದು ಬೆಂಕಿ ಸುಡುವಂಥದ್ದು. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಒಂದು ಪಂಜು ದೀವಟ್ಟಿಗೆ ಒಮ್ಮೆಲೆ ಜ್ವಲಿಸಿ ಬಗ್ಗನೆ ಆರಿ ಹೋಗುವಂಥದ್ದು. ಈ 3 ಗುಣಗಳು ಬಂಗೇರರ ಸಿಟ್ಟಲ್ಲಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ಕೆಲವೊಮ್ಮೆ ಅವರಿಂದ ಯಾರು ಹೆಚ್ಚು ಬಯಸಿಕೊಂಡಿದ್ದಾರೋ ಅವರಿಗೆ ಹೆಚ್ಚು ಫೇವರ್ ಆಗಿದೆ ಎನ್ನುವಂಥದ್ದು ಅವರ ನಿಕಟವರ್ತಿಗಳ ಅನುಭವ. ನನಗೆ ಇನ್ನೊಂದು ಜಿಜ್ಞಾಸೆ, ಇಷ್ಟೊಂದು ಜನರನ್ನು ಬಂಗೇರು ಬೈದಿದ್ದಾರೆ, ಆದರೆ ಯಾರನ್ನು ಅವರು ದ್ವೇಷಿಸಲಿಲ್ಲ. ಅವರ ಕೋಪ ಎನ್ನುವಂಥದ್ದು ಅದು ವಜ್ರದಂಥ ಮನಸ್ಸು, ಅದೇ ರೀತಿಯಲ್ಲಿ ಕುಸುಮದಂಥ ಮನಸ್ಸು ಕೂಡ ಹೌದು. ಇಷ್ಟೆಲ್ಲ ಜನ ಬಯಸಿಕೊಂಡ್ರಲ್ಲ, ಬಯಸಿಕೊಂಡವರು ಯಾಕೆ ಪ್ರತಿಭಟನೆ ಮಾಡಲಿಲ್ಲ? ಅದನ್ನು ಯಾಕೆ ಕೇಳಿಕೊಂಡು ತೆಪ್ಪಗಿದ್ರು ಎಂದರೆ, ಬಹುಶಃ ಒಂದೋ ಅಪರಾಧಿ ಪ್ರಜ್ಞೆ, ಅಥವಾ ಬಂಗೇರರ ಮೇಲಿನ ತೀವ್ರವಾದಂತಹ ಮೋಹ ಪ್ರೇಮ, ಅಥವಾ ಕೆಲವರು ಬಂಗೇರರ ಸಿಟ್ಟನ್ನು ಒಂದು ರೀತಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ರು ಅಂತ ನನಗೆ ಅನಿಸ್ತದೆ. ನನಗೆ ಅನಿಸುವಂಥದ್ದು ಇನ್ನೂ ಪ್ರಮುಖವಾಗಿ ಏನು ಅಂದರೆ, ಬಂಗೇರರ ಭಾಷೆಗೆ ಬೆಲೆ ಕೊಡುವುದಲ್ಲ, ಬಂಗೇರರ ಹೃದಯದ ಭಾವ ಇದೆಯಲ್ಲ, ಅವರು ಯಾರನ್ನು ಬೈದರೂ ಕೂಡ ಅವರನ್ನು ಯಾರನ್ನು ಕಡೆ ತನಕ ದ್ವೇಷಿಸದೆ ತಮಗೆ ಆಗದವರ ಕೆಲಸಗಳನ್ನು ಮಾಡಿಕೊಡುವಂಥ ಈ ತಾಯಿತನದ ಭಾವ ಇದೆಯಲ್ಲ, ಅವರು ಒಂದು ರೀತಿಯಲ್ಲಿ ಇಡೀ ಬೆಳ್ತಂಗಡಿ ತಾಲೂಕಿಗೆ ಸೋದರ ಮಾವ ಅಂತ ನಾನು ಅಂದುಕೊಳ್ತೇನೆ. ನಮ್ಮಲ್ಲಿ ದೈವವನ್ನು ತುಳುನಾಡಿನಲ್ಲಿ ತಾಯಿಗೆ ಹೋಲಿಸಿದ್ದಾರೆ, ಸೋದರ ಮಾವನಿಗೆ ಹೋಲಿಸಿದ್ದಾರೆ. ಈ 2 ಸಂವೇದನೆಗಳು ಬಂಗೇರ ವ್ಯಕ್ತಿತ್ವದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನನಗೆ ಕಂಡ ಹಾಗೆ ಬಂಗೇರು ನನಗೆ ಅಥವಾ ನಮಗೆಲ್ಲ ಯಾಕೆ ಮುಖ್ಯ ಎನ್ನುವುದನ್ನು ಕೆಲವು ಅಂಶಗಳಲ್ಲಿ ನಾನು ಗ್ರಹಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಬಹಳ ಮುಖ್ಯವಾದದ್ದು ಏನು ಅಂದರೆ, ಇಷ್ಟೆಲ್ಲ ವರ್ಚಸ್ಸು ಇದ್ದರೂ, ಇಷ್ಟೆಲ್ಲ ಅವಕಾಶಗಳಿದ್ದರೂ ಬಂಗೇರರು ಯಾವುದೇ ಅವಕಾಶಗಳನ್ನು ಹುಡುಕಿಕೊಂಡು ಹೋಗಲಿಲ್ಲ. ಅದಕ್ಕಾಗಿ ಅವರು ಅಂಗಲಾಚಲಿಲ್ಲ, ಬೇಡಲಿಲ್ಲ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ರಾಜಕಾರಣವನ್ನು ಮಾಡುತ್ತಾ ಮಾಡುತ್ತಾ ದುಡ್ಡನ್ನು ಕಳೆದುಕೊಳ್ತಲೇ ಹೋದರು. ಬಹುಶಃ ಇಡೀ ಜಗತ್ತಿನಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಇಂಥ ವಿರಳಾತಿ ವಿರಳರ ಪಂಕ್ತಿಯಲ್ಲಿ ರಾಜಕಾರಣದಲ್ಲಿ ಸುದೀರ್ಘ ವರ್ಷ ಇದ್ದುಕೊಂಡು ದುಡ್ಡನ್ನು ಒಂದು ದೊಡ್ಡ ಸಂಗತಿ ಅಂತ ಮಾಡದೆ, ದುಡ್ಡನ್ನು ಒಬ್ಬ ವಿಧೇಯ ಸೇವಕನ ಹಾಗೆ, ದುಡ್ಡಿನ ಮಹತ್ವ ಅವರಿಗೆ ಗೊತ್ತಿತ್ತು, ಅದು ದುಡ್ಡು ಅವರನ್ನು ಆಳ್ಲಿಕ್ಕೆ ಅವರು ಎಂದೂ ಅವಕಾಶ ಮಾಡಿಕೊಡ್ಲಿಲ್ಲ. ಹಾಗಾಗಿ ಈ ಕಾರಣಕ್ಕೆ ನಾನು ಅವರನ್ನು ಯಾವತ್ತೂ ಕೂಡ ಗೌರವಿಸುವಂಥವನು ಎನ್ನುವುದು. ಎರಡನೆಯದಾಗಿ ಅವರದ್ದು ಒಂದು ರೀತಿಯಲ್ಲಿ ಗಣೇಶ ಪ್ರತಿಭೆ ಅಂತ ಹೇಳ್ಬೋದು. ನಮ್ಮಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯ, ಶಿವ ಪಾರ್ವತಿಯರ ಮಕ್ಕಳು, ಸುಬ್ರಹ್ಮಣ್ಯ ಪರ್ಯಟನದಲ್ಲಿ ಆಸಕ್ತ. ಆದರೆ ಗಣೇಶ ಇದ್ದಲ್ಲೇ ತಂದೆ ತಾಯಿಗಳಿಗೆ ಸುತ್ತು ಬಂದು ಪ್ರಪಂಚ ಪರ್ಯಟನದ ಅನುಭವ ಕಂಡುಕೊಳ್ತಾನೆ. ಬಂಗೇರಿಗೆ ದೇಶ ವಿದೇಶ ಸುತ್ತುವಂಥ ಹೇರಳ ಅವಕಾಶಗಳಿದ್ದವು. ಅವರು ದೆಹಲಿಗೂ ಹೋಗುವಂಥ ಒಂದು ಸಾಧ್ಯತೆ ಎಲ್ಲ ಇತ್ತು. ಆದರೆ ಅವರು ಬ್ಯಾಂಗ್ಳೂರು ಟು ಬೆಳ್ತಂಗಡಿ, ಬೆಳ್ತಂಗಡಿ ಟು ಬ್ಯಾಂಗ್ಳೂರು, ಬೆಳ್ತಂಗಡಿಯನ್ನೇ ತಮ್ಮ ಒಂದು ನಿರಂತರ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡದ್ದು ಬಹಳ ಮುಖ್ಯವಾದಂಥ ಸಂಗತಿ ಅಂತ ನನಗೆ ಅನ್ನಿಸುತ್ತದೆ. ಬಂಗೇರಿಗೆ ಹಣದ ಮಹತ್ವ ಗೊತ್ತಿತ್ತು. ಆದರೆ ಹಣ ಎನ್ನುವುದು ಅದು ದ್ರವ್ಯ ಅಂತ ಅವರಿಗೆ ಗೊತ್ತಿತ್ತು. ಅದು ಯಾವತ್ತೂ ಘನೀಭೂತವಾಗಬಾರದು, ದ್ರವ ರೂಪದಲ್ಲಿ ಇರಬೇಕು ಅಂತ. ಹಾಗಾಗಿ ಹಣವನ್ನು ಅಗತ್ಯ ಇರುವವರಿಗೆ ಯಾವತ್ತೂ ಕೂಡ ಅವರು ಕಿಸೆಯಲ್ಲಿ ಎಷ್ಟಿದೆ ಅಂತ ನೋಡದೆ ಬಾಚಿ ಕೊಟ್ಟಂಥದ್ದೆಲ್ಲ ಇದೆ. ಹೀಗೆ ಪಡ್ಕೊಂಡವರೆಲ್ಲ ಅವರಿಗೆ ಕೃತಜ್ಞರು ಅಂತ ಕೇಳಿದರೆ ನನ್ನಲ್ಲಿ ಉತ್ತರ ಇಲ್ಲ. ಆದರೆ ಬಂಗೇರನ್ನು ಯಾರೂ ಕೂಡ ಇದುವರೆಗೆ ಒಬ್ಬ ಕರಪ್ಟ್ ಅಂತ, ಭ್ರಷ್ಟಾಚಾರಿ ಅಂತ ದೂರುವುದಕ್ಕೆ ಯಾವ ಅವಕಾಶವನ್ನು ಅವರು ಮಾಡಿಕೊಟ್ಟಿಲ್ಲ. ಇನ್ನು ಮುಂದೆ ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರದಲ್ಲಿ ಜನ ಗೆಲ್ಲುವುದಕ್ಕೆ ಬಯಸ್ತಾರೆ. ಬಂಗೇರರು 5 ಬಾರಿ ಶಾಸಕರಾಗಿದ್ದವರು, ಎಷ್ಟೋ ಬಾರಿ ಅವರು ಸೋಲನ್ನು ಅನುಭವಿಸಿದವರು. ಸೋತಾಗಲೂ ಕೂಡ ಅವರು ತಮ್ಮ ಸ್ಥೈರ್ಯವನ್ನು ಕಳ್ಕೊಳ್ಳಿಲ್ಲ. ಅವರ ನಿರಂತರ ಚಾಲ್ತಿಯಲ್ಲಿರುವಂತಹ ಒಬ್ಬ ರಾಜಕಾರಣಿಯಾಗಿದ್ದರು. ಅವರ ಕಚೇರಿ ಸದಾ ತೆರೆದೇ ಇರ್ತಿತ್ತು. ಅದೇ ರೀತಿಯಲ್ಲಿ ಇಷ್ಟು ವರ್ಷಗಳ ಒಂದು ಸುದೀರ್ಘ ಬಾಳು, ನಿಯರಿಂಗ್ 80 ಅವರು, ಈ ಸಂದರ್ಭದಲ್ಲೂ ಕೂಡ ಅವರು ಪ್ರತಿನಿತ್ಯ ಅವರ ಕಮಿಟ್ಮೆಂಟ್ ಇದೆಯಲ್ಲ, ಕಚೇರಿಗೆ ನಿತ್ಯ ಹೋಗಬೇಕು, ಜನರ ಅಹವಾಲುಗಳನ್ನು ಆಲಿಸಬೇಕು ಎನ್ನುವಂಥದ್ದು ಬಹಳ ಮುಖ್ಯ. ಇನ್ನು ಅವರ ಕುಟುಂಬಸ್ಥರು ಹೇಳ್ತಾರೆ, ಅವರ ಮಕ್ಕಳು, ಮೊಮ್ಮಕ್ಕಳು, ಅವರ ಶ್ರೀಮತಿಯವರು ಬಂಗೇರು ಫ್ಯಾಮಿಲಿಗಿಂತಲೂ ಇತರರಿಗೆ ಹೆಚ್ಚು ಸಹಾಯ ಮಾಡಿದವರು ಅಂತ.
ಅವರ ಶ್ರೀಮತಿಯವರು ಮಂಗಳೂರಿಗೆ ಹೋಗಬೇಕಾದಾಗ ಆ ಶ್ರೀಮತಿಯವರಿಗೆ 200 ರೂಪಾಯಿ ಕೊಡ್ತಿದ್ರಂತೆ. ಯಾರೋ ಬಂದು ಕೇಳಿದಾಗ 500 ಕೊಡ್ತಾ ಇದ್ರಂತೆ. ಎಷ್ಟೋ ಬಾರಿ ಅವರ ಶ್ರೀಮತಿಯವರು ಇಟ್ಟಂಥ ದುಡ್ಡು, ಅವರು ಒಳ್ಳೆಯ ಕುಟುಂಬ ವ್ಯವಹಾರಸ್ಥೆ, ಇಡೀ ಜನಸಮುದಾಯವನ್ನು ನಿರ್ವಹಿಸುವಷ್ಟು ನಿಪುಣೆಯಾಗಿದ್ರು. ಅಂಥ ದುಡ್ಡನ್ನು ಕೂಡ ಬಂಗೇರು ಇತರರಿಗೆ ಕೊಟ್ಟರು. ಎಷ್ಟೋ ಜನ ಇದ್ದಾರೆ ಈ ಸಭೆಯಲ್ಲಿ, ನನಗೆ ಗೊತ್ತಿದೆ, ಬೇರೆ ಬೇರೆ ರಾಜಕೀಯ ಪಕ್ಷದವರಿದ್ದಾರೆ. ಆದರೆ ಬಂಗೇರರೇ ಮುಖ್ಯ ಅಂತ ಹೇಳುವವರಿದ್ದಾರೆ. ನಾವು ವೈಯಕ್ತಿಕವಾಗಿ ಯಾವುದೇ ಪಕ್ಷದ ನಿಷ್ಠೆ ಇರುವವರು ಇರಬಹುದು, ಆದರೆ ಬಂಗೇರರು ನಮಗೆ ಬಂಗಾರ ಇದ್ದ ಹಾಗೆ ಎನ್ನುವಂಥ ಮಾತನ್ನು ಆಡುವವರು ಇದ್ದಾರೆ. ನನಗೆ ಬಹಳ ಬಾರಿ ಬಂಗೇರನ್ನು ನೋಡುವಾಗ ಅವರು ಒಂದು ಬೆಳೆದ ಮಗು, ಒಂದು ಮುನಿಸಿಕೊಂಡ ಮಗು. ನಾನು ಅವರನ್ನು ಬಹಳ ನಿರಾಳ ಭಾವದಿಂದ ನೋಡಿದ್ದು ಬಹಳ ಬಹಳ ಕಡಿಮೆ. ಆ ಸಂದರ್ಭಕ್ಕೆ ಮತ್ತೆ ನಾನು ಬರ್ತೇನೆ. ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ 2 ಥರದ ಸ್ವಭಾವ ಇರ್ತದೆ, ಒಂದು ಅಂತರ್ಮುಖಿತ್ವ, ಮತ್ತೊಂದು ಬಹಿರ್ಮುಖಿತ್ವ. ಅವರು ಪಕ್ಕಾ ಇಂಟ್ರೋವರ್ಟ್ ಆಗ್ಲಿಕ್ಕೆ ಎಂದೂ ಸಾಧ್ಯ ಇಲ್ಲ. ಅವರು ಬಹಿರ್ಮುಖಿ ಆಗಿದ್ರು. ಅವರು ಸಮಾಜದ ಜೊತೆಗೆ ಸದಾಕಾಲ ತೊಡಗಿಸಿಕೊಂಡಂಥ ಒಂದು ಸಾರ್ವಜನಿಕ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿದ್ದು. ಬಂಗೇರರು ಮನುಷ್ಯ ಸ್ವಭಾವವನ್ನು ತುಂಬ ಚೆನ್ನಾಗಿ ಬಲ್ಲವರಾಗಿದ್ದರು. ಹಾಗಾಗಿ ಅವರು ಎಷ್ಟೋ ಜನರಿಗೆ ಉಪಕಾರ ಮಾಡಿದ್ರು. ಸಹಜವಾಗಿ ಅವರಿಗೆ ಕೆಟ್ಟದ್ದನ್ನು ಕಂಡಾಗ, ಕೆಟ್ಟವರನ್ನು ಕಂಡಾಗ ಸಿಟ್ಟು ಬರ್ತಾ ಇತ್ತು. ಅಪರೂಪಕ್ಕೆ ಕೆಲವೊಮ್ಮೆ ಸಜ್ಜನರೂ ಕೂಡ ಅವರ ಕೋಪಕ್ಕೆ ತುತ್ತಾದದ್ದನ್ನು ನಾನು ನೋಡಿದ್ದು ಇದೆ. ಆದರೆ ಹೆಚ್ಚಾಗಿ ಅವರು ಸಜ್ಜನರನ್ನು ನೋಯಿಸಿದ್ದು ಇಲ್ಲ ಎನ್ನುವಂಥದ್ದು. ನನಗೆ 2 ಸಂದರ್ಭದಲ್ಲಿ ಅವರನ್ನು ನಾನು ನೋಡಿದ್ದೆ. ಪುಂಜಾಲ್ಕಟ್ಟೆ ಕಾಲೇಜಿನಲ್ಲಿ ನಾನು ಅಧ್ಯಾಪಕನಾಗಿದ್ದಾಗ ಬೆಳ್ತಂಗಡಿ ಕಾಲೇಜಿನ ಅಲ್ಲಿ 1 ವರ್ಷ ನಾನು ಅವರನ್ನು ನೋಡಿದ್ದೆ. ಪುಂಜಾಲ್ಕಟ್ಟೆಯಲ್ಲಿ ಒಬ್ಬರು ಪರಮ ಸಜ್ಜನ ಪ್ರಿನ್ಸಿಪಾಲ್ ಇದ್ರು, ನಾರಾಯಣನ್ ನಂಬಿಯಾರ್ ಅಂತ. ನಮ್ಗೆ ಆಗಾಗ ಅನಿಸುವಂಥದ್ದು, ಪಾಪ 30 ವರ್ಷ ಸೈನ್ಸ್ ಟೀಚರ್ ಆಗಿ ಬಂದಂಥ ನಂಬಿಯಾರು ನಾನು ಇದುವರೆಗೆ ಕಂಡಂಥ ಅತ್ಯಂತ ಸಜ್ಜನ ಪ್ರಾಂಶುಪಾಲರು. ಬಂಗೇರಿಯಲ್ಲಿ ಅದ್ರ ಪಕ್ಕ ಅವರನ್ನು ಬೈದು ಬಿಡ್ತಾರೋ ಅಂತ ನಮಗೆ ಆತಂಕ ಇತ್ತು. ಆದರೆ ಒಂದು ಬಾರಿ ಕೂಡ ಬಂಗೇರು ಅವರನ್ನು ನೋಯಿಸಲಿಲ್ಲ. ಯಾಕೆಂದರೆ ಆ ಒಳ್ಳೆತನಕ್ಕೆ ಕೊಡುವಂಥ ಗೌರವವನ್ನು ಅವರು ಸದಾ ಕೊಟ್ಟವರು. ನನಗೆ ಕೆಲವೊಮ್ಮೆ ಬಂಗೇರ ವ್ಯಕ್ತಿತ್ವವನ್ನು ಎಲನೈಸ್ ಮಾಡುವಾಗ ನನಗೆ ಭೀಮನ ನೆನಪಾಗುವುದುಂಟು. ಮಹಾಭಾರತದ ಭೀಮನ ಹಾಗೆ ಅವರದ್ದೊಂದು ಧೀರ ಉದ್ದತ ವ್ಯಕ್ತಿತ್ವ. ಭೀಮಸೇನ ಮಹಾಬಲಿಷ್ಠ, ಅವ ಸದಾ ನಿರ್ಭೀತ, ಭಯದ ಸುಳಿವೇ ಇಲ್ಲ. ಆದರೆ ಭೀಮನ ಒಳಗೆ ಒಂದು ಮಗುವಿನ ಮನಸ್ಸಿತ್ತು. ದ್ರೌಪದಿಗೆ ಕೀಚಕನಿಂದ ಸಂಕಷ್ಟ ಬಂದಾಗ ಭೀಮಸೇನ ಆರಂಭದಲ್ಲಿ ಗದರಿಸಿದ್ರು ಕೂಡ ದ್ರೌಪದಿಯ 2 ಅಂಗೈಗಳನ್ನು ತನ್ನ ಕಣ್ಣಿಗೆ ಒತ್ತುಕೊಂಡು ಮಗುವಿನ ಹಾಗೆ ಹತ್ತು ಬಿಡ್ತಾನೆ. ಹಾಗಾಗಿ ಇಂಥ ಒಂದು ಹೆಂಗರುಳಿನ ಸ್ವಭಾವವನ್ನು ನಾನು ಅವರ ವ್ಯಕ್ತಿತ್ವದಲ್ಲಿ ಕಂಡಿದ್ದೇನೆ. ಇನ್ನು ಅವರು ಈ ನಾಡಿಗೆ ಮಾಡಿದಂಥ ಸೇವೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನೀವೆಲ್ಲ ಗಮನಿಸಿದಿರಿ ಈಗಾಗಲೇ. ರಸ್ತೆ ಇರ್ಬೋದು, ಸೇತುವೆ ಇರ್ಬೋದು, ಆ 80ರ ದಶಕದ ಮಂಗನ ಕಾಯಿಲೆಯ ಸಂದರ್ಭದಲ್ಲಿ ಅವರು ಪ್ರಾಣವನ್ನೇ ಪಣವಾಗಿಟ್ಟುಕೊಂಡು ದುಡ್ದಂಥ ರೀತಿ ಇರ್ಬೋದು, ಒಂದಷ್ಟು ಜನರನ್ನು ಅದಕ್ಕೆ ತೊಡಗಿಸಿಕೊಂಡಂಥ ರೀತಿ ಇರ್ಬೋದು, ದೀನದಲಿತರ ಆದಿವಾಸಿಗಳ ಸೇವೆಯನ್ನು ಅವರು ಮಾಡಿದಂಥ ಕ್ರಮ ಇರ್ಬೋದು. ನಾನು ಚರ್ಚ್ ರೋಡ್ ನಿವಾಸಿ. ಅಲ್ಲಿ ನಮ್ಮ ಮುಖ್ಯ ರಸ್ತೆಗೆ ತಿರುಗುವಲ್ಲಿ ಒಂದು ಹಾಸ್ಟೆಲ್ ಇತ್ತು ಹಿಂದೆ, ಹೆಣ್ಣು ಮಕ್ಕಳ ಹಾಸ್ಟೆಲ್. ಅದು ಬಂಗೇರು ನಡೆಸ್ತಾ ಇದ್ರು. ಈಗ ಬಹುಶಃ ಅದು ಇಲ್ಲ. ಬಂಗೇರು ಆರಂಭಿಸಿದಂಥ ಎಲ್ಲ ಇಂಥ ವ್ಯವಹಾರಗಳು ಎಲ್ಲವೂ ನಷ್ಟದ ಉದ್ಯಮಗಳೇ ಆಗಿದೆ. ಅದು ಅವರ ಒಳ್ಳೆತನಕ್ಕೆ ಸಾಕ್ಷಿ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಹಾಸ್ಟೆಲ್ ಇಲ್ಲ, ಕಾಲೇಜ್ ಅದು ಈಗ ಲಾಭದಾಯಕ ಸ್ಥಿತಿಯಲ್ಲಿ ಇರಲಿ ಅಂತ ನಾನು ಹಾರೈಸ್ತೇನೆ. ಆದರೆ ಬಂದಂಥ ಮಕ್ಕಳ ಫೀಸ್ ತುಂಬಿಸುವುದರಲ್ಲೇ ಬಂಗೇರರು ವ್ಯಸ್ತರು. ಇವತ್ತು ನಾವು ನೋಡ್ತೇವೆ ಇಡೀ ದೇಶಾದ್ಯಂತ ಅಣಬೆಗಳ ಹಾಗೆ ಹುಟ್ಟಿಕೊಳ್ತಾ ಇರುವಂತಹ ಪಾಶ್ ಕಾಲೇಜಸ್ ಇದೆಯಲ್ಲ, ಅದು ಈ ಸ್ಮಾರ್ಟ್ ಫೆಲ್ಲೋಸ್ ಅನ್ನು 10th ಒಳ್ಳೆ ಮಾರ್ಕ್ ಪಡ್ಕೊಂಡಂಥವರನ್ನು ಗಿಡುಗ ಕೋಳಿ ಮರಿಯನ್ನು ಎಗರಿಸುವ ಹಾಗೆ ಎಗರಿಸ್ತದೆ. ಅವರನ್ನು 2 ವರ್ಷ ಎಲ್ಲ ಸೃಜನಶೀಲತೆಯಿಂದ ವಂಚಿತರನ್ನಾಗಿಸಿ ಆ ಬ್ಲೈಂಡ್ ಆಗಿ ಡಾಕ್ಟರ್ಗಳು, ಎಂಜಿನಿಯರ್ಗಳು ಇನ್ನೇನನ್ನು ಮಾಡುವ ಒಂದು ಫ್ಯಾಕ್ಟ್ರಿ ಆಗಿರುವಾಗ ಬಂಗೇರು ಆರಂಭಿಸಿದಂಥ ಈ ಕಾಲೇಜ್ ಇದೆಯಲ್ಲ, ಅವರಿಗೆ ಅಂತ ಇನ್ನೂ ಎಂತೆಂಥ ಸಂಸ್ಥೆಗಳನ್ನು ಮಾಡ್ಬೋದಿತ್ತು. ಅವರು ಮಾಡಲಿಲ್ಲ. ಅವರು ಮಾಡಿದ್ದು ಬಡವರಿಗಾಗಿ ಕಾಲೇಜುಗಳನ್ನು. ಸಾಮಾನ್ಯವಾಗಿ ಸರ್ಕಾರಿ ಕಾಲೇಜಲ್ಲಿ ಫೀಸ್ ಕಡಿಮೆ ಇರುವುದರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ಬಂಗೇರರು ಪ್ರಾರಂಭಿಸಿದಂಥ ಈ ಖಾಸಗಿ ಕಾಲೇಜ್ ಕೂಡ ಅತ್ಯಂತ ಕನಿಷ್ಠ ಫೀಸನ್ನು ಹೊಂದಿ ಎಷ್ಟೋ ಬಾರಿ ಅವರೇ ಮನಸ್ಸು ಕರಗಿ ಕೊಟ್ಟಂಥ ನಿದರ್ಶನಗಳೆಲ್ಲ ಇದೆ. ಬಹಳ ಬಾರಿ ಅವರಿಗೆ ಗೊತ್ತಾಗಿತ್ತು ಜನರನ್ನು ನಂಬುವುದು ಅಷ್ಟು ಸುಖ ಅಲ್ಲ ಅಂತ. ಆದರೂ ಕೂಡ ಜನಪ್ರೀತಿಯನ್ನು ಅವರು ಜೀವನದ ಕೊನೆಯವರೆಗೂ ಎಂದೂ ಕಳೆದುಕೊಳ್ಳಿಲ್ಲ.
ಸುಮಾರು 78-79 ವರ್ಷದ ಇಳಿ ವಯಸ್ಸಿನಲ್ಲಿ ಕೂಡ ಅವರು ಜನಮುಖಿಯಾದಂಥ ಸ್ಪಂದನವನ್ನು ಸದಾ ಉಳಿಸಿಕೊಂಡಿದ್ರು. ಇತ್ತೀಚೆಗೆ ಅವರ ಮಗಳು ಒಂದು ಲೇಖನವನ್ನು ಬರೆದದನ್ನು ನಾನು ಗಮನಿಸಿದೆ. 4 ತಿಂಗಳ ಈ ಅವಧಿಯಲ್ಲಿ ಬಂಗೇರರು ಡ್ಯಾನ್ಸ್ ಮಾಡಿದ್ರಂತೆ. ಬಂಗೇರ ಕೆನ್ನೆಗೆ ಮಕ್ಕಳು ಮೊಮ್ಮಕ್ಕಳು ಮುತ್ತು ಕೊಟ್ಟರಂತೆ. ಬಹುಶಃ ಬಂಗೇರಿಗೆ ಅನಿಸಿರ್ಬೋದು, ನಾನು ನನ್ನ ಫ್ಯಾಮಿಲಿಯನ್ನು ಸಮಾಜಕ್ಕಾಗಿ ಸ್ವಲ್ಪ ಮಿಸ್ ಮಾಡಿಕೊಂಡೆ ಅಂತ. ಇದು ಅವರದ್ದೊಬ್ಬರ ಕಥೆಯಲ್ಲ, ಸಾರ್ವಜನಿಕ ವ್ಯಕ್ತಿಗಳ ಎಲ್ಲರ ಕಥೆಯೂ ಹಾಗೆ. ಹಾಗಾಗಿ ಇಲ್ಲಿ ಕುಳಿತಿರುವಂಥ ಹಿರಿಯರಾದಂಥ ಸುಜಿತಕ್ಕ ಫ್ಯಾಮಿಲಿಗಾಗಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವರ ಇಬ್ಬರು ಹೆಣ್ಣು ಮಕ್ಕಳು ತಂದೆಯವರು ಈ ರೀತಿಯಲ್ಲಿ ದಾನ ಧರ್ಮ ಮಾಡುವುದಕ್ಕೆ ಒಂದು ದಿನವೂ ಆತಂಕ ಮಾಡದೆ ನೀವು ಮಾಡಿ ನಾವು ಸುಖವಾಗಿದ್ದೇವೆ ಅಂತ ಅಲ್ವಾ. ಈಗ ಹೆಂಡತಿ ಮಕ್ಕಳು ಭ್ರಷ್ಟರಾದರೆ ಮತ್ತೆ ಭ್ರಷ್ಟರಾಗದಾಗೆ ತಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಬಂಗೇರರ ಫ್ಯಾಮಿಲಿ ಇವತ್ತು ಸೇಕ್ರೆಡ್ ಆಗಿದ್ದರೆ, ಕ್ಲೀನ್ ಆಗಿದ್ದರೆ ಅದರ ಹಿಂದೆ ಅವರ ಬಹಳ ದೊಡ್ಡ ಕೊಡುಗೆ ಇದೆ ಅಂತ ನಾನು ಅಂದುಕೊಂಡಿದ್ದೇನೆ. ಮತ್ತೆ ಇನ್ನೊಂದು ಇದೆ, ಸಾಮಾನ್ಯವಾಗಿ ನಾವೆಲ್ಲ ನಮ್ಮ ಸಮಾಜದಲ್ಲಿ ನಾಜೂಕೈಗಳಾಗಿ ವರ್ತಿಸ್ತೇವೆ, ಬಹಳ ಜಾಣರಾಗಿ ವರ್ತಿಸ್ತೇವೆ. ಬಂಗೇರರಿಗೆ ಈ ಜಾಣತನ ಎನ್ನುವಂಥದ್ದು ಎಂದೂ ಆವರಿಸಲಿಲ್ಲ, ಅವರು ನೇರವಂತರಾಗಿದ್ದವರು ಎನ್ನುವಂಥದ್ದು. ಇದಿಷ್ಟು ನನಗೆ ನಾನು ಗ್ರಹಿಸಿದಂಥ ಒಂದಷ್ಟು ವಿಷಯಗಳು. ಇನ್ನು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದರ ಬಗ್ಗೆ 1-2 ಮಾತುಗಳನ್ನು ನಾನು ಆಡಲಿಕ್ಕೆ ಬಯಸ್ತೇನೆ. ನಮ್ಮ ಮತ್ತು ವಸಂತ ಬಂಗೇರರ ಸಂಬಂಧ ಅದು ಯಾವತ್ತೂ ಕೂಡ ರಾಜಕೀಯವಾದದ್ದಲ್ಲ. ನಾನೊಬ್ಬ ಸರ್ಕಾರಿ ನೌಕರ, ಒಬ್ಬ ಅಧ್ಯಾಪಕ. ರಾಜಕೀಯದ ಜೊತೆಗೆ ನಾನು ಎಂದೂ ಗುರುತಿಸಿಕೊಂಡವನಲ್ಲ. ಇದುವರೆಗೆ ಶಿಕ್ಷಣ ಮತ್ತು ಸಾಹಿತ್ಯದ ಸಮಾರಂಭ ಬಿಟ್ಟು ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದರೆ ಇದು ಮೊದಲನೆಯ ಎಂಬತ್ತರ ದಶಕದಲ್ಲಿ ವಸಂತ ಬಂಗೇರು ಒಂದು ತುಳು ಸಿನಿಮಾವನ್ನು ನಿರ್ಮಿಸಿದರು. ಅದರ ಬಗ್ಗೆ ಈ 2 ಕೃತಿಗಳಲ್ಲಿ ಅಮೂಲ್ಯವಾದಂಥ ಮಾಹಿತಿಗಳು ಸಿಗ್ತವೆ. ಸಂಗಮ ಸಾಕ್ಷಿ ಎನ್ನುವಂಥದ್ದು. ಅದಕ್ಕಿಂತ ಪೂರ್ವದಲ್ಲಿ ನನ್ನ ತಂದೆಯವರು ಕೋಟಿ ಚೆನ್ನಯ್ಯ ಸಿನಿಮಾಕ್ಕೆ ಒಂದು ಚಂದದ ಹಾಡು ಬರೆದಿದ್ರು. ಜೋಡುನಂದ ದೀಪ ಬೆಳಗಿನ ತುಳುವನಾಡದ ಗುಂಡೊಡು ಎನ್ನುವಂಥ PB ಶ್ರೀನಿವಾಸ್ ಅವರು ಹಾಡಿದ್ದು. ಬಹುಶಃ ಈ ಹಾಡಿಗೆ ಮಾರು ಹೋದಂಥ ಬಂಗೇರರು ಸಂಗಮ ಸಾಕ್ಷಿ ಸಿನಿಮಾಕ್ಕೆ ತಂದೆಯವರಿಂದ 2 ಹಾಡುಗಳನ್ನು ಬರೆಸಿದ್ರು. ಈ 2 ಹಾಡುಗಳು, ಒಂದು ಹಾಡನ್ನು SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದರು. ಉಪ್ಪು ನೀರು ಅಂಚಿಗು ಸುದೆತ ಚಪ್ಪೆ ನೀರು ಇಂಚಿಗು ಎನ್ನುವಂಥ ಹಾಡು. ಪಂತೋಡು ಪಾರ್ಬಲೆಗೆ ಎನ್ನುವಂಥ ಹಾಡನ್ನು ವಾಣಿ ಜಯರಾಮ್ ಅವರು ಹಾಡಿದರು. ಇವತ್ತು ಹಾಡು ಬರೆದಂಥ ನನ್ನ ತಂದೆಯವರಿಲ್ಲ, ವಸಂತ ಬಂಗೇರು ಇನ್ನಿಲ್ಲ, ಡೈರೆಕ್ಷನ್ ಮಾಡಿದಂಥ ಸುಂದರ ಕೃಷ್ಣ ಅರಸ್ ಇಲ್ಲ, ಬಾಲಸುಬ್ರಹ್ಮಣ್ಯಂ ಅವರಿಲ್ಲ, ವಾಣಿ ಜಯರಾಮ್ ಅವರಿಲ್ಲ. ಬಹುಶಃ ಇವರೆಲ್ಲರ ಮೇಲೆ ಯಾವುದೋ ಒಂದು ಹೊಸ ಸಿನಿಮಾದ ತಯಾರಿ ಬಗ್ಗೆ ಡಿಸ್ಕಷನ್ನಲ್ಲಿ ಇರ್ಬೋದು ಅಂತ ನಾನು ಭಾವನಾತ್ಮಕವಾಗಿ ಅಂದುಕೊಳ್ತೇನೆ. ಹೀಗಾಗಿ ತಂದೆಯವರ ಮೇಲೆ ಅವರಿಗೆ ಒಂದು ವಿಶೇಷವಾದಂಥ ಪ್ರೀತಿ, ಗೌರವ. ಒಂದು ಸಂದರ್ಭದಲ್ಲಿ ಮಂಗಳೂರಿನ ಪುರಭವನಕ್ಕೆ ಸುಂದರ ಕೃಷ್ಣ ಅರಸು ಬಂದಿದ್ರು. ಅವರು ಹೇಳಿದರು, ಈ ಉಪ್ಪು ನೀರು ಅಂಚಿಗೆ ಹಾಡು ಸ್ವತಃ SP ಬಾಲಸುಬ್ರಹ್ಮಣ್ಯಂ ಅವರಿಗೂ ತುಂಬ ಮನಸ್ಸಿಗೆ ಪ್ರಿಯವಾದ ಹಾಡು ಅಂತ, ಅಮೃತೇಶರು ಬರೆದದ್ದು ಅಂತ ಟೌನ್ ಹಾಲಲ್ಲಿ ಹೇಳಿದರು. ಅಂದರೆ ಅವರು ತಂದೆಯವರನ್ನು ಹಾಗೆ ಕರೀತಾ ಇದ್ರು.
ಹಾಗಾಗಿ ಇದೊಂದು ಋಣಾನುಬಂಧ ಇತ್ತು ನಮಗೆ. ಹಾಗಾಗಿ ನಾನು ಬೆಳ್ತಂಗಡಿಗೆ ಬಂದ ಮೇಲೆ ವೈಯಕ್ತಿಕವಾಗಿ ಬಂಗೇರನ್ನು ಕಂಡದ್ದು ಬಹಳ ವಿರಳ. ಕೆಲವು ಬಾರಿ ಕಾಲೇಜಿನ ಮ್ಯಾಗಝೀನ್ ಕೊಡುವುದಕ್ಕಾಗಿ ಅವರ ಮನೆಗೆ ಹೋಗಿದ್ದು ಉಂಟು, ಅವರಾಗಿ ಕರೆದಾಗ ಹೋಗಿದ್ದು ಉಂಟು. ಹಾಗಾಗಿ ಬಹಳ ವಿರಳವಾದಂಥ ಭೇಟಿ. ಅಲ್ಲಿಯೂ ನನಗೆ ಅವರ ಬಗ್ಗೆ ಸಲಿಗೆ ಇಲ್ಲ, ಬದಲಾಗಿ ಒಂದು ಭಯಮಿಶ್ರಿತ ಗೌರವ. ಎಲ್ಲಿಯಾದರೂ ಸಿಡುಕ್ತಾರೋ, ಎಲ್ಲಿಯಾದರೂ ಬೈತಾರೋ ಎನ್ನುವಂಥ ಕಾರಣ ಇಲ್ಲದಂಥ ಒಂದು ಭಯ ಇತ್ತು. ಒಮ್ಮೆ ಹೀಗೆ ಸ್ಟೇಜಲ್ಲಿ ಕೂತಾಗ ನನ್ನ ಮೇಲೆ ಪ್ರಸ್ತಾಪ ಮಾಡಿದೆ, ಸರ್ ಸಂಗಮ ಸಾಕ್ಷಿದ ಕ್ಯಾಸೆಟ್ ಮಿನಿ ಉಂಡ ಇರುಡ ಕೇಳಿದೆ. ಅವರು ಅದಕ್ಕೆ ಒಂದೇ ಒಂದು ಉತ್ತರ ಕೊಟ್ಟರು, ಎಂಡೈಜ್ಯವು ಅಂತ. ಇದು ಅವರ ಸ್ಟೈಲ್. ಹಾಗಾಗಿ ಈ ಥರ ಒಂದು ಸಂಬಂಧ ನಮ್ಮದಾಗಿತ್ತು. ಬಹಳ ಆಶ್ಚರ್ಯ ಆದದ್ದು ಏನು ಅಂದರೆ, ನನಗೆ ಅವರು ಬಹಳ ಚಾಲ್ತಿಯಲ್ಲಿದ್ದಾಗ ಅವರಿಗೆ ಎಂದು ನನ್ನನ್ನು ನೋಡಬೇಕು ಅಂತ ಅನಿಸ್ಲಿಲ್ಲ. ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಸೋತು 1 ವಾರ ಆಗುವಾಗ ಅವರಿಗೆ ನನ್ನನ್ನು ಒಮ್ಮೆ ನೋಡಬೇಕು ಅಂತ ಅನಿಸಿತು. ನನ್ನಿಂದ ಅವರಿಗೇನು ಪರಿಹಾರ ಸಾಧ್ಯ? ಆದರೂ ಅವರು ನನ್ನ ಮನೆಗೇ ಬಂದರು. ಸುಮಾರು 1.5 ಗಂಟೆ ಹೀಗೆ ಲೋಕಾಭಿರಾಮ ಮಾತಾಡಿದರು. ಹಾಗಾಗಿ ಒಂದು ರೀತಿಯಲ್ಲಿ ಮನಸ್ಸನ್ನು ಹಗುರ ಮಾಡಿಕೊಂಡು ನನಗೆ ಇವತ್ತಿಗೂ ಇದು ಕನಸೋ ನನಸೋ ಎನ್ನುವ ಹಾಗೆ ಅನಿಸ್ತಲೇ ಇದೆ. ಹಾಗಾಗಿ ಇಂಥ ಎಷ್ಟೋ ಅಂಶಗಳನ್ನು ಚರ್ಚೆ ಮಾಡಬಹುದು. ಅವರ ಜೊತೆಗಿರುವಂಥ ಡ್ರೈವರ್ಸ್, ಅವರ ಮನೆಯ ಸರ್ವೆಂಟ್ಸ್, ಅವರಿಂದ ಉಪಕೃತರಾದಂಥ ನಾಡಿನ ನೂರಾರು, ಸಾವಿರಾರು, ಲಕ್ಷಾಂತರ ಜನ ಅವರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ. ನನಗೆ ಅವರ ಬಗ್ಗೆ ಒಂದು ಇಂಟಿಮೆಸಿ ಬರಲಿಕ್ಕೆ ಕಾರಣ ನನ್ನ ಒಬ್ಬರು ಹಿರಿಯ ಸ್ನೇಹಿತರು. ಅವರಿಗೆ ಬಂಗೇರು ಅಂದರೂ ಅಷ್ಟೇ ಪ್ರೀತಿ, ನನ್ನ ತಂದೆ ಅಂದರೂ ಅಷ್ಟೇ ಪ್ರೀತಿ. ಅವರು ಇಲ್ಲಿ ಇದ್ದಾರೆ, ಯಶವಂತ ಬಾಳಿಗ ಅವರು. ಪ್ರತಿನಿತ್ಯವೂ ಅವರ ಕಾರಲ್ಲಿ ನನ್ನ ತಂದೆ ಬರೆದಂಥ ತುಳು ಭಕ್ತಿಗೀತೆಗಳು ಸದಾ ಅನುರಣಿಸ್ತಲೇ ಇರ್ತವೆ. ಹಾಗಾಗಿ ಅವರಿಂದಾಗಿ ಸ್ವಲ್ಪ ನನ್ನ ಬಗ್ಗೆ ಅವರು ಹೆಚ್ಚು ತಿಳ್ಕೊಂಡ್ರು ಅಂತ ಕಾಣುತ್ತದೆ. ಇತ್ತೀಚೆಗೆ SS ಹಾಸ್ಪಿಟಲಲ್ಲಿ ಬಂಗೇರರು ರುಗ್ಣಶಯ್ಯೆಯಲ್ಲಿದ್ದಾಗ ಅವರನ್ನು ಕಾಣುವಂಥ ಒಂದು ಯೋಗ ನಮಗೆ ಬಂದಿತ್ತು. ಅದು ಅವರ ಕಡೆಯ ಭೇಟಿಯಾಗ್ತದೆ ಎನ್ನುವಂತಹ ಅರಿವು ನಮಗಾದರೂ ಎಲ್ಲಿತ್ತು. ಹೀಗೆ ಎಷ್ಟೋ ಅಂಶಗಳನ್ನು ಹೇಳ್ಬೋದು. ನನ್ನ ತಂದೆಯವರಿಗೂ ಅವರಿಗೂ ಅವರ ಶೈಲಿ ಬೇರೆ ಬೇರೆ ಆಗಿದ್ರು, ಅವರ ಜೀವನ ದೃಷ್ಟಿಕೋನ ಒಂದೇ ಆಗಿತ್ತು. ಅವರ ಅಂತಃಕರಣ, ಅವರ ಸಮಾಜ ಮುಖತೆ, ನಿಷ್ಕಲ್ಮಶ ಸ್ವಭಾವ, ಅವಕಾಶಗಳನ್ನು ಬೆಂಬತ್ತಿ ಹೋಗದೆ ತೃಪ್ತರಾಗುವಂಥ ಒಂದು ಗುಣ, ಶ್ರಮ ಸಂಸ್ಕೃತಿ, ಸತ್ಯನಿಷ್ಠುರತೆ, ಅದೇ ರೀತಿಯಲ್ಲಿ ಯಾವುದೇ ಮಹತ್ವಾಕಾಂಕ್ಷೆ ಇಲ್ಲದ್ದು, ಹಳ್ಳಿಯ ಜನರನ್ನು, ಅವರಿಬ್ಬರೂ ಕೂಡ ಗಣ್ಯಾತಿಗಣ್ಯರ ಸಂಪರ್ಕ ಇದ್ದವರೇ, ಆದರೆ ಅವರು ಪ್ರೀತಿಸಿದ್ದು ಜನಸಾಮಾನ್ಯರನ್ನು. ಚಿಲ್ಲರೆ ನಾಣ್ಯಗಳ ಸದ್ದೇ ನನಗೆ ಆಪ್ಯಾಯಮಾನ ಅಂತ ತಂದೆ ಹೇಳ್ತಾ ಇದ್ದರು. ಹಾಗಾಗಿ ಈ ಥರದ ಎಷ್ಟೋ ಅಂಶಗಳನ್ನು ಹೇಳ್ಬೋದು. ಹಾಗಾಗಿ ಇಷ್ಟು ಹೇಳ್ತಾ ಈ ಒಂದು ಅವಕಾಶ ನನಗೆ ಒದಗಿದ್ದಕ್ಕಾಗಿ ಮತ್ತು ಪ್ರೀತಿಪೂರ್ವಕವಾಗಿ ನನ್ನ ಮಾತುಗಳನ್ನು ಆಲಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ. ಬಂಗೇರರ ಈ ಕಾರ್ಯವೈಖರಿ, ಅವರ ಸಜ್ಜನಿಕೆ, ಅವರ ಎಲ್ಲ ಒಳಿತಿನ ಅಂಶಗಳು ನಮ್ಮ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ವಂದನೆಗಳು ಚೇತನ್ ಸೋಮೇಶ್ವರ್ ಅವರಿಗೆ. ಬೆಳ್ತಂಗಡಿಯ ಬಂಗಾರ ವಸಂತ ಬಂಗೇರ, ನಮ್ಮ ಕಣ್ಣಂಚಿನಿಂದ ಮರೆಯಾದ ಮಾಣಿಕ್ಯ, ಮರೆಯಲಾರದ ಮಾಣಿಕ್ಯ, ಅವರ ನುಡಿನಮನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅವರ ಅಭಿಮಾನಿ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತಾ, ಇನ್ನು ಮುಂದಕ್ಕೆ ಸೋಲೂರು ಮಠದ ಪೀಠಾಧಿಪತಿ ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಯವರು ಬಂಗೇರರಿಗೆ ನುಡಿ ನಮನ ಸಲ್ಲಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ನೇತಾರು, ನಮ್ಮ ಕೇಂದ್ರದ ಮಾಜಿ ಸಚಿವರಾದ ಜನಾರ್ದನ ಪೂಜಾರಿ ಅವರಿದ್ದಾರೆ, ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾರವರು, ಸತ್ಯಜಿತ್ ಸುರತ್ಕಲ್ರವರು, ದಿನೇಶ್ ಅಮೀನ್ ಮಟ್ಟೂರವರು, ರಾಜಶೇಖರ್ ಕೋಟ್ಯಾನ್ರವರು, ಹಾಗೆ ಕುದ್ದೋಳಿ ಪದ್ಮರಾಜ್ ಆರ್ ಪೂಜಾರಿಯವರು, ಇವರನ್ನೆಲ್ಲರೂ ಸ್ವಾಗತಿಸ್ತಾ ಮುಂದಕ್ಕೆ ವಿಖ್ಯಾತಾನಂದ ಸ್ವಾಮೀಜಿಯವರು ನುಡಿ ನಮನ ಸಲ್ಲಿಸ್ತಿದ್ದಾರೆ. ಓಂ ಯಸ್ಯ ನ ಕಲ್ಪತೆ ಸಿದ್ಧಿ ಪಾದಾಂಬುಜರಜೋಲವ ನಾರಾಯಣ ಯತೀಂದ್ರಾಯ ತಸ್ಮೈ ಶ್ರೀ ಗುರವೇ ನಮಃ.
ವಸಂತ ಬಂಗೇರನ್ನು ನಾನು ಕಂಡದ್ದು 6ನೇ ಕ್ಲಾಸಿನಲ್ಲಿರುವಾಗ. ನಾನು ಹುಟ್ಟಿ ಬೆಳೆದದ್ದು ಎಲ್ಲ ಇದೇ ಬೆಳ್ತಂಗಡಿಯಲ್ಲಿ, ಬೆಳ್ತಂಗಡಿ ತಾಲೂಕಿನಲ್ಲಿ. 5ನೇ ಕ್ಲಾಸಿನವರೆಗೆ ಶಾಲೆಗೆ ಹೋದ್ದು ಬೆಳ್ತಂಗಡಿ ತಾಲೂಕಿನಲ್ಲಿ. ಆದ್ದರಿಂದ ನಮ್ಮ ಮನೆಯವರ ಒಟ್ಟಿಗೆ ವಸಂತ ಬಂಗೇರ ಮನೆಗೆ, ಆಫೀಸಿಗೆ ತುಂಬ ಸಾರಿ ಬಂದ ಆ ಚಿಕ್ಕಂದಿನ ನೆನಪು. ಮುಂದೆ ನಾನು 18ನೇ ವಯಸ್ಸಿಗೆ ಶಿವಗಿರಿಗೆ ಹೋಗಿ ಆಗಾಗ ಬಂದಾಗಲೂ ಅವರನ್ನು ಮೀಟ್ ಆಗ್ತಿದ್ದೆ. ಎಲ್ಲರಿಗೂ ಬೈದಿದ್ದಾರೆ, ಆದರೆ ಜೀವಿತದಲ್ಲಿ ಒಮ್ಮೆಯೂ ನನಗೆ ಯಾವತ್ತೂ ಅವರು ಬೈದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಂಗೇರ, ನಾನು ಯಾವತ್ತೂ ಹೇಳೋದು, ಅದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ. ಯಾಕಂದರೆ ನಾನು ಹಲವು ಸಾರಿ ರಾಮಕ್ಷೇತ್ರದ ನಿರ್ಮಾಣದ ಪ್ರಾರಂಭಿಕ ಹಂತದಲ್ಲಿ ನಾನು ಬಂದಿದ್ದೆ. ನಾನು ಯಾವತ್ತೂ ಹೇಳಿಕೊಂಡು, ಈ ಶಕ್ತಿ ಇಲ್ಲದಿದ್ದರೆ ಆ ರಾಮ ಮಂದಿರ ಆಗ್ತಿತ್ತೋ ಇಲ್ಲೋ ಒಂದು ಅನುಮಾನ. ಅಂತ ಮಹಾಶಕ್ತಿ, ಒಬ್ಬ ಆದರ್ಶ ರಾಜಕಾರಣಿಯಾಗಿ, ಮಾದರಿಯ ಸಮಾಜ ಸೇವಕನಾಗಿ, ಶೋಷಿತ ಬಡ ಜನರಿಗೆ ಸ್ವಲ್ಪ ಆ ಅಭಯ ಶಕ್ತನಾಗಿ ಅವರು ಕೊಯ್ದ ಸೇವೆ ನಮಗೆಲ್ಲರಿಗೂ ಆದರ್ಶ ಮಾದರಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಅವರ ಜೀವಿತದ ಆ ಸೇವಾ ಮನೋಭಾವ ನಮ್ಮೆಲ್ಲರಿಗೂ ಆ ಮಾದರಿಯಾಗಲಿ. ಮುಂದಿನ ರಾಜಕಾರಣಿಗಳಿಗೆಲ್ಲ ಹೇಗೆ ಸಮಾಜ ಸೇವೆ ಮಾಡಬೇಕು ಎಂಬುದು ತೋರಿಸಿಕೊಟ್ಟಿದ್ದಾರೆ. ಅಂಥ ಒಬ್ಬ ಮಹಾಶಕ್ತಿಯ ಅಗಳುವಿಕೆ ಇಡೀ ಮನುಕುಲಕ್ಕೆ ಒಂದು ನಷ್ಟ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಾಮೀಜಿಯವರ ಪಾದವೃಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಸಮಯದ ಅಭಾವದ ಈ ಸಂದರ್ಭದಲ್ಲಿ ನಮ್ಮ ಜೊತೆ ನುಡಿನಮನ ಸಲ್ಲಿಸುವವರು ಸಹಕಾರವನ್ನು ನೀಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಮುಂದಕ್ಕೆ ಬೆಳ್ತಂಗಡಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದಂತಹ ಬಿಷಪ್ ಲಾರೆನ್ಸ್ ಮುಕ್ಕುಜಿ ಇವರು ನುಡಿನಮನವನ್ನು ಸಲ್ಲಿಸಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸೇರಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಅದರಲ್ಲೂ ವಿಶೇಷವಾಗಿ ನಮ್ಮ ಮಾಜಿ ಕೇಂದ್ರ ಸರ್ಕಾರದ ಹಣಕಾಸು ಸಹಾಯಕ ಸಚಿವರಾದಂಥ ಶ್ರೀಮಾನ್ ಜನಾರ್ದನ ಪೂಜಾರಿಯವರೇ, ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೂ ನಮ್ಮನ್ನಗಲಿದ ಶ್ರೀ ವಸಂತ ಬಂಗೇರವರ ಅಭಿಮಾನಿ ಬಳಗದವರೇ, ಸನ್ಮಾನ್ಯ ದಿವಂಗತ ಬಸವ ಬಂಗೇರರು
ನಮ್ಮನ್ನು ಅಗಲಿ 21 ದಿವಸಗಳು ಸಂದವು. ಆದರೆ ಇವತ್ತು ಕೂಡ ವಸಂತ ಬಂಗೇರರು ನಮ್ಮೊಂದಿಗಿದ್ದಾರೆ ಎಂಬುದು ನಮ್ಮ ಭಾವನೆ. ನಮ್ಮೊಂದಿಗೆ ಇಲ್ಲ ಎಂಬುದನ್ನು ಈ ತನಕ ಸ್ವೀಕರಿಸುವ ಒಂದು ಮನೋಭೂಮಿಕೆ ನನಗೂ ಇಲ್ಲ, ಅವರ ಅಭಿಮಾನಿಗಳಿಗೂ ಇರಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಅವರ ನೆನಪಿಸ್ಕೊಳ್ತೇನೆ. 8ನೇ ತಾರೀಕು ಅವರು ದೈವಾಧೀನರಾದ ದಿವಸ ನಾನು ಊರಲ್ಲಿ ಇರಲಿಲ್ಲ, ನಾನು ಹೊರಗಿದ್ದೆ, ಪುತ್ತೂರಲ್ಲಿದ್ದೆ. ಇಡೀ ಬೆಳ್ತಂಗಡಿ ತಾಲೂಕು ಕಣ್ಣೀರ ಕಡಲಲ್ಲಿ ಮುಳುಗಿದಂಥ ದಿನ. ಬೆಳ್ತಂಗಡಿ ಮಾತ್ರವಲ್ಲ, ಕರ್ನಾಟಕದಲ್ಲಿ ಶ್ರೀ ವಸಂತ ಬಂಗೇರನ್ನು ತಿಳಿದುಕೊಂಡ ಎಲ್ಲ ವ್ಯಕ್ತಿಗಳು ನಿಜವಾಗಿ ಕಣ್ಣೀರು ಸುರಿಸಿದ್ದಾರೆ ಎಂದು ನಾನು ನಂಬುತ್ತೇನೆ. ಅವರ ಜ್ವಲಂತವಾದ ನೆನಪುಗಳು ನಮ್ಮ ಹೃದಯದಲ್ಲಿ ಮಿಡಿಸ್ತಾ ಇದೆ. ಶ್ರೀ ವಸಂತ ಬಂಗೇರರಿಂದ ದುಃಖ ತಪ್ತರಾದ ಶ್ರೀಮತಿ ಸುಜೀತಾ ಹಾಗೂ 2 ಮಕ್ಕಳು, ಅವರಿಗೆ ನನ್ನ ಹೃತ್ಪೂರ್ವ ಸಂತಾಪವನ್ನು ಸೂಚಿಸುತ್ತೇನೆ. ಮಾತ್ರವಲ್ಲದೆ ಅವರಿಗೂ ಬಂಗೇರವರ ಸಹೋದರ ಸಹೋದರಿಯರಿಗೂ ಅವರ ಕುಟುಂಬಕ್ಕೂ ಈ ಮಹಾ ದುಃಖವನ್ನು ಭರಿಸುವಂಥ ಶಕ್ತಿ ಪ್ರಭು ಯೇಸು ಕ್ರಿಸ್ತರು ನೀಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಿಯರೇ, ಇಂಗ್ಲಿಷಲ್ಲಿ ಹೇಳ್ತದೆ, benefactors to humanity will never be forgotten by posterity. ಜನತೆಯ ಉಪಕಾರಿಗಳನ್ನು ಮುಂದಿನ ಪೀಳಿಗೆ ಯಾವತ್ತೂ ಮರೆಯುವುದಿಲ್ಲ ಎಂಬುದು. ಅದಕ್ಕೆ ಉತ್ತಮ ನಿದರ್ಶನ ಇವತ್ತಿನ ಈ ಜನಸ್ತೋಮ. ಮಾತ್ರವಲ್ಲ, ಆವತ್ತು ಕೂಡ ಜನಸ್ತೋಮ ಸೇರಿ ಅವರಿಗೆ ಸಲ್ಲಿಸಿದಂಥ ಆ ಒಂದು ನಮನ ಮತ್ತು ಅವರೊಂದು ಗೌರವ. ಶ್ರೀ ವಸಂತ ಬಂಗೇರರು ಸರಿಸುಮಾರು 40 ವರ್ಷಗಳಿಗಿಂತ ಹೆಚ್ಚು ಕಾಲ ರಾಜಕೀಯ ಮಾಡಿ ಈ ಒಂದು ಪ್ರದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಅದರಲ್ಲಿ 25 ವರ್ಷ ಶಾಸಕನಾಗಿ ಈ ಬೆಳ್ತಂಗಡಿ ತಾಲೂಕು ಕೊಟ್ಟಂಥ ಕೊಡುಗೆಗಳು ಯಾರಿಗೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾರತದ ಅತಿ ಪುರಾತನವಾದಂಥ ಒಂದು ಗಾದೆ ಇದೆ, ನಿಮ್ಮ ಮನೆಗೆ ನಿಮ್ಮ ಶತ್ರುವೇ ಬಂದರೂ ಅವರಿಗೆ ಆತಿಥ್ಯವನ್ನು ಕೊಡಿ, ಮರವು ತನ್ನನ್ನು ಕಡಿಯುವವರಿಗೆ ನೆರಳು ನೀಡುತ್ತದೆ ಎಂಬ ಮಾತಿದೆ. ಅದರಂತೆ ಶ್ರೀ ವಸಂತ ಬಂಗೇರರ ಸಮೀಪಕ್ಕೆ, ಅವರ ಮನೆಗೆ ಯಾರೇ ಬರಲಿ ಅವರನ್ನು ಹೃತ್ಪೂರ್ವಕವಾಗಿ ಬರಮಾಡಿಕೊಂಡು ಅವರಿಗೆ ತನ್ನ ಕೈಲಾದ ಸಹಾಯವನ್ನು ಮಾಡುವಂಥ ಒಂದು ರೂಢಿ ಅವರಲ್ಲಿತ್ತು. ಅವರ ನೆನಪು ಯಾವತ್ತೂ ಇದೆ. ಅವರು ಶಾಸಕರಾಗಿದ್ದರು, 5 ವರ್ಷ ಶಾಸಕರಾಗಿದ್ದರು, ದೊಡ್ಡವರಾಗಿದ್ದರು, ಈ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾಗಿದ್ದರು. ಆದರೂ ಸಹ ಅತಿ ಕಿರಿಯವರಲ್ಲಿ ಸಹ ಅವರನ್ನು ಬೆರೆತು ಒಡನಾಟ ಇತ್ತುದನ್ನು ನಾವು ನೋಡ್ತಾ ಇದ್ದೇವೆ. ಚಿಂತಕನಾದ ಥಾಮಸ್ ಕಾರ್ಲೈಲ್ ಹೇಳ್ತಾರೆ, ದ ಗ್ರೇಟ್ನೆಸ್ ಆಫ್ ಎ ಪರ್ಸನ್ ಈಸ್ ಮೆಷರ್ಡ್ ಬೈ ದ ವೇ ಹಿ ಡೀಲ್ಸ್ ದ ಲಿಟಲ್ ಮ್ಯಾನ್. ಅತಿ ಚಿಕ್ಕವರನ್ನು ಸಹ ಯಾವ ರೀತಿಯಲ್ಲಿ ನೋಡಿಕೊಳ್ತಾರೆ ಎಂಬುದ ಮೇಲೆ ಆಧರಿಸಿದೆ ಒಬ್ಬ ದೊಡ್ಡ ವ್ಯಕ್ತಿಯ ಹಿರಿತನ ಎಂದು ಹೇಳ್ತದೆ. ಎಲ್ಲ ನಮ್ಮ ಬೆಳ್ತಂಗಡಿ ತಾಲೂಕಿನ ವಿಶೇಷವಾಗಿ ಎಲ್ಲರಲ್ಲೂ, ಅದರಲ್ಲಿ ವಿಶೇಷವಾಗಿ ಬಡವರು, ಶೋಷಿತರು, ತುಳಿತಕ್ಕೆ ಒಳಗಾದವರು ಎಲ್ಲರಿಗೆ ಅವರ ಪರವಾಗಿ ನಿಂತು ಅವರಿಗಾಗಿ ಹೋರಾಟ ಮಾಡುವಂಥ ಒಂದು ಕಾರ್ಯಕ್ರಮ, ಒಂದು ಜೀವನವನ್ನು ನಾವು ಅವರಲ್ಲಿ ನೋಡಿದ್ದೇವೆ. 2002ರಲ್ಲಿ ವಿಶೇಷವಾಗಿ ಈ ಅರಣ್ಯ ಪ್ರದೇಶಗಳಲ್ಲಿ ವಾಸವಿದ್ದ ಜನರಿಗೆ ಅವರನ್ನು ಒಕ್ಕಲೆಬ್ಬಿಸುವ ಎಂಬ ಒಂದು ದೊಡ್ಡ ಗೂಬೆ, ದೊಡ್ಡ ಒಂದು ಕಷ್ಟ ಬರುವಾಗ ನಾವೆಲ್ಲ ಸೇರಿ ಹೋರಾಟ ನಡೆಸುವಾಗ ನಾನು ನೆನಪಟ್ಟಿಕೊಳ್ತೇನೆ, ವಸಂತ ಬಂಗೇರು ನಮ್ಮೊಟ್ಟಿಗೆ ಇದ್ದರು. ಅವರು ಸಹ ಸೇರಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಪರಿಹಾರವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮಾತ್ರವಲ್ಲದೆ ಈ ಪ್ರದೇಶದ ನಮಗೆ ಗೊತ್ತಿದೆ, ಬೆಳ್ತಂಗಡಿ ತಾಲೂಕಿನಲ್ಲಿ 49 ಗ್ರಾಮಗಳಿವೆ. ಎಲ್ಲ ಗ್ರಾಮಗಳಲ್ಲಿ ಸುತ್ತಾಡಿ ಎಲ್ಲ ಜನರ ನಲಿವುಗಳನ್ನು ಅರಿತುಕೊಂಡು ಅವರ ಕಷ್ಟಗಳಿಗೆ ಸಾಕಷ್ಟು ಪರಿಹಾರವನ್ನು ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಪ್ರಿಯರೇ, ನಾನು ದೀರ್ಘವಾಗಿ ಈಗ
ನಾನು ಭಾಷಣವನ್ನು ಮಾಡುವುದಿಲ್ಲ. ಹೇಳ್ತಾ ಇರುವಂಥ ವಿಷಯ ಏನಂದರೆ, ಇವರ ದೊಡ್ಡತನವನ್ನು ನಾವು ನೋಡುವುದು ಅವರ ಸಣ್ಣವರಲ್ಲಿ ಅವರಿರುವ ಕಾಳಜಿ ಮತ್ತು ಅವರ ನೋವು. ಅವರ ನೋವುಗಳನ್ನು ತನ್ನದೇ ನೋವನ್ನು ಆರಿಸಿಕೊಂಡು ಅವರು ಕೆಲಸವನ್ನು ಮಾಡಿದಂಥ ವ್ಯಕ್ತಿ ಶ್ರೀ ವಸಂತ ಬಂಗೇರವರಾಗಿದ್ದಾರೆ. ಶ್ರೀ ಯೇಸು ಸ್ವಾಮಿಯವರು ಹೇಳ್ತಾರೆ, ನಿಮ್ಮಲ್ಲಿ ದೊಡ್ಡವರಾಗಬೇಕಿದ್ರೆ ಅತಿ ಕಿರಿಯವನಾಗಬೇಕು, ನಿಮ್ಮಲ್ಲಿ ಒಂದವನೇ ಆಗಬೇಕಿದ್ರೆ ಇತರರಿಗೆ ನೀನು ಸೇವೆಯನ್ನು ಮಾಡಬೇಕು ಅಂತೇಳಿ ಶ್ರೀ ವಸಂತ ಬಂಗೇರರು ಅದನ್ನೇ ಮಾಡಿದ್ದಾರೆ. ಎಲ್ಲರ ಸೇವೆಯನ್ನು ಅವರು ಮಾಡಿದ್ದಾರೆ, ಅನೇಕರಿಗೆ ಉಪಕಾರವನ್ನು ಮಾಡಿದ್ದಾರೆ. ಅವರು ನನ್ನಲ್ಲಿ ಹೇಳಿದ್ದಾರೆ, ನನ್ನ ಈ ಕೈಯಿಂದ 94C ನೂರು ಗಟ್ಟಲೆ ಜನರಿಗೆ ನಾನು ಕೊಟ್ಟಿದ್ದೇನೆ. ಮನೆ ಇಲ್ಲದವರಿಗೆ ಮನೆ ಕಟ್ಟಿಸಿಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಉಪಕಾರವನ್ನು ಅವರು ಮಾಡಿದಂಥನ್ನು ಯಾವತ್ತೂ ಈ ಬೆಳ್ತಂಗಡಿ ತಾಲೂಕಿಗೆ ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಮಂಡಿಸಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅವರ ಒಂದು ಪ್ರೀತಿ, ಅವರ ಒಂದು ಒಡನಾಟ ನನಗೆ ಬಹಳಷ್ಟು ವೈಯಕ್ತಿಕವಾಗಿ ಇದೆ. 40 ವರ್ಷಗಳಿಂದ ಅವರ ಒಡನಾಟ ನನಗಿದೆ. ಅವರು ಯಾವತ್ತು ನನ್ನನ್ನು ಕಂಡರೂ ಸಹ ಬಹಳ ಪ್ರೀತಿಯಿಂದ ನನ್ನನ್ನು ಸ್ವೀಕರಿಸಿಕೊಂಡು ನನಗೆ ಬೇಕಾದ ಎಲ್ಲ ಉಪಕಾರವನ್ನು ನನಗೂ ನನ್ನ ಜನರಿಗೂ ಅಥವಾ ಈ ಸಮಾಜಕ್ಕೆ ಬೇಕಾದ ಎಲ್ಲವನ್ನು ಮಾಡ್ತಾ ಬಂದಂಥ ವ್ಯಕ್ತಿಗಳು. ಅವರ ಹಿರಿತನ ಇನ್ನೊಂದು ಹೇಳುವುದಾದರೆ, ಅವರು 40 ವರ್ಷ ರಾಜಕೀಯ ಮಾಡಿದರೂ ಅವರು ದುಡ್ಡು ಮಾಡಲಿಲ್ಲ ಮಾತ್ರವಲ್ಲ, ಬಳವಳಿಗೆಯಾಗಿ ಅವರ ಹಿರಿಯರಿಂದ ಬಂದಂಥ ಸ್ವತ್ತು ಸ್ವಲ್ಪವೇ ಈ ಸೇವೆಗಾಗಿ ಅವರು ವ್ಯಯ ಮಾಡಿದ್ದಾರೆ ಎಂಬುದನ್ನು ಅರಿತುಕೊಂಡಿದ್ದೇನೆ. ಹಾಗೆಯೇ ಇತರರಿಗೆ ಸೇವೆ ಮಾಡಿ ತಾನೇ ಬಡವನಾಗಿಕೊಂಡಂಥ ಒಂದು ಸಂದರ್ಭ ಈ ವಸಂತ ಬಂಗೇರರಿಗೆ ಇದೆ ಎಂದು ಹೇಳುವಾಗ, ಅವರು ಈ ನಾಡಿಗೆ ಮಾಡಿದಂಥ ಅತಿಯಾದ ಸೇವೆಗೆ ಯಾವಾಗಲೂ ನಾವು ಚಿರಋಣಿಯಾಗಿರಬೇಕು ಎಂಬ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಿಯರೇ, ಇನ್ನೊಮ್ಮೆ ಅವರ ಅಗಲಿಕೆಯಿಂದ ದುಃಖಿತರಾದ ಅವರ ಧರ್ಮಪತ್ನಿಗೆ, ಅವರ ಕುಟುಂಬಕ್ಕೆ, ಎಲ್ಲ ಅವರ ಅಭಿಮಾನಿಗಳಿಗೆ, ಪ್ರೀತಿ ಮಾಡುವವರಿಗೆ ಎಲ್ಲ ನಾನು ಅರ್ಪಿಸಿ ಶ್ರೀದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಎಂದು ಪ್ರಾರ್ಥಿಸಿ ನನ್ನ ಮಾತುಗಳನ್ನು ನಾನು ಕೊನೆಗೊಳಿಸಿದ್ದೇನೆ. ಮಾತ್ರವಲ್ಲದೆ ಈ ಒಂದು ಸಮಾರಂಭವನ್ನು ಏರ್ಪಡಿಸಿದ ಎಲ್ಲ ಆರ್ಗನೈಸರ್ಸ್ಗೆ ನನ್ನ ಅಭಿನಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ವಂದನೆಗಳು ವಂದನೀಯ ಧರ್ಮಗುರುಗಳಿಗೆ. ಮುಂದಕ್ಕೆ ಬಂಗೇರಿಗೆ ನುಡಿ ನಮನ ಸಲ್ಲಿಸಲಿಕ್ಕಿರುವವರು ಪುತ್ತೂರಿನ ಮಾಜಿ ಶಾಸಕಿ, ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು. ವಸಂತ ಬಂಗೇರು ಮತ್ತು ಶಕುಂತಲಾ ಶೆಟ್ಟಿಯವರ ಒಂದು ಬಾಂಧವ್ಯ ಅಂದರೆ ಅಣ್ಣ ತಂಗಿಯ ಬಾಂಧವ್ಯ. ಅವರ ಕುಟುಂಬದ ಮನೆ ಮುಗ್ಗಗುತ್ತಿನೊಂದಿಗೆ ಬಾಂಧವ್ಯವನ್ನು ಹೊಂದಿಕೊಂಡು ಎಲ್ಲ ಕುಟುಂಬಸ್ಥರೊಂದಿಗೆ ಒಂದು ಪ್ರೀತಿಯ ಒಡನಾಟ ಇರುವಂಥ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಈಗ ನುಡಿ ನಮನಕ್ಕೆ. ಮಾತೆರೆಗಳ ನಮಸ್ಕಾರ. ಯಾನ್ ಬಂಗೇರ್ನ ಓಟರತ್ತು ಆರ್ನ ಕ್ಷೇತ್ರದಲ್ಲತ್ತು ಬಹುಶಃ ಯಾನ್ ರಾಜಕೀಯ ಕ್ಷೇತ್ರಗೂ ಕಾರದಿನಾಗ ಆರು BJPದ MLA ಆಂಡ ಎಂಕಲಾರೆಗಳ ಭಾರಿ ಮುಟ್ಟ ಅಂದು ಬತ್ತನಿ. ಐಡ್ದು ಹೆಚ್ಚಿಗೆ ಸುಜಿತಕ್ಕಲ್ಲ ಅಲ್ಲ, ಭಾರಿ ವರ್ಷದ್ದು ಭಾರಿ ಆತ್ಮೀಯರು. ಏಪಯಾನು ಕಾಂಗ್ರೆಸ್ ಸೇರಿಯನ ಐಡ್ದು ಬೊಕ್ಕ ಬಂಗೇರ್ ಲೆಪ್ಪುನಿ ಅಕ್ಕಾಂದು ಪನ್ನಗ ಒಂಜಿ ಗಟ್ಟಿಡು ಇರಗಿ ಹಿರಿಯ ಯಾನ್ ಇರನ ಅಣ್ಣೆಂದು ಬಪ್ಪುನಿ. ಎಂಕ ಅರಡ ಪಾತೆರ್ನಾಗ ಒಂಜಿನ ಮೂನೆ ಪೋಡಿಗೆದಲ್ಲ ಕಾಲ ಗೌರವಲ್ಲ ಅಪ್ಪನಿ ದಯಬಂಡ ಒಂಜಿ ದಿನ ವಿಧಾನಸೌಧಗೂ ಯಾನ್ಲ ಆರ್ಲ ಒಟ್ಟಿಗೂ ಅಂತ ಒಟ್ಟು ಪೋನಾಗ ಎದುರೆಡು ಎನ್ನ ಗುರ್ತದಾರು ರೀ ಅರೆಗ್ಲ ಗುರ್ತೈತಿನಾರಿ ಆರು ಎರಡ ಬತ್ತು ದಾನಿ ಸಕ್ವಕ್ಕ ಅಂದು ಕೇಳೇರು ಯಾನ ಆರೆಡ ಪಾತೆರೊಂದು ಉಪ್ಪುನಾಗ ಬೇರೆ ಏನಡ ಆ ಜನನ ನೆರ್ದು ಆಯನ ಲೆಕ್ಕಂದನ ಪಟಿಂಗಡ ಈರ್ನ ಲೆಕ್ಕಂದನಕಲು ದಾದೇನಿ ಪಾತೇರು ನೇವಂಡೇರು ಯಾನಪ್ಪಗ ಪಂಡೆ ಬಂಗೇರ್ರೆ ಅರಿಗೆ ತುಳು ಬರ್ಪುಣು ಪಂಡಿತು ಮೆಲ್ಲ ಪಾತೇರಿ ಎಂದು ಅರ್ಬಂಡೇರು ಆಗಿ ತುಳುಟ್ಟು ಪಂಡ ಅರ್ಥ ಆವಡಿಂದೇ ಯಾನು ಪಂಡ ನೀನು ಪಂಡದು ಊರು ನುಂಗೆ ನಿಂಗದೆ ಆಡೆಂಚಿನ ಹಿರೆಲ್ಲ ಕಂದನಾಯಗಳು ಪಾತೇರು ಎಂದು
ಕೂಡ ಎಲ್ಲ ಒಂದೇ ಶಾಸಕರ ಭವನ ನಡೀತ 6 ಗ್ರೌಂಡ್ ಫ್ಲೋರ್ಡ್ ಯಾನ 5ನೇ ಫ್ಲೋರ್ಡ್ ಅಣ್ಣ ಎನ್ನ ರೂಮ್ ಹಿಡ್ದು ಪಿದೈ ಬತ್ತಣ 6ನ ರೂಮ್ ಹಿಡು ಬರ್ಪಣ ಜನಕ್ಕಲು ಗಿಜಿ ಗಿಜಿ ಸೇರ್ನ ಜನಕ್ಕಲು ತೋಜಂತೇರು ಎಂಕಲು ಮಸ್ತ್ ಜನ ಒಂದೇ ಕಾದರು ಲಂಚ ತಿನ್ಪ ಬೇರದ ಅನ್ನ ಎಂಕ್ಲೆ ರೂಮಿಗೂ 10 ಜನ ಬತ್ತಂಡ ಎಂಕ್ಲು ಹೋಟೆಲ್ಗೆ ಒಂಜಿ 4 ಹೆಚ್ಚಿಗೆ ಅದೊಂದು 15 ಕಾಪಿ ತಿಂಡಿ ತರ್ಪವ ಆಂಡ ಬಂಗೇರ ರೂಮಿಗೆ ಅಂಚತ್ತು ಬಕೆಟೆಡ್ ಇಡ್ಲಿ ಬಕೆಟೆಡ್ ಸಾಂಬಾರು ನೇಲೆ ಒಂಜಿ ಬರ್ಪಣಿ ಬರ್ತನ ತಿನ್ಪುಣಿ ಎಂಟು ಏರೋ ಬರಿ ಪಾಪದಾಯ ಬತ್ತಂಡ ಆಯದ ಅನ್ನ ಒಂಜೇನ ಸಮಸ್ಯೆ ಬಂದಾಗ ಒಂಜಿ ದಿನ ಒರಿಯನ ನೆರಿಯರು ನೆರ್ನಾಗ 6ನ ಕೆಲವು ನೆರಡೆ ಹಳ್ಳಿದ ನೆರಡೆ ಇಂಕ ಅರ್ಥನೇ ಆಯ್ತು ಇಂದು ಮಲಯಾಳನ ತುಳು ಅಂದಾರಡ ಕೇಂಡೆ ಅವ್ರು ಪೂರ ನೆರೆದ ಆಯ್ಬಕ್ಕ ದಾನೇಡಲ್ಲಿ ಒಂಚೂರು ಹೆಚ್ಚಿಗೆ ಅಂಡ ಸಕ್ಕೊಕ್ಕ ನೆರನ ಆಕೇನು ಬೇರೆ ಅಂಚಿನ ಮನಸ್ಸದಾರು ಬೊಕ್ಕೊಂಜಿ ಎಂಕ್ಳಿಗೆ ರಾಜಕೀಯದಾಗಲಿ ಒಂಚೂರು ನಂಜಿಪ್ಪುಣು ಅತ ಪುಂಜ ನಂಗೆ ದಯವಂಡ ಯಾನೆಲ್ಲ 6 ಒಟ್ಟಿಗೆ ಹೋಂಡ ಒಲ್ಲ 6 ಕೊರ್ಪನ ಎಂಕೆಲ್ಲ ಕೊರುವೆ ನಂದು ಉಪ್ಪು ನಂಚಿನ ಸಂದರ್ಭ CMನ ಅಡೆ ಪೋನಗೆ ನಲ್ಲಿ ತಂಪು ಅಂತೀರು ಪೋದು 6ನ ಕೆಲಸ ಪಂಡದು ನಮಗೆ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಅಕ್ಕ ಇರೋದು ಇವರಿಗೂ ಏನಾದರೂ ಸ್ವಲ್ಪ ಕೊಡಿ ಪಂಡದು ಅಕೇರಿಗೆ ಎಂಕ್ಲೆನ ಅವಧಿ ಮುಗಿಯರಾನಾಗ 6ಗೆ ಇರುವ ಕೋಟಿ ಎಂಕೆ ಇರುವ ಕೋಟಿ ಕ್ಷೇತ್ರಗೂ ದುಡ್ಡು ದೆಪ್ಪದು ಕೊರಿಯರೆ ಬಂಗೇರು ಎಂಕ್ಳಿಗೆ ಸಹಕಾರ ಕೊಡ್ತೇರು ಅಂಚಿನ ಒಂಜಿ ವ್ಯಕ್ತಿತ್ವ ಅವ್ರನ್ನ ವ್ಯಕ್ತಿತ್ವನ ಎಂಕ್ ಯಾನು ಮುರಾಣಿ ಕಣ್ಣಿಡ್ತೀವಿ ಎಂಗ್ಳು ಏತೋ ಮರಣದ ಜಾಗೆ ಪೋಪ ಐಟ್ ಮುಸ್ಲಿಮ್ಸ್ ಒಂಜಿ ಕ್ರಮ ಉಂಡು ನಮ್ಮ ಹಿಂದುಲಾಂಡ ಭಾರಿ ಬೊಬ್ಬೆ ಬತ್ತ ಬುಲ್ಪ ಮುಸ್ಲಿಂ ಪಂಜನ ಆಕಲು ಬೊಬ್ಬೆ ಬತ್ತ ಬುಲ್ಪುಜೇರು ಅವು ಬುಲ್ಪನ ಗೊತ್ತುಲ್ಲ ಹಾಪುಜ್ಜಿ ಆಂಡ ಮುರಾಣಿ ಬಂಗೇರು ತೀರ್ನಾಣಿ ಆ ಗ್ರೌಂಡ್ ಕೊನ್ನದು ದೀದುಪ್ಪನಾಗ ಒಂಜಿ ಪ್ರಾಯದ ಅಮ್ಮ ಬತ್ತೇರು ತೂಯರು ಬುಲ್ತೇರು ಕೂಡ ಈ ಕರ ಬತ್ತೇರು ಬಹುಶಃ ಕುಡಾರ ತೂಕಾಂದ ಆಂಡು ತೋಜುಂಡು ಕುಡ ಬಯರು ಕುಡ ಬುಲ್ತೋ ಅಂತ ಬತ್ತೇರು ಅಪ್ಪಗೆ ಹಿಂಗೆ ತೋಜುಂಡು ಒಂಜಿ ಸಾಮಾನ್ಯ ಬಜಿ ಅಮ್ಮನ ತೂನಗನೆ ಯಾರು ಬಜಿ ಪಾಪದಾರನ್ನು ಗೊತ್ತಾಪುಂಡು ಅಂಚಿನಾರು ಸಾರ್ವಜನಿಕ ವೇದಿಕೆಡು ಬುಲ್ತೊಂದು ಪೋವಡಾಂಡ ಆರು ಎಂಚಿನ ವ್ಯಕ್ತಿತ್ವ ಇತ್ತದು ಎಂಕ ಆರು ತೀರ್ನಾನಿ ಗುಲ್ಬರ್ಗಡ್ದು ಸದಾನಂದ ಪೇರ್ಲ ಫೋನ್ ಮಲ್ತಿತ್ತಿ ಆಯೇ ಎನ್ನ ಊರ್ದ ಹುಡುಗಿ ಆಯೇ ಪಂಡೆ ಸಕ್ಕೊಕ್ಕ ಬೆಳ್ತಂಗಡಿದ ಸಾಮಾನ್ಯ ಬಡ ಜನಕ್ಕುಲೆನ ಬಂಗಾರ ಅವು ವಸಂತ ಬಂಗೇರ ಅಂದು ನಿಜವಾದಲ ಬಂಗೇರಿನಿ ನಮ್ಮನ್ನು ಬಿಡ್ದು ಪೋತೇರು ಎಂಕ ಬೊಕ್ಕೊಂಜಿನ ಪಾಪಣ್ಣ ಅರ್ನ ಪುಸ್ತಕ ಬಿಡುಗಡೆ ತಾನಿ ಆಣಿ ಎಂಕೇರ ಪಂಡೇರು ಅರ್ನ ಎಲ್ಲಿಯ ಮಗಲಿಗೆ ರಾಜಕೀಯದ ಆಸಕ್ತಿಯಿಂದ ಯಾನಾರಡ ಮೆಲ್ಲ ಬಂಡೆ ಈರ್ನ ಮಗಲೇನು ಪನಿ ತೀರೆ ಒಟ್ಟಿಗೂ ಲೆತಂಪೊಲೆ ಬಂಗೇರ್ರೆ ಅಭ್ಯಾಸ ಹೊಡೆದು ಅರ್ರಪ್ಪ ನಡ ಹಂಡೇರು ಹಾಲು ಎಲ್ಲ ಬತ್ತಣ್ಣ ഇരുമൂലಗೆ ಇರೆಡ್ದು ಉಸಾರಡು ಪೋಹಲ್ಲು ಪೋಡಂದು ಬಂಡೆ ಆಂಡ ಹಿಂಗೆ ತೋಜನೆ ಹಾಸ್ಯೋಗ ಹಾಸ್ಯ ಪ್ರೀತಿಗೆ ಪ್ರೀತಿ ಮಲ್ಪುಣಂಚಿನ ಬಂಗೇರ್ರೇನು ಕಳೆ ಒಂದು ಸುಜಿತಕ್ಕೆ ಅರ್ನ ಜೋಕುಲು ಮರ್ಮಯಲ್ಲು ಪುಳ್ಯಲ್ಲು ಅರ್ನ ಮೆಗಿಯಲ್ಲು ಮಾತೆರ್ಲ ದುಃಖಿತರಾತೆರು ಆಕಲೆಗೆ ಅರೆನ ಅಭಿಮಾನಿ ಬಂಧುಲೆಗೆ ದೇವರು ಆ ಬೇರೇನು ಸೈಸಾವನ ಶಕ್ತಿ ಕೊರಡಂದು ಪನ್ಪನೆತ ಒಟ್ಟಿಗೂ ಮಾಜಿ ಆದಿ ವರ್ಷ ಆಂಡಲ ಹಾಲಿ ಶಾಸಕರನ್ನ ಹಾಕಲೇನ ಒಂಜಿ ನಡೆದು ಜಾಸ್ತಿ ಜನ ಸೇರ್ದಾರನ ಸಂಸ್ಕಾರ ಅಂಚನಿಂತ ಕಾರ್ಯ ಆಪುಣೊಂದು ಬಂಡ ಬಂಗೇರಿ ಎಂಚಿನಂದು ಸಮಾಜಕ್ಕೆ ತೋಜಾದು ಕೊಡ್ತೇರು ಆರ್ನ ನಡೆ ನುಡಿ ಅಂದು
ರಾಜಕೀಯದ ದುಂಬದ ಜವನೆರಡ ದಿಂಜಿದ ಬರಡಂದಕ್ಕೆ ದೇವರಡ ನಟ್ಟೊಂದು ಕುಟುಂಬಗೂ ಅರ್ನ ವೇದನೆ ಸಹಿಸುವ ಶಕ್ತಿ ಕೊರಡಂದು ಪಂಡೊಂದು ಎನ್ನ ಪಾತ್ರಂತಾವೆ. ವಂದನೆಗಳು ಮಾಜಿ ಶಾಸಕರಾದ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರಿಗೆ. ಮುಂದಕ್ಕೆ ಮಾನ್ಯ ವಸಂತ ಬಂಗೇರ ಆಪ್ತರಲ್ಲಿ ಓರ್ವರು, ರಾಜ್ಯ ವಕ್ಫ್ ಮಂಡಳಿಯ ಮಾಜಿ ಸದಸ್ಯರು, ನೇತಾರರಾದಂತಹ ಶ್ರೀಯುತ ಉಮರ್ ಕುಂಜಿ ಮುಸ್ಲಿಯಾರ್ ಅವರು ನುಡಿನಮನವನ್ನು ಸಲ್ಲಿಸಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ವಸಂತ ಬಂಗೇರವರು ನನ್ನ ಬಾಂಧವ್ಯ 75ನೇ ಇಸವಿಯಿಂದ ನಾವು ಒಟ್ಟಿಗೆ ಇದ್ದವರು. ನನಗಿಂತ ಸುಮಾರು 12-13 ವರ್ಷ ದೊಡ್ಡವರವರು. ನನ್ನನ್ನು ಅವರಿಗಿಂತ ಜಾಸ್ತಿ ಪ್ರಾಯ ಕಾಣ್ತದೆ, ಕಾರಣ ನಾನು ಡೈಯೆಲ್ಲ ಹಾಕೋದಿಲ್ಲ. ಮತ್ತು ಹಾಗಾಗಿ ಕೆಲವು ಮಂದಿ ಹೇಳ್ತಿದ್ರು, ಬಂಗೇರಿಗೆ ಈ ಮಲ್ಲೆಣ ಎಲ್ಲಿಯಣ ಅಂತ ಹೇಳಿ. ನಾನು ಎಲ್ಲಿ ಅಂತ ಹೇಳ್ತಿದ್ದೆ. ಆಗ ನಂಬ್ತಿರ್ಲಿಲ್ಲ ಅವರು. ವಸಂತ ಬಂಗೇರು ನನಗೂ ಅವರಿಗೂ ಒಂದು ಬಾಂಧವ್ಯದ ಸಂದರ್ಭ 74ರಲ್ಲಿ ಬೆಳ್ತಂಗಡಿ ಬಸ್ ಸ್ಟ್ಯಾಂಡಿನ ಅಂದಿನ ಜ್ಯೋತಿ ಹೋಟೆಲ್ನ ಮಹಡಿಯಲ್ಲಿ ಅವರ ಸಣ್ಣ ಒಂದು ಕೋಣೆ ಆಫೀಸ್, ಅಲ್ಲಿ ಜನ ಅವರವರ ಅಹವಾಲನ್ನು ಹೇಳಲಿಕ್ಕೆ ಬರ್ತಿದ್ರು. ನಾನು ಟೈಮ್ ಪಾಸಿಗೆ ಅಲ್ಲಿ ಹೋಗಿ ಸ್ವಲ್ಪ ಅವರಲ್ಲಿ ಕೂತ್ಕೊಳ್ತಿದ್ದೆ. ಜನ ಬಂದು ಹಳ್ಳಿಯ ಜನ ಅವರ ಕಷ್ಟವನ್ನು ಹೇಳುವಂತಹ ಸಂದರ್ಭದಲ್ಲಿ ವಸಂತ ಬಂಗೇರ ಕಣ್ಣಲ್ಲಿ ನೀರು ಬರ್ತಿತ್ತು. ನಾನು ಅದನ್ನು ಗಮನಿಸ್ತಾ ಇದ್ದೆ. ಯಾರಾದರೂ ಅವರ ಮುಂದುಗಡೆ ಬಂದು ಕಷ್ಟ ಹೇಳಿದರೆ ಅವರ ಹೃದಯ ಕರಗ್ತಿತ್ತು. ಅವರ ನೋವನ್ನು, ಹೇಳುವವರ ನೋವನ್ನು ಇದು ನನ್ನ ನೋವು ಅನ್ನುವಂತಹ ರೀತಿಯಲ್ಲಿ ತಿಳ್ಕೊಳ್ತಿದ್ರು. ಇದು ನಾನು ಅವರಲ್ಲಿ ಪ್ರಥಮವಾಗಿ ಆಕರ್ಷಿತನಾಗಲಿಕ್ಕೆ ಒಂದು ಕಾರಣ. ಬೇರೆ ಏನೋ ವ್ಯವಹಾರವಾಗಲಿ ಅಥವಾ ಇನ್ನಿತರ ಯಾವುದೇ ಒಂದು ವಿಷಯದಲ್ಲಿ ನಮಗೆ ಇದಿರಲಿಲ್ಲ. ಅವರ ವ್ಯಕ್ತಿತ್ವವನ್ನು ಗುರುತಿಸಿ ನಾನು ಆವತ್ತು ನನ್ನ ಸಣ್ಣ ಪ್ರಾಯ, ನಾನು ಯುವಕಾಗ, ಜಾಸ್ತಿ ತಿಳುವಳಿಕೆ ನನಗೇನಿಲ್ಲ, ಸೀಮಿತವಾಗಿರ್ತಕ್ಕಂತಹ ತಿಳುವಳಿಕೆ ಮಾತ್ರ ನಮಗೆ. ಆಗ ನವಭಾರತ ಪತ್ರಿಕೆ ಇತ್ತು, ಅದು ನಾವು ಓದ್ತಿದ್ದೆವು ಅಷ್ಟೇ. ಈಗಿನ ಥರ ಮಾಧ್ಯಮ ಇರಲಿಲ್ಲ, ಅಷ್ಟು ಓದುವಷ್ಟು ಈ ದೇಶದ ಜ್ಞಾನ, ಅಂತಾರಾಷ್ಟ್ರೀಯ ಜ್ಞಾನ ಈಗೆಲ್ಲ ಆಗ ಕಡಿಮೆ ನಮಗೆ. ಮತ್ತೊಂದು ಘಟನೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೊಂದು, ರಾತ್ರಿ ಮಿತ್ತಬಾಗಿಲಿನ ಒಂದು ಹಳ್ಳಿಯಲ್ಲಿ ಗದ್ದೆ ಅಂಚಿನಲ್ಲಿರುವಂತಹ ಒಂದು ಸಣ್ಣ ಗುಡಿಸಲಿನಲ್ಲಿ ಬೀಡಿ ಕಟ್ಟುವಂತಹ ಸಂದರ್ಭದಲ್ಲಿ ಒಂದು ಹುಡುಗಿಯ ಸೀಮೆಎಣ್ಣೆಯ ದೀಪ, ಅವಳ ಬೀಡಿ ಕಟ್ಟುವಂತಹ ಸೂಪ್ ಅಂತಾರೆ, ಇಲ್ಲಿ ಸೂಪ್ ಇಟ್ಟುಕೊಂಡು ಬೀಡಿ ಕಟ್ಟೋದು, ಅದು ಮಗುಚಿ ಬಿದ್ದು ಸೂಪಿಗೆ ಬೆಂಕಿ ಹಿಡಿಯಿತು, ಬೀಡಿಗೆ. ಅದು ಅವಳ ಸೊಂಟದ ಕೆಳಗೆ ಸಂಪೂರ್ಣವಾಗಿ ಅವಳಿಗೆ ದೊಡ್ಡ ಇಂಜೂರಿ ಆಯಿತು.
ಹಳ್ಳಿಯಲ್ಲಿ ಆಗ ಯಾವುದೇ ವಾಹನ ಸೌಕರ್ಯ ಇಲ್ಲ, ರಸ್ತೆಯ ಒಳ್ಳೆ ಸೌಕರ್ಯ ಇಲ್ಲ, ಇವರಲ್ಲಿ ಹಣವೂ ಇಲ್ಲ. ಒಂದು ಹೊಳೆ ದಾಟಿ ಬರಬೇಕು, ಅದರಲ್ಲಿ ತೊರೆ ಇರ್ತದೆ, ಬೇರೆಲ್ಲ ನೀರು, ಮಳೆಗಾಲ. ಇವರು ಈ ಮಗುವನ್ನು, ಈ ಹುಡುಗಿಯನ್ನು ಹೊತ್ಕೊಂಡು ಕಿಲ್ಲೂರು ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. ಯಾವುದೇ ವಾಹನ ಇಲ್ಲ, ಏನು ಮಾಡಲಿಕ್ಕೆ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ವಸಂತ ಬಂಗೇರು ಯಾವುದೋ ಕಾರಣಕ್ಕೆ ರಾತ್ರಿ ಅವರನ್ನು ಅಂಬಾಸಡರ್ ಕಾರಲ್ಲಿ ಬಂಗೇರಲ್ಲಿ ಹೋದರು. ಹೋಗುವಾಗ ಪರಿಸರ ಎಲ್ಲ ಗಮನಿಸ್ತಾ ಇದ್ರಂತ. ಎದರಲ್ಲಿ ಸೀಟ್ನಲ್ಲಿ ಕೂತಿದ್ರು. ಅಲ್ಲಿ ಒಂದು ಜನರ ಬಾಕಿಯೆಲ್ಲ ಮನೆಯೆಲ್ಲ ಬಾಗಿಲು ಹಾಕಿದೆ. ಒಂದು 2-3 ಜನ ಒಂದು ಕಡೆಯಲ್ಲಿ ಮಳೆಯಲ್ಲಿ ನಿಂತದ್ದಾಗಿ ಅವರು ಗಮನಿಸ್ತಿದ್ರು. ಡ್ರೈವರ್ಗೆ ಹೇಳಿದ್ರಂತೆ ಕಾರ್ ನಿಲ್ಲಿಸು ಅಂತ ಹೇಳಿ. ಹಾಗೆ ಕಾರ್ ನಿಲ್ಲಿಸಿದ್ರು. ಅದು ಯಾರು ಅಂತ ನೋಡಿ ಬಾ ಅಂದ್ರಂತೆ ಡ್ರೈವರ್ ಹತ್ರ. ಹೋಗುವಾಗ ಈ ಘಟನೆಯನ್ನು ಡ್ರೈವರ್ ಬಂದು ಬಂಗೇರಲ್ಲಿ ಹೇಳಿದರು. ಬಂಗೇರು ಆ ಕಾರಲ್ಲಿ ಅಲ್ಲಿ ಇಳಿದು ಆ ಮಳೆಗೆ ಅಲ್ಲೇ ಒಂದು ಯಾರಿಗೂ ಕೂಡ ಅಲ್ಲಿ ಪರಿಚಯಸ್ಥರಿದ್ದರು. ಅಲ್ಲಿ ಅವರು ಒಂದು ಮನೆಯ ಹೊರಗಡೆ ಅವರಲ್ಲಿ ನಿಂತು ಆ ಮಳೆಗೆ ಡ್ರೈವರ್ಗೆ ಹೇಳಿದ್ರಂತ, ಇವರನ್ನು ಕರ್ಕೊಂಡು ಬೆಳ್ತಂಗಡಿಗೆ ಈಗಲೇ ಹೋಗಬೇಕು, ಆಸ್ಪತ್ರೆಯಲ್ಲಿ ಹೋಗಿ ಅಡ್ಮಿಟ್ ಮಾಡಲಿಕ್ಕೆ ಡಾಕ್ಟ್ರಿಗೆ ಆಗ್ತದೆ ಅಂತ ಕೇಳಬೇಕು. ಎಲ್ಲಾದರೂ ಮಂಗಳೂರಿಗೆ ಹೋಗಬೇಕು ಅಂತ ಹೇಳಿದರೆ ಒಂದೋ ಈ ಕಾರನ್ನು ನೀನು ತಗೊಂಡು ಮಂಗಳೂರಿಗೆ ಹೋಗಿ ಅಡ್ಮಿಟ್ ಮಾಡಿ ಬರಬೇಕು, ಇಲ್ಲ ಬೇರೊಂದು ಕಾರ್ ಮಾಡಿಕೊಟ್ಟು ನೀನು ಕೂಡಲೇ ಬೆಳ್ತಂಗಡಿಗೆ ಬರಬೇಕು. ಎಂಥ ಮಾನವೀಯತೆ ಹೇಳಿ. ಇಂತಹ ಒಂದು ವ್ಯಕ್ತಿಯನ್ನು ನಾವು ಕಂಡುಕೊಂಡಿವಲ್ವ. ಹಾಗೆ ಇದು ಅವರ ಮಾನವೀಯತೆ. ಅದು ಕೂಡ ಇವರು ಯಾರು? ನನ್ನ ಜಾತಿಯವರು. ಆ ಪ್ರಾಯದ ಹೆಂಗಸು ಈಗಲೂ ಕೂಡ ಆ ಘಟನೆಯನ್ನು ಹೇಳಿ ಈಗಲೂ ಕೂಡ ಕಣ್ಣಲ್ಲಿ ನೀರಾಗ್ತದೆ. ಅದೇ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿದೆ, ಅವರು ಕಷ್ಟ ಹೇಳುವಾಗ ಕಣ್ಣಲ್ಲಿ ನೀರು ಬರ್ತಿತ್ತು ಅಂತ ಹೇಳಿ. ಕೆಲವು ಸಂದರ್ಭದಲ್ಲಿ ಈಗಾಗಲೇ ಮಾತಾಡುವಾಗಲೇ ಹೇಳಿದ್ರು, ಅವರು ಕೋಪವನ್ನು ಪದಿಸ್ತಾ ಇದ್ದರು ಅಂತೇಳಿ, ಜೋರು ಮಾಡ್ತಿದ್ರು ಅಂತೇಳಿ. ಹಾಗೆ ಒಂದು ದಿನ ನನಗೆ ಒಮ್ಮೆ ಫೋನ್ ಮಾಡಿದ್ರು. ಆಗ ಲ್ಯಾಂಡ್ ಫೋನ್ ಇತ್ತು ಮನೆಗೆ. ಲ್ಯಾಂಡ್ಗೆ ನನ್ನ ಮನೆಗೆ ಫೋನ್ ಮಾಡಿದರು. ಆಗ ಮೊಬೈಲ್ ಏನಿಲ್ಲ. ಮುಸ್ಲಿಯಾರ ಫ್ರೀ ಉಳ್ಳಾರ ಅಂತ ಕೇಳಿದರು. ನಾನು ಸರಿ ಅಂತ ಕೇಳಿದೆ. ನಾನು ಅವನು ಸಾರ್ ಅಂತ ಹೇಳಿದರೆ ಹೇಳ್ತದೆ. ಕೆಲವು ನನಗಿಂತಲೂ ಸಣ್ಣವರು ಬಂಗೇರ ಅಂತ ಕರೆಯೋದು ಉಂಟು. ನನಗೆ ಭಾಳ ನೋವಾಗ್ತಿತ್ತು. ಆ ಪ್ರಾಯಕ್ಕೆ ಅದು ಗೌರವ ಕೊಡಬೇಕಲ್ಲ. ಹಾಗೆ ಇವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ನನಗೆ ಫೋನ್ ಮಾಡಿದ್ರು, ಏನು ಫ್ರೀ ಇದ್ದರೆ ಬಸ್ ಸ್ಟ್ಯಾಂಡಿಗೆ ಬರುವುದಾದರೆ ಬನ್ನಿ ಅಂತ ಹೇಳಿದ್ರು. ಕಾರ್ ಕಳಿಸ್ಬೇಕಾ ಅಂದರು. ಬೇಡ, ನಾನು ಬರ್ತೇನೆ, ನನಗೆ ಬರಲಿಕ್ಕೆ ಕೆಲಸ ಉಂಟು ಅಂತ ಹೇಳಿದೆ. ಬಸ್ ಸ್ಟ್ಯಾಂಡಿಗೆ ಹೋದೆ. ಅದು ಕೂಡ ನಾನು ಹೇಳಿದ ಹಾಗೆ ಹಿಂದಿನ ಬಿಲ್ಡಿಂಗ್, ಹಳೆ ಅವರ ಕಚೇರಿ. ಅಲ್ಲಿ ಹೋದಾಗ ಹೇಳಿದರು, ನೋಡಿ ಈರ್ನ ಜಾತಿ ದಕ್ಕಲೆ ಒಂಜಿ ಪೊಂಜೋಲ ಒಂಜಿ ಕೇಸ್ ಬತ್ತೇರಿ ಎಂಕಿತ್ತೆ ಪಾತ್ರೆ ಎಂಕ ಟೈಮ್ ಇಜ್ಜಿ ಜನ ಜಾಸ್ತಿ ಉಂಟು. ಈರೊಂದು ತಕ್ಕಲ ಪಾತ್ರೆ ದಕ್ಕಲ ಅಂಜಿನ ಸಮಸ್ಯೆ ಬಣ್ಣದು ಮುಗಿಪ್ಲೆ ಅಂತ ಹೇಳಿದರು. ಈ ಕಡೆ ಒಂದು ದೊಡ್ಡ ಒಂದು ಖಾಲಿ ಕೋಣೆ ಇತ್ತು. ಅಲ್ಲಿಗೆ ಹೋಗಿ ಕೂತ್ಕೊಂಡು ಮಾತಾಡಿ ಅಂದರು. ಒಂದು ಪ್ರಾಯದ ಸುಮಾರು 80 ವರ್ಷ ಪ್ರಾಯ ಆಗಿರ್ಬೋದು ಹೆಂಗಸಿಗೆ, ಅದು ಕೂಡ ಮುಸ್ಲಿಂ. 1-2 ಯುವತಿಯರಿದ್ದರು ಮತ್ತು ಒಬ್ಬ ಯುವಕ ಇದ್ದ. ವಿಷಯ ಕೇಳುವಾಗ ಏನಂತ ಹೇಳಿದರೆ, ಇವರೊಂದು ಕಂಪ್ಲೇಂಟ್, ನೆರೆಕರೆಯಲ್ಲಿ ಇವರ ಮನೆ ಇದೆ. ಇವನು ಈ ಅಜ್ಜಿ ಹೇಳ್ತಾ ಉಂಟು, ನನಗೆ ಅವನು ಹೊಡೆದು ನನ್ನ ಅಲ್ಕತ್ತನ್ನು, ಕಿವಿಯಲ್ಲಿರುವಂತಹ ಅಲ್ಕತ್ತನ್ನು ಅವನಂದರೆ ಅಡಗಿಸಿಟ್ಟಿದ್ದಾನೆ, ನನಗೆ ಕೊಡಲಿಲ್ಲ ಅಂತೇಳಿ. ಇದು ಕಂಪ್ಲೇಂಟ್ ಬಂಗೇರಲ್ಲಿ ಹೇಳಲಿಕ್ಕೆ ಬಂದದ್ದು ಅವರು. ಏನು ಹೇಳಿದರೂ ಕೂಡ ಇವನು ಹೇಳ್ತಾನೆ, ಇಲ್ಲ ನಾನು ಅಲ್ಕತ್ತ ಮುಟ್ಲೇ ಇಲ್ಲ, ಅಲ್ಕತ್ತ ನಾನು ಮುಟ್ಲಿಲ್ಲ, ಗಲಾಟೆ ಆದದ್ದು ಹೌದು, ನಾವು ಮಾತಾಡಿದ್ದು ಹೌದು, ನಾನು ಅಜ್ಜಿಯ ಮೇಲೆ ನಾನು ಕೈ ಮಾಡಲಿಲ್ಲ, ಅವರ ಅಲ್ಕತ್ತನ್ನು ನಾನು ಮುಟ್ಟಲಿಲ್ಲ ಅಂತ ಅವನು ಹೇಳ್ತಾನೆ.
ಇದ್ದ ದೇವರನ್ನು ಇದ್ದ ದರ್ಗಾವನ್ನು ಎಲ್ಲ ಇವನು ಸತ್ಯ ಮಾಡ್ತಾನೆ. ಈ ಹೆಂಗಸು ಕೂಡ ಇದ್ದ ದೇವರನ್ನು ಹೇಳ್ತದೆ, ಸತ್ಯವೇ ಹೇಳೋದು ನಾನು ಸುಳ್ಳು ಹೇಳುವುದಿಲ್ಲ ಅಂತೇಳಿ. ಹಾಗೆ ಸುಮಾರು ಒಂದು 2 ಗಂಟೆ ಅಷ್ಟು ಕಾಲ ನಾನು ಪ್ರಯತ್ನ ಪಟ್ಟೆ. ನನಗೆ ಸತ್ಯಾಂಶ ಇವ್ರದ್ದು ಏನು ಅಂತ ಹೇಳಿ ನನಗೆ ತಿಳ್ಕೊಳ್ಳಿಕ್ಕೆ ನನಗೆ ಆಗಲಿಲ್ಲ. ಕೊನೆಯಲ್ಲಿ ಬಂಗೇರು ಬಂದರು. ಮುಸ್ಲಿಯಾರ ಎಂಚಿನ ಅಂಡೆ ಅಂತ ಕೇಳಿದರು. ಸರ್ ಇಂಚಿನ ಗೊತ್ತಾಪಜ್ಜಿ ಆರ್ಲ ದೇವರನ್ನ ಆಜ ಪಾಡೊಂದುಲ್ಲೇರಿ, ಮೋರ್ಲ ಮಕ್ಕಳ ದೇವರನ್ನ ಆಜ ಪಾಡೊಂದುಲ್ಲೇರಿ, ಇಂಚಿನ ಗೊತ್ತಾಪಜ್ಜಿ ಇಂಕೆ ಆರು ಪಣೊಂದುಲ್ಲೇರಿ ನಾ ಅಲ್ಕತ್ತನ ಒಯ್ತಿರ್ತೀನಿ ಆಕಡೆ ಪಣಪೇರು ಇಜ್ಜಿ ಪಣಪೇರು. ಹಾಂ, ಅಜ್ಜಿಯನ್ನು ಕರೆದ್ರು, ನನ್ನನ್ನು ಕರೆದ್ರು, ಅಜ್ಜಿಯನ್ನು ಕರೆದ್ರು. ಬಂಗೇರು ಬಾಕಿ ಆ 3 ಮಂದಿಯನ್ನಲ್ಲೇ ಬಿಟ್ಟರು. ಮೆಲ್ಲ ಇವರ ಆಫೀಸಿಗೆ ಕರ್ಕೊಂಡು ಬಂದು ಬನ್ನಿ ಮುಸ್ಲಿಯಾರೇ ಅಂದರು. ಹೋಗಿ ಮೆಲ್ಲ ಕಿವಿಯಲ್ಲೇ ಹೇಳಿದರು ಅಜ್ಜಿಗೆ, ಸತ್ಯನಂತ ಹೇಳಬೇಕು ನೀವು. ಅವನಿಗೆ ಈಗ ಪೊಲೀಸ್ ಸ್ಟೇಷನಿಗೆ ನಿಮ್ಮ ಅಲ್ಕತ್ತ ತೆಗೆದವನಿದ್ದಾನಲ್ಲ, ಅವನನ್ನು ಪೊಲೀಸ್ ಸ್ಟೇಷನಿಗೆ ಕೊಟ್ಟು ಅವನನ್ನು ಇಡೀ ಚರ್ಮ ಸುಲಿಸ್ತೇನೆ ನಾನು. ಆದರೆ ನೀವು ನನಗೆ ಹೇಳಬೇಕು, ಸತ್ಯ ಹೇಳಬೇಕು, ನಿಮ್ಮ ಅಲ್ಕತ್ತಿ ಎಲ್ಲಿ ತೆಗೆದಿಟ್ಟಿದ್ದೀರಿ ಅಂತ ಹೇಳಿದರು. ಆಗ ಆ ಹೆಂಗಸು ಹೇಳ್ತದೆ, ನಮ್ಮ ಭಾಷೆಯಲ್ಲೇ ಹೇಳಿತು, ಯಾಬ್ಬ ಅದರ ಅಲ್ಕತ್ರ ನಾನು ಇಡ್ತಿಟ್ಟು ನಾನು ಅದು ಒಣಿಪಟ್ಟಿ ಬೆಚ್ಚಿದೆ ಅಂತ. ಅಲ್ಕತ್ರ ತೆಗೆದು ನಾನು ಒಣಿಪಟ್ಟಿ ಬೆಚ್ಚಿದೆ ಅಂತ ಹೇಳಿದರು. ಬಂಗೇರು ನಮಗೆ ಭಾಷೆ ಬರ್ತದೆ, ಬ್ಯಾರಿ ಭಾಷೆ ಬರ್ತದೆ. ಆಗ ನನಗೆ ಹೇಳಿದರು, ನೋಡಿ 2 ಗಂಟೆ ನೀವು ಪ್ರಯತ್ನ ಪಟ್ಟು ಸತ್ಯಾಂಶ ನನಗೆ ಗೊತ್ತಾಯ್ತಾ, ಇದು ನೋಡಿ ಇದು ನನಗೆ ಗೊತ್ತಾಯಿತು. ಅಂದರೆ ಬಂದು ಹೇಳುವಾಗ ಒಂದು ಸತ್ಯವೋ ಅಸತ್ಯವೋ ಅನ್ನೋದನ್ನು ಗುರುತಿಸುವಷ್ಟು ಒಂದು ಚಾಣಕ್ಷತನ ಅವರಲ್ಲಿತ್ತು. ಏನು ನಾಟಕ ಮಾಡಿದರೂ ಕೂಡ ಅವರದನ್ನು ಪ್ರಾರಂಭದಲ್ಲೇ ಅದು ಗುರುತಿಸ್ತಾ ಇದ್ರು, ನಾಟಕವೋ ಇದು ಸತ್ಯವೋ ಅಂತೇಳಿ. ಹಾಗಾಗಿ ನಾನೇನು ಅವರ ಬಗ್ಗೆ ಜಾಸ್ತಿ ಮಾತಾಡಬೇಕಾದ್ರೆ 5 ನಿಮಿಷ ಅಲ್ಲ 50 ದಿನ ಬೇಕಾದರೆ ಮಾತಾಡ್ಬೋದು. ಅಷ್ಟು ಅವರ ಆ ಒಂದು ಒಳ್ಳೆಯತನವನ್ನು ನಾವು ಅನುಭವಿಸಿದ್ದೇವೆ, ನಾವು ಕೇಳಿದ್ದೇವೆ, ನಾವು ಕಂಡಿದ್ದೇವೆ. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇರುವುದು ಏನಂತ ಹೇಳಿದರೆ, ಇಂತಹ ಒಂದು ವ್ಯಕ್ತಿ ನಮಗೆ ಸಿಕ್ಕಿದ್ದು, ಇಷ್ಟು ವರ್ಷ ನಮಗೆ ನಾಯಕತ್ವವನ್ನು ಕೊಟ್ಟದ್ದು, ಈ ಬೆಳ್ತಂಗಡಿಯನ್ನು ಈ ರೀತಿಯಲ್ಲಿ ಬೆಳಗಿಸಿದ್ದು, ಅವರಿಗೆ ಪಕ್ಷ ಇರಲಿಲ್ಲ, ಹಲವು ಪಕ್ಷದಲ್ಲಿ ನಿಂತು ಗೆದ್ದವರು. ಅವರು ಯಾವತ್ತೂ ಕೂಡ ಪಕ್ಷ ನೋಡಿದವರಲ್ಲ. CM-ರವರು ಬರ್ತಾ ಇದ್ದಾರೆ, ಬಂದಾಗ ಎಲ್ಲರೂ ಎದ್ದು ನಿಂತು ಮಾಡಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಅವರನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಯಾವತ್ತೂ ಕೂಡ ಅಮರರು. ಬೆಳ್ತಂಗಡಿ ಮಟ್ಟಿಗೆ ಅಥವಾ ಅವರಿಂದ ಪ್ರಯೋಜನ ಪಡೆದಂತಹ ಕರ್ನಾಟಕ ರಾಜ್ಯದ ಎಲ್ಲ ಕಡೆಯವರು, ಬೆಳ್ತಂಗಡಿ ಶಾಸಕರಾದರೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅವರ ಅನುಯಾಯಿಗಳು ಎಷ್ಟೋ ಮಂದಿ ಜಾತಿ ಮತ ಭೇದ ಇಲ್ಲದೆ ಅವರಿಂದ ಪ್ರಯೋಜನ ಪಡೆದಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವರ ಕುಟುಂಬಕ್ಕೆ ಮತ್ತು ನಮಗೆಲ್ಲರಿಗೂ ಕೂಡ ನಮ್ಮೊಂದು ಕುಟುಂಬದ ಒಂದು ವ್ಯಕ್ತಿಯನ್ನು ನಾವು ಕಳ್ಕೊಂಡ ಹಾಗೆ ಇದೆ. ಆದ್ದರಿಂದಾಗಿ ಎಲ್ಲರೂ ಕೂಡ ನಾವು ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ದೇವರು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಈ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ವಂದನೆಗಳು ಮುಸ್ಲಿಯಾರ್ರವರಿಗೆ. ಈ ಒಂದು ವೇದಿಕೆಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಕೆ ವಸಂತ ಬಂಗೇರ್ರ ಆಪ್ತರು, ರಾಜಕೀಯ ಕ್ಷೇತ್ರದ ಸವ್ಯಸಾಚಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಬೆಳ್ತಂಗಡಿಯ ಸಮಸ್ತ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ನುಡಿನಮನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು, ವಿಧಾನಸಭಾಧ್ಯಕ್ಷರಾದಂತಹ UT ಖಾದರ್ ಸರ್ ಅವರನ್ನು ಮತ್ತು ಕೇಂದ್ರದ ಮಾಜಿ ಸಚಿವರು ಮಾನ್ಯ ವಸಂತ ಬಂಗೇರರ ಮಾರ್ಗದರ್ಶಕರು ಆದಂತಹ ನಮ್ಮೆಲ್ಲರ ನಾಯಕರಾದ ಜನಾರ್ದನ ಪೂಜಾರಿ ಅವರನ್ನು ಕುಟುಂಬದ ಸದಸ್ಯರು ವೇದಿಕೆಗೆ ಕರೆದುಕೊಂಡು ಬರಬೇಕು ಅಂತ ತಮ್ಮಲ್ಲಿ
ವಿನಂತಿಸ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಯವರನ್ನು, ವಿಧಾನಸಭಾಧ್ಯಕ್ಷರಾದಂತಹ UT ಖಾದರ್ ಅವರನ್ನು ಮತ್ತು ಕೇಂದ್ರದ ಮಾಜಿ ಸಚಿವರು, ಮಾಜಿ ಶಾಸಕರಾದಂತಹ ಕೆ ವಸಂತ ಬಂಗೇರರ ಮಾರ್ಗದರ್ಶಕರಾದಂತಹ ಜನಾರ್ದನ ಪೂಜಾರಿ ಅವರನ್ನು, ಕೆ ವಸಂತ ಬಂಗೇರರ ಕುಟುಂಬಸ್ಥರು ವೇದಿಕೆಗೆ ಕರೆದುಕೊಂಡು ಬರಬೇಕು ಅಂತ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಶಾಸಕರ ಧರ್ಮಪತ್ನಿ, ಬೆಳ್ತಂಗಡಿ ಕ್ಷೇತ್ರದ ಜನತೆ ಯಾವತ್ತೂ ಅವರ ಮನೆ ಬಾಗಿಲಿಗೆ ಹೋದಾಗ ಮಾಜಿ ಶಾಸಕರ ಪತ್ನಿ ನಮ್ಮೆಲ್ಲರ ಅಮ್ಮ ಸುಜಿತಾ ಬಂಗೇರರು ಎಲ್ಲರನ್ನ ಸಂತೈಸಿ ಬಾಯಾರಿಕೆ ನೀಡಿ ಅವರನ್ನು ಮುಗುಳ್ನಗೆಯಿಂದ ಅವರ ಕೆಲಸ ಮಾಡಿಸಿಕೊಳ್ಳುವಲ್ಲಿ ಶ್ರಮಿಸಿದವರು ಅವರಿಗೆ ಸಾಂತ್ವನವನ್ನು ಸಲ್ಲಿಸ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ವೇದಿಕೆಗೆ ಆಗಮಿಸಬೇಕು. ವಿಧಾನಸಭಾಧ್ಯಕ್ಷರಾದಂತಹ ಸನ್ಮಾನ್ಯ UT ಖಾದರ್ ಅವರು ಮತ್ತು ಕೇಂದ್ರದ ಮಾಜಿ ಸಚಿವರು, ಸನ್ಮಾನ್ಯ ವಸಂತ ಬಂಗೇರರ ಮಾರ್ಗದರ್ಶಕರು, ನಮ್ಮೆಲ್ಲರ ನಾಯಕರು, ಕುದ್ರೋಳಿ ಗೋಕರ್ಣತ ಕ್ಷೇತ್ರದ ರೂವಾರಿಗಳಾದಂತಹ ಜನಾರ್ದನ ಪೂಜಾರಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಮಾಜಿ ಸಚಿವರಾದಂತಹ ರಮಾನಾಥ್ ರೈ ಅವರು, ಅಭಯ್ ಚಂದ್ರ ಜೈನ್ ಸರ್ ಅವರು, ಐವನ್ ಡಿಸೋಜರ್ ಅವರು, ರಕ್ಷಿತ್ ಶಿವರಾಮ್ರವರು ಆಗಮಿಸಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಅವರು ಇದ್ದಾರೆ. ಇವರನ್ನು ಕೂಡ ಕುಟುಂಬದ ಸದಸ್ಯರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಶಾಸಕರ ಆಪ್ತರಾದಂತಹ ರವಿಶಂಕರ್ ಶೆಟ್ಟಿ ಬಡಾಜೆಗುತ್ತು ಅವರು ಕೂಡ ಇದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ನಾನು ಕುಟುಂಬಸ್ಥರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರೇ, ನುಡಿ ನಮನ ಕಾರ್ಯಕ್ರಮ ಇದೀಗ ವಿಧಾನಸಭಾಧ್ಯಕ್ಷ, ನಮ್ಮೆಲ್ಲರ ನೆಚ್ಚಿನ ವಿಧಾನಸಭಾಧ್ಯಕ್ಷರಾದಂಥ ಸನ್ಮಾನ್ಯ UT ಖಾದರ್ ಅವರು, ಸನ್ಮಾನ್ಯ ವಸಂತ ಬಂಗೇರರು ಮಂಗಳೂರಿನಲ್ಲಿ ಆಸ್ಪತ್ರೆಯಲ್ಲಿರುವಾಗ, ಬೆಂಗಳೂರಿನಲ್ಲಿ ಕೂಡ ಆಸ್ಪತ್ರೆಯಲ್ಲಿರುವಾಗ ಅವರು ಭೇಟಿ ಕೊಟ್ಟು ವಸಂತ ಬಂಗೇರರಿಗೆ ಮತ್ತು ಕುಟುಂಬದವರಿಗೆ ಸಾಂತ್ವನ ನೀಡಿ ಧೈರ್ಯ ತುಂಬಿದವರು ಸನ್ಮಾನ್ಯ UT ಖಾದರ್ ಅವರು. ಅಷ್ಟೇ ಅಲ್ಲ, ವಸಂತ ಬಂಗೇರರು ಅವರ ಈ ಕ್ಷೇತ್ರಕ್ಕೆ ಬೇಕಾಗಿ ಯಾವುದೇ ಒಂದು ಬೇಡಿಕೆಗಳನ್ನು UT ಖಾದರ್ ಮುಖಾಂತರ ಸಲ್ಲಿಸುವಾಗ ಸೂಕ್ತವಾಗಿ ಸ್ಪಂದಿಸಿ ಎಲ್ಲ ರೀತಿಯಲ್ಲಿ ವಸಂತ ಬಂಗೇರಿಗೆ ಬೆಂಬಲಿಗರಾಗಿ ನಿಂತಹ ಸನ್ಮಾನ್ಯ UT ಖಾದರ್ ಅವರು ಇದೀಗ ನುಡಿ ನಮನ ಸಲ್ಲಿಸಲಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ಅತ್ಯಂತ ನೋವಿನ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಇದ್ದೇವೆ. ಬಹುಶಃ ನಾವೆಲ್ಲರೂ ಕೂಡ ನಾವೇನೋ ಒಂದು ಅತ್ಯಂತ ಆತ್ಮೀಯರು ಮತ್ತು ನಮಗೆ ಅತ್ಯಂತ ಹಿರಿಯರಾಗಿದ್ದುಕೊಂಡಂತಹ ಜನಸಾಮಾನ್ಯ ಧ್ವನಿಯಾಗಿದ್ದಂಥ ವ್ಯಕ್ತಿತ್ವವನ್ನು ಕಳೆಕೊಂಡಂಥ ಭಾವನೆಯಲ್ಲಿ ಇರುವಂಥ ಒಂದು ಭಾವನೆ ಮತ್ತು ವಾತಾವರಣ ಇವತ್ತು ನಮಗೆಲ್ಲರಿಗೂ ಕೂಡ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ನಗಲಿದಂಥ ಗೌರವ ದಿವಂಗತ ವಸಂತ ಬಂಗೇರವರ ವ್ಯಕ್ತಿತ್ವದ ಬಗ್ಗೆ ನಾನು ಇವತ್ತು ವಿವರಣೆ ಮಾಡಬೇಕಾದರೆ ಮತ್ತು ವಿವರಣೆ ಮಾಡಲಿಕ್ಕೆ ಅಷ್ಟು ದೊಡ್ಡ ಜನ ಆಗಲಿಲ್ಲ. ಯಾಕೆಂತ ಹೇಳಿದರೆ ನಾನು ಸಣ್ಣ ಯುವಕ ಮತ್ತು ವಿದ್ಯಾರ್ಥಿಯಾಗಿದ್ದಾಗಲೇ ಅವರು ರಾಜ್ಯ ಮತ್ತು ರಾಷ್ಟ್ರ ನಾಯಕರಾಗಿದ್ದರು. ಸಾಮಾಜಿಕ ಚಿಂತನೆಯಲ್ಲಿ ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಕೊಂಡು ನನ್ನ ತಂದೆಗೆ ಅತ್ಯಂತ ಆತ್ಮೀಯರಾಗಿದ್ದರು. ಬಹುಶಃ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರಿಗೆ, ಜನಾರ್ದನ್ ಪೂಜಾರಿ ಅವರಿಗೆ, ನಿಮಗೆಲ್ಲರಿಗೂ ಅತ್ಯಂತ ಆತ್ಮೀಯತೆಯ ಒಂದು ವ್ಯಕ್ತಿತ್ವ ಕೂಡ ರೂಪಿಸಿಕೊಂಡು ಬಂದಿದ್ದರು. ನಾನು ಎಲ್ಲರಿಗೂ ಕೂಡ ನಮ್ಮ ಯುವ ಮಿತ್ರರಿಗೆ ನಾನು ಹೇಳಿದಿಷ್ಟೇ,
ಹುಟ್ಟು ಆಕಸ್ಮಿಕ, ಸಾವು ಖಚಿತ. ನಾವು ಹುಟ್ಟಿದ ನಂತರ ನಾವೆಲ್ಲರೂ ಕೂಡ ಈ ಸಮಾಜವನ್ನು ಬಿಟ್ಟು ಹೋಗಲೇಬೇಕು. ಇವತ್ತು ಬಹುಶಃ ಮೊನ್ನೆ ನಾವು ಹೊಸದ ಮಗನ ಕಳ್ಕೊಂಡಿದ್ದೇವೆ. ಮುಂದಿನ ದಿನಗಳು ಅದು ನಮ್ಮ ದಿನಗಳಂತ ನಾವು ಇವತ್ತು ಆಲೋಚನೆ ಮಾಡುವಂತಹ ಒಂದು ಕಾಲಘಟ್ಟದ ನಾವು ಇವತ್ತು ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಮಗೆ ಹುಟ್ಟುವಾಗ ನಮಗೆ ಯಾರಿಗೂ ಕೂಡ ಹೆಸರಿರುವುದಿಲ್ಲ, ಬರೀ ಉಸಿರು ಮಾತ್ರ ಇರ್ತದೆ. ಅದು ಈ ಸಮಾಜ ನಾವು ಬಿಟ್ಟು ಹೋಗುವಾಗ ನಮಗೆ ಹೆಸರು ಮಾತ್ರ ಉಳಿತದೆ, ಉಸಿರು ಇರುವುದಿಲ್ಲ. ಅಂಥ ಶಾಶ್ವತವಾದ ಹೆಸರನ್ನು ಸನ್ಮಾನ್ಯ ವಸಂತ್ ಬಂಗೇರ ವ್ಯಕ್ತಿತ್ವ ರೂಪಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಮಗೆಲ್ಲರಿಗೂ ಕೂಡ ದಾರಿದೀಪ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾವು ಈ ಬಹುಶಃ ನಾನು ಯಾವಾಗಲೂ ಮಾತು ಹೇಳ್ತಾ ಇದ್ದೆ, ನಾವು ಅಧಿಕಾರದಲ್ಲಿದ್ದಾಗ ನಮ್ಗೆ ಎಷ್ಟು ಜನ ನಮ್ಮ ಹತ್ತಿರ ಬರ್ತಾರೆ ಅದು ನಮಗೆ ಮುಖ್ಯ ಅಲ್ಲ. ನಾವು ಅಧಿಕಾರದಲ್ಲಿದ್ದಾಗ ನಮ್ಮ ಮನೆಯಲ್ಲಿ, ಆಫೀಸ್ನಲ್ಲಿ ನಾವು ಹೋದ ಕಡೆ ಎಷ್ಟು ಜನ ಸೇರ್ತಾರೆ ಅದು ಮುಖ್ಯ ಅಲ್ಲ. ನಾವು ಈ ಸಮಾಜ ಮತ್ತು ಈ ಮೂಢ ಮತ್ತು ಮಣ್ಣನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಅಂತ್ಯ ಸಂಸ್ಕಾರಕ್ಕೆ ಎಷ್ಟು ಜನ ಬರ್ತಾರೆ ಅದು ನಮ್ಮ ನಿಜವಾದ ಜೀವನದ ವ್ಯಕ್ತಿತ್ವ. ಆ ವ್ಯಕ್ತಿತ್ವವೇ ಬಂಗೇರವ ವ್ಯಕ್ತಿತ್ವ ಆಗಿದೆ. ಮೊನ್ನೆ ನಾವು ಇವತ್ತು ಕೇಳಿಕೊಂಡು ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದ, ಅತ್ಯಂತ ಕಡು ಬಡವದಿಂದ ಅತ್ಯಂತ ಶ್ರೀಮಂತರ ತನಕ, ನಿರ್ಗತಿಕರು ಮತ್ತು ಶ್ರೀಮಂತರು, ಕಲಿತವನು ಎಲ್ಲರೂ ಕೂಡ ಬಹುಶಃ ಆ ಬಂಗೇರವರ ಪ್ರೀತಿ ವಿಶ್ವಾಸಕ್ಕೆ ಆ ಒಂದು ಇಟ್ಟುಕೊಂಡು ಅವನು ಕಲ್ಕೊಂಡಂಥ ಸಂದರ್ಭದಲ್ಲಿ ನಮ್ಮೊಂದು ಹಿರಿಯ ಅಣ್ಣನ ನಾವು ಕಲ್ಕೊಂಡಿದ್ದೇವೆ, ನಮ್ಮ ಸೋದರನ ಕಲ್ಕೊಂಡಿದ್ದೇವೆ, ಉತ್ತಮವಾದ ನಾಯಕತ್ವವನ್ನು ಕಲ್ಕೊಂಡಿದ್ದೆಂಬ ಭಾವನೆ ಇವತ್ತಿತ್ತು. ನಾನು ಬಹುಶಃ ಒಂದು ರಾಜಕೀಯದ ವ್ಯಕ್ತಿತ್ವ ಜೀವನದಲ್ಲಿ ನೋಡಬೇಕಾದ್ರೆ ನಾನು ನೋಡ್ತಿದ್ದೇನೆ, ಅವರು ಅಧಿಕಾರ ಇದ್ದಾಗ ಯಾವ ರೀತಿ ಇತ್ತ, ಅಧಿಕಾರ ಇಲ್ಲದಿದ್ದಾಗಲೂ ಕೂಡ ಅದೇ ವ್ಯಕ್ತಿತ್ವ ರೂಪಿಸಿಕೊಂಡು ಬಂದಿದ್ರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೆಲ್ಲ ಯುವ ಜನರಿಗೆ ಮತ್ತು ಯುವ ಜನಾಂಗಕ್ಕೆ ಒಂದು ದಾರಿದೀಪ ಮತ್ತು ಅವರ ಒಂದು ಜೀವನದ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ರಾಜಕೀಯ ಜೀವನದಲ್ಲಿ ನಾವೆಲ್ಲ ಜೊತೆಗೆ ಶಾಸಕರಾಗಿದ್ದರು. ಆ ಒಂದು ಸಂದರ್ಭ ನಾವು ಯಾವ ಬಂಗೇರ ಅಂತೇಳಿ ನಾವೆಲ್ಲ ನಮ್ಮ ಈ ತಂಡದವರು ನಾವು ಯಾರಿದ್ದೇವೆ ನಾವೆಲ್ಲ ಖುಷಿ ಒಂದು ವಾತಾವರಣದ ನೆಗಡುವಂಥ ಜಾಸ್ತಿ. ಯಾಕಂತ ಹೇಳಿದರೆ ಅವರು ಪ್ರತಿಯೊಂದು ಮಾತಿನಲ್ಲಿ ಕೂಡ ಅದು ನಮಗೆ ನೆಗಡಲಿಕ್ಕೆ ಆಗ್ತಿತ್ತು, ಅದೊಂದು ಅರ್ಥವೂ ಕೂಡ ಬರುವಂಥ ಮಾತಿತ್ತು. ಅವರಿಗೆ ನಾನು ನೋಡಿದ ಮಟ್ಟದಲ್ಲಿ ಬಡವರಿಗೆ ಏನಾದರೂ ಸ್ವಲ್ಪ ತೊಂದರೆ ಆದರೆ ಆಗ ಅವರಿಗೆ ಕೋಪ ಎಲ್ಲಿಂದ ಬರ್ತದಂತಿಲ್ಲ. ಅದು ಸರಿಯಾ ತಪ್ಪಂದ್ರೆ ನೆಕ್ಸ್ಟ್ ಕ್ವಶನ್. ಜನಸಾಮಾನ್ಯ ಬಡವರಿಗೆ ಅವರಿಗೆ ಉಪದ್ರ ಆಗಬಾರ್ದು, ಅದು ಎಲ್ಲಿಂದ ಅವರಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೇರ ನುಡಿಯ ವ್ಯಕ್ತಿತ್ವದ ಆ ಒಂದು ವ್ಯಕ್ತಿತ್ವ ಇವತ್ತು ಅವ್ರದ್ದು ಆಗಿತ್ತಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಆ ವ್ಯಕ್ತಿತ್ವನ ಇವತ್ತು ನಮ್ಮ ಮುಂದೆ ವಸಂತ್ ಬಂಗೇರ ಇಲ್ಲ, ಅದು ಅವರ ವ್ಯಕ್ತಿತ್ವ ನಮ್ಮೆಲ್ಲರ ಕಣ್ಣ ಮುಂದೆ ಇದೆ. ಆ ವ್ಯಕ್ತಿತ್ವ ಎಲ್ಲ ಯುವ ಜನಾಂಗದ ಮತ್ತು ವಿದ್ಯಾರ್ಥಿ ಸಮಾಜದ ಇವತ್ತು ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ಇವತ್ತು ಆಗಬೇಕಂತ ಕೂಡ ನಾನು ಎಲ್ಲರಿಗೂ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಅವರು ಬೆಂಗಳೂರಿನ ಆಸ್ಪತ್ರೆಯಲ್ಲಿದ್ದಾಗಲೂ ಮಂಗಳೂರಿನ ಆಸ್ಪತ್ರೆಯಿದ್ದಾಗಲೂ ಕೂಡ ನಾನು ಹೋಗಿದ್ದೆ. ಮಂಗಳೂರಿನ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅವರು ಅಸೌಖ್ಯರಾಗಿದ್ದರೂ ಕೂಡ ಅವರು ಜನಸಾಮಾನ್ಯ ಬಗ್ಗೆ, ಸಮಾಜದ ಬಗ್ಗೆ ಹೆಚ್ಚು ನನ್ನ ಹತ್ರ ಮಾತಾಡುವಂಥ ವಿಚಾರ ಇತ್ತು. ನಾನಾಗ ಹೇಳಿದ್ದೆ, ಇತ್ತೇರು ಹುಷಾರಲ್ಲಿ ಬೊಕ್ಕ ಪೂರ ತೂಕ ಪಣಚಿನ ಅವಕಾಶ ಅಂತ ಅಲ್ಲಿದ್ದರೂ ಕೂಡ ಅವರು ಜನರ ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಭಾವನೆ ಅಲ್ಲಿಯೂ ಕೂಡ ಅವರಿಗಿತ್ತು. ಬೆಂಗಳೂರಿನಲ್ಲಿದ್ದಾಗಲೂ ಕೂಡ ಅವ್ರಿಗೆ ವಿಶೇಷವಾದ ಆ ಒಂದು ಜನಸಾಮಾನ್ಯ ಕಾಳಜಿಯ ಮಾತುಗಳನ್ನು ಆಡುವಂಥ ಅವಕಾಶ ಇತ್ತು. ಬಹುಶಃ ನಾನು ಅವರ ನೋಡಿದ ರೀತಿಯಲ್ಲಿ ಯಾವಾಗಲೂ ಕೂಡ ಅವರವರ ಜನರ ಪರವಾಗಿ ಮತ್ತು ಕ್ಷೇತ್ರದ ಪರವಾಗಿ, ಬಡವರ ಪರವಾಗಿ ಕೋರಿಕೆ ಅಲ್ಲದೆ ಅವರ ಕುಟುಂಬಸ್ಥರ ಪರವಾಗಿ, ಅವರ ವ್ಯಕ್ತಿಗತ ಪರವಾಗಿ ಒಂದೇ ಒಂದು ಯಾವುದೇ ವಿಚಾರ ಎಲ್ಲಿಯೂ ಕೂಡ ಮಾತಾಡಿದ್ದು ನಾನು ನನ್ನ ರಾಜಕೀಯ ಜೀವನದಲ್ಲಿ ನಾನು ಎಲ್ಲಿಯೂ ಕೂಡ ನೋಡಲಿಲ್ಲ. ಎಲ್ಲ ಸಂದರ್ಭಗಳು ಅಷ್ಟು ಮಾತ್ರ ಅಲ್ಲ, ನಮ್ಮ LHನಲ್ಲಿ ಹೋಟೆಲ್ನಲ್ಲಿ ನಮ್ಮ ಕಾಫಿ ತಗೊಂಡು ವೆಯ್ಟರ್ ಇರ್ತಾರೆ, ಅಥವಾ ನಮ್ಮ ಸೆಲೂನ್ ಅಂಗಡಿ ಇರ್ತಾರೆ, ಇವರೆಲ್ಲರೂ ಕೂಡ ಬಂಗೇರ ಅಂದರೆ ಭಾಳ ಪ್ರೀತಿ. ನಾನು ಯಾಕೆಂದರೆ ಬರುವಾಗ ನಾನು ಕೇಳಲಿಕ್ಕಿದೆ, ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ, ಏನಿಗಿದೆ ಜನ. ಆಗ ಬಂಗೇರ ಸಬ್ಜೆಕ್ಟ್ ಬಂದಾಗ ಎಲ್ಲರೂ ಕೂಡ ಒಮ್ಮೆ ನಮಗೆ ಸಡನ್ ಜೋರು ಮಾಡ್ತಾರೆ ಮತ್ತೆ ಕರೆದು ಮತ್ತೆ ಎಕ್ಸ್ಟ್ರಾ ನಮಗೆ ದುಡ್ಡು ಕೊಡ್ತಾರೆ. ಆ ರೀತಿಯ ಒಂದು ಪ್ರೀತಿ ವಿಶ್ವಾಸದ ಒಂದು ತಂದೆ ಮಕ್ಕಳ, ಸೋದರ ಈ ಒಂದು ಭಾವನೆಯ ಒಂದು ವ್ಯಕ್ತಿತ್ವ ಬಹುಶಃ ಇವತ್ತು ಆಗಿತ್ತಂದು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುತ್ತೇನೆ. ಅದಕ್ಕೆ ಬಹುಶಃ ಇವತ್ತು ನಾವು ಬೆಂಗಳೂರಿನ ನಾನು ಹೋಗಿ ಭೇಟಿಯಾದ ಸಂದರ್ಭದಲ್ಲಿ ನಾನು ಭಾಳಷ್ಟು ಹೊತ್ತು ಚರ್ಚೆ ಮಾಡಿದೆ, ಕೂತ್ಕೊ ಎಲ್ಲ ವಿಚಾರಗಳು. ನಾನು ಅಷ್ಟು ಆತ್ಮೀಯತೆಯಿಂದ ಭಾಳಷ್ಟು ಮಾತಾಡಬಾರ ಕಡೆ ಅಂದರೆ ಯಾವುದು ಲಿಮಿಟ್ ಇತ್ತು. ನನ್ನ ತಂದೆ ಸ್ಥಾನದಲ್ಲಿ ಅವರ ತಂದೆಯ ಹಿರಿಯ ವ್ಯಕ್ತಿತ್ವ ಆ ಒಂದು ವಯಸ್ಸಿನಲ್ಲಿದ್ದವರು ಭಾಳಷ್ಟು ಹೊತ್ತು ಭಾಳಷ್ಟು ನಾನು ಮಾತಾಡಿದೆ ಅಂತ ಹೇಳಿದರು.
ಆಗ ನಾನು ಹೇಳಿದೆ, ನಿಮ್ಮ ಕುಟುಂಬದವರು ಯಾರಾದರೂ ಒಬ್ಬ ನೀವು ರಾಜಕೀಯಕ್ಕೆ ತರಲೇಬೇಕಂತೇಳಿ ನಾನೇ ವ್ಯಕ್ತಿಗೆ ಇಲ್ಲ ಅದೊಂದು ಖಂಡಿತವಾಗಿ ಬೇಡ ಅಂತ ಹೇಳಿದರು. ಆಗ ನಾನು ಹೇಳಿದ್ದೆ, ಅದು ಆಗೋದಿಲ್ಲ ಬಂಗೇರ ಸರ್ ಅವರು, ಅದು ಆ ಸ್ಥಾನಕ್ಕೆ ಹೋಗಬೇಕು ಈ ಸ್ಥಾನಕ್ಕೆ, ಆ ವಿಚಾರ ಅಲ್ಲ. ಸಾಮಾಜಿಕವಾಗಿ ಸಕ್ರಿಯವಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರಾದೊಬ್ಬರು ಬರಲೇಬೇಕು. ಯಾಕೆಂತ ಹೇಳಿದರೆ ತಂದೆ ತಾಯಂದಿರ ಕುಟುಂಬಸ್ಥರ ಏನಾದರೂ ಹೆಸರು ಮತ್ತು ಗೌರವವನ್ನು ಶಾಶ್ವತವಾಗಿ ಯಾರು ತೆಕ್ಕೊಂಡು ಹೋಗೋದಿದ್ದರೆ ಜನಸಾಮಾನ್ಯರಿಗೆ ನೀವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅದು ನೆನಪಿಡೋದು ಕಡಿಮೆ, ಎಷ್ಟೇ ಉಪಕಾರ ಮಾಡಿದ್ರು ಕೂಡ ನೆನಪಿಡೋದು ಕಡಿಮೆ. ತಂದೆ ತಾಯಂದಿರ ಕುಟುಂಬಸ್ಥರ ಹೆಸರನ್ನು ಯಾರಾದರೂ ಮುಂದೆ ತೆಕ್ಕೊಂಡು ಹೋಗೋದಿದ್ದರೆ ಅದು ನಿಮ್ಮ ಮಕ್ಕಳು ಮಾತ್ರ ಅದರಿಂದ ಸಾಧ್ಯವಾಗ್ತದೆ. ಅದನ್ನು ನಿಮ್ಮ ಹೆಸರನ್ನು ಸಮಾಜದಲ್ಲಿ ಶಾಶ್ವತವಾಗಿ ನೆನಪಿಟ್ಟುಕೊಳ್ಳಲಿಕ್ಕೆ ಸಾಮಾಜಿಕವಾದ ಚಿಂತನೆ ಅವರಿಗೆ ನೀವು ಅವಕಾಶ ಮಾಡಿಕೊಡೋ ವ್ಯವಸ್ಥೆ ಆಗಬೇಕಂತ ಕೂಡ ಹೇಳಿದ್ದೆ. ಭಾಳಷ್ಟು ಆಲೋಚನೆ ಮಾಡಿ ಕಣ್ಣಲ್ಲಿ ನೀರು ಬರುವ ರೀತಿಯಲ್ಲಿ ಮಾತಾಡಿದ್ರು. ಖಾದರ್ ಅವರೇ, ನಾನು ಬೇರೆ ಆಲೋಚನೆ ಇತ್ತು, ನೀವೀಗ ಮಾತಾಡುವಾಗ ನನಗೆ ಬಹುಶಃ ನಾನು ಕಣ್ಣು ತೆರೆದಂತ ಆಗ್ತದೆ. ನಾನು ಹುಷಾರಾಗ್ತೇನೆ ಮತ್ತು ನನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ KPCC ಅಧ್ಯಕ್ಷರ ಜೊತೆ ಹೋಗಿ ಸೇರಿಕೊಂಡು ಇದರ ಬಗ್ಗೆ ಚರ್ಚೆನೆ ಮಾಡ್ತೇನೆ ಅಂತೇಳಿ ಬಹುಶಃ ನನ್ನ ಅಲ್ಲಿ ಅವತ್ತು ಮಾತಾಡಿದ್ದು ಕೂಡ ಇವತ್ತು ಇದೆ. ಆದ ಕಾರಣ ಬಹುಶಃ ಅಂಥ ಧೀಮಂತವಾದ ನಾಯಕತ್ವ ಇವತ್ತು ನಮ್ಮ ಕಣ್ಣ ಮುಂದೆ ಇಲ್ಲ. ಆದರೆ ಅವರ ವ್ಯಕ್ತಿತ್ವ ಎಲ್ಲ ವಿಚಾರಗಳು ಒಂದು ರಾಜಕಾರಣಿ ಮತ್ತು ಜನಪ್ರತಿನಿಧಿ ಸಮಾಜ ಸೇವಕರು ಯಾವ ರೀತಿ ಇರಬೇಕಂತ ಹೇಳಿಕೊಂಡು ಅವರ ನಮ್ಮ ದೊಡ್ಡ ಮಟ್ಟದ ವ್ಯಕ್ತಿತ್ವ ಅದು ನಮಗೆ ಶಾಶ್ವತವಾಗಿ ನೆಲೆನಿಲಾಗಬೇಕು. ಅದನ್ನು ನಮ್ಮ ಎಲ್ಲ ಯುವ ರಾಜಕಾರಣಿಗಳಿಗೆ ಒಂದು ವ್ಯಕ್ತಿತ್ವದಲ್ಲಿ ರೂಪಿಸಿಕೊಂಡು ಬರುವಂಥ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಬಹುಶಃ ನಾನು ಎಲ್ಲ ಆ ಒಂದು ಅವರ ಆ ಕೆಲಸಕ್ಕೆ ಏನಾಗಿದೆ ದೇವರು ಖಂಡಿತವಾಗಿ ಮುಂದಿನ ದಿನಗಳಿಗೆ ಅವರಿಗೆ ಪರಮಾತ್ಮನು ಆ ದೊಡ್ಡ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವರು ಸ್ವರ್ಗಸ್ಥರಾಗಿ ಖಂಡಿತವಾಗಿ ಮಾಡ್ತಾರೆ. ಸ್ವರ್ಗಸ್ಥರಾಗಿ ಮಾಡಬೇಕು ನಾವೆಲ್ಲರೂ ಕೂಡ ನಾವು ಇವತ್ತು ಪ್ರಾರ್ಥನೆ ಮಾಡುವಂಥದ್ದು. ಬೆಳ್ತಂಗಡಿಯ ಜನತೆಗೆ, ಬೆಳ್ತಂಗಡಿಯ ಜನಪ್ರತಿನಿಧಿಗಳಿಗೆ, ಎಲ್ಲ ಮಟ್ಟದ ಸಮಾಜ ಸಂಘಟನೆಯವರಿಗೆ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಅದು ಸನ್ಮಾನ್ಯ ವಸಂತ ಬಂಗೇರ ಹೆಸರನ್ನು ಬೆಳ್ತಂಗಡಿ ಜನತೆ ಶಾಶ್ವತವಾಗಿ ನೆನಪಿಡುವಂಥ ಏನಾದರೂ ಒಂದು ಯೋಜನೆ ತಾವು ರೂಪಿಸಬೇಕಂತ ಹೇಳಿಕೊಂಡು ನಾನು ನಿಮ್ಮದೆಲ್ಲ ಕಲಕಲಿ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ವಿಶ್ವಾಸ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಏನೆಲ್ಲ ಸಹಕಾರ ಬೇಕು ಅದಕ್ಕೆ ಖಂಡಿತವಾಗಿಯೂ ಅದಕ್ಕೆ ಕೊಡ್ತಾರೆ. ಅದಕ್ಕಾಗಿ ಬಹುಶಃ ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಲಿ. ಅವರ ಕುಟುಂಬಸ್ಥರಿಗೆ ನಾವು ಎಷ್ಟೇ ಸ್ವಂತನೇ ಹೇಳಿದರೂ ಕೂಡ ತಂದೆಯನ್ನು ಕಳ್ಕೊಂಡಾಗ, ಮಕ್ಕಳನ್ನು ಕರ್ಕೊಂಡಾಗ ಆ ನೋವದ್ದು ಅವರಿಗೆ ಗೊತ್ತಾಗದೆ ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ಸ್ವಂತನ ಹೇಳಿದರೂ ಕೂಡ ಅದು ನಿಮಗೆ ಸಮಾಧಾನ ಇವತ್ತು ಆಗಲಿಕ್ಕೆ ಆಗೋದಿಲ್ಲ. ಆದರೆ ಭವಿಷ್ಯದ ಜೀವನ ಅರ್ಥ ಮಾಡಿಕೊಂಡು ತಮಗೆಲ್ಲ ನಿಮ್ಮ ಆ ಒಂದು ನೋವಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇದ್ದೇವೆ ಅಂತ ಹೇಳಿಕೊಂಡು ಬಹುಶಃ ನಿಮ್ಮ ಆ ನೋವನ್ನು ತಡೆಯುವಂಥ ಶಕ್ತಿ ನಮ್ಮ ಕುಟುಂಬಸ್ಥರಿಗೆ, ಮನೆಯವರಿಗೆ, ಅವರ ಅಭಿಮಾನಿ ವರ್ಗದವರಿಗೆ ಆ ಪರಮಾತ್ಮನು ಒಂದು ಶಕ್ತಿ ಕೊಡಲಿ ಅಂತ ನಾನು ಕೇಳಿಕೊಂಡು ಬಹುಶಃ ನನಗೊಂದು ಗೌರವಪೂರ್ವಕವಾಗಿ ಪಾವಿತ್ರ್ಯತೆ ನನ್ನ ಶ್ರದ್ಧಾಂಜಲಿ ಅರ್ಪಿಸ್ತೇನೆ. ನಮಸ್ಕಾರ. ತಮ್ಮ ಮತ್ತು ಮಾಜಿ ಶಾಸಕರ ನಡುವಿನ ಒಡನಾಟವನ್ನು ಮನಬಿಚ್ಚಿ ಹೇಳುತ್ತಾ ನುಡಿನಮನವನ್ನು ಸಲ್ಲಿಸಿದ ಕರ್ನಾಟಕದ ವಿಧಾನಸಭಾಧ್ಯಕ್ಷರಾದಂತಹ UT ಖಾದರ್ ಸಾಹೇಬರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ನಮ್ಮ ಜೊತೆ ಇವತ್ತು ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು, ಮಾಜಿ ಸಚಿವರಾದ ಗಂಗಾಧರ ಗೌಡರವರು, ಮಾಜಿ ಶಾಸಕರಾದ JR ಲೋಬೋರ್ ಅವರಿದ್ದಾರೆ. ಅವರನ್ನು ಕುಟುಂಬಸ್ಥರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮುಂದಕ್ಕೆ ಬೆಳ್ತಂಗಡಿಯ ಒಂದು ಕಡೆ ವೃತ್ತವನ್ನು ನಿರ್ಮಿಸಿ ಅದಕ್ಕೆ ನಾರಾಯಣ ಗುರುಗಳ ವಸಂತ ಬಂಗೇರ ಹೆಸರನ್ನು ನೀಡಬೇಕು ಮತ್ತು KSRTC ಬಸ್ಸು ತಂಗುದಾಣಕ್ಕೆ ನಾರಾಯಣ ಗುರುಗಳ ಹೆಸರನ್ನು ನೀಡಬೇಕು ಎನ್ನುವಂತಹ ಒಂದು ಮನವಿಯನ್ನು ಬೆಳ್ತಂಗಡಿ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷರಾದಂತಹ ಜಯವಿಕ್ರಮ್ ಕಲ್ಲಾಪು ಮತ್ತು ಪದಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಿಕ್ಕಿದ್ದಾರೆ. ಮಾನ್ಯ ಧರ್ಮ ವಿಜಯ್ ಸರ್ ಅವರು ಕೂಡ ನಮ್ಮ ಜೊತೆ ಸೇರಿಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂತಹ ಪ್ರಭಾಕರ್ ಸರ್ ಅವರಿದ್ದಾರೆ. ಅವರನ್ನು ಕೂಡ ಬಂಗೇರರ ಕುಟುಂಬಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮನವಿಯ ಸಾರಾಂಶ ಈ ರೀತಿದೆ. ಬೆಳ್ತಂಗಡಿಯಲ್ಲಿ ಸುಮಾರು 5 ದಶಕಗಳ ಕಾಲ ರಾಜಕೀಯ ರಂಗದಲ್ಲಿ ತನ್ನದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸಿ ಜನಸೇವೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಇತ್ತೀಚೆಗೆ ನಿಧನ ಹೊಂದಿದ ಬೆಳ್ತಂಗಡಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಯ ರೂವಾರಿ, ಮಾಜಿ ಶಾಸಕರು, ನಮ್ಮ ಬೆಳ್ತಂಗಡಿ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಗೌರವಾಧ್ಯಕ್ಷರಾಗಿದ್ದ ವಸಂತ ಬಂಗೇರರ ಹೆಸರನ್ನು ಅಜರಾಮರವಾಗಿಸುವ ನಿಟ್ಟಿನಲ್ಲಿ ತಾಲೂಕಿನ ಹೃದಯ ಭಾಗದಲ್ಲಿ ಸರ್ಕಾರದಿಂದ ನಿರ್ಮಾಣಗೊಳ್ಳುತ್ತಿರುವ ನೂತನ KSRTC ಬಸ್ಸು ತಂಗುದಾಣಕ್ಕೆ
ವಸಂತ ಬಂಗೇರರ ಹೆಸರು ಮತ್ತು ಬೆಳ್ತಂಗಡಿ ಪೇಟೆಯಲ್ಲಿ ಒಂದು ವೃತ್ತ ನಿರ್ಮಾಣ ಮಾಡಿ ಅಲ್ಲಿ ವಸಂತ ಬಂಗೇರರ ಪುತ್ಥಳಿ ನಿರ್ಮಿಸುವರೆ ಸೂಕ್ತ ಆದೇಶ ನೀಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಅಧ್ಯಕ್ಷರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯರವರು ಶ್ರೀ ಕೆ ವಸಂತ ಬಂಗೇರರ ಉತ್ತರ ಕ್ರಿಯೆ ಮತ್ತು ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಶ್ರೀ ಕೆ ವಸಂತ ಬಂಗೇರರ ವ್ಯಕ್ತಿತ್ವಕ್ಕೆ ಮತ್ತು ಅವರು ಮಾಡಿದ ನಿಸ್ಪೃಹ ಸೇವಾ ಕಾರ್ಯಕ್ಕೆ ಸಿಕ್ಕಿದ ಮಹಾ ಗೌರವ ಎಂದು ತಿಳಿಯುತ್ತೇವೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಇಂದು ಆಗಮಿಸುವ ಮೂಲಕ ಬಂಗೇರರಿಗೆ ನೀಡಿದ ಗೌರವ ಅವರ ಹೃದಯ ವೈಶಾಲ್ಯತೆಗೆ ಸಾಕ್ಷಿಯಾಗಿದೆ. ಇದು ಮಾನವೀಯ ಮೌಲ್ಯಕ್ಕೆ ಸದಾ ಸರ್ವದ ಗೌರವವಿದೆ ಎಂಬುದಕ್ಕೆ ಒಂದು ಜೀವಂತ ಉದಾಹರಣೆ. 1983ರ ತರುವಾಯ ಮೊನ್ನೆ ದೇವರ ಪಾದ ಸೇರುವವರೆಗೆ ಶ್ರೀ ಕೆ ವಸಂತ ಬಂಗೇರರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಆಪ್ತರಾಗಿದ್ದು ರಾಜಕೀಯದಲ್ಲಿ ಸವ್ಯಸಾಚಿಗಳಾಗಿ ಬಾಳಿದವರು. ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೊಂದ ಬಂಗೇರರ ಕುಟುಂಬಕ್ಕೆ ಸಾಂತ್ವನ ಹೇಳಲು ಬಂದಿರುವ ಸಂದರ್ಭದಲ್ಲಿ ಇಲ್ಲಿ ಸೇರಿದ ಎಲ್ಲ ಬಂಗೇರರ ಅಭಿಮಾನಿಗಳ ಪರವಾಗಿ ಬಂಗೇರರ ಕುಟುಂಬದ ಪರವಾಗಿ ಪ್ರಾಂಜಲ ಮನಸ್ಸಿನ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಅಗಲಿದ ಕೆ ವಸಂತ ಬಂಗೇರರಿಗೆ ತಮ್ಮ ನುಡಿನಮನವನ್ನು ಸಲ್ಲಿಸಬೇಕಾಗಿ ವಿನಮ್ರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಮಾನ್ಯ ನಮ್ಮ ಅವರಲ್ಲ ಸನ್ಮಾನ್ಯ ಖಾದರ್ ಅವರೇ, ಮಾಜಿ ಕೇಂದ್ರ ಸಚಿವರು ಹಿರಿಯರು ಆದಂಥ ಮಾನ್ಯ ಜನಾರ್ದನ ಪೂಜಾರಿಯವರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ವಸಂತ ಬಂಗೇರವರ ಧರ್ಮಪತ್ನಿ ಶ್ರೀಮತಿ ಸುಜಿತಾ ಬಂಗೇರ ಅವರೇ, ವಸಂತ ಬಂಗೇರ ಅವರ ಕುಟುಂಬದ ಎಲ್ಲ ಸದಸ್ಯರುಗಳೇ, ಈ ಉತ್ತರ ಕ್ರಿಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಾಗೂ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ವಸಂತ ಬಂಗೇರ ಅವರ ಎಲ್ಲ ಕುಟುಂಬದ ಸದಸ್ಯರುಗಳೇ, ಮಾಧ್ಯಮದ ಗೆಳೆಯರೇ, ವಸಂತ ಬಂಗೇರ ಅವರ ಈ ಉತ್ತರ ಕ್ರಿಯೆ ಕಾರ್ಯಕ್ರಮದಲ್ಲಿ ನಾನು ಭಾಳ ದುಃಖದಿಂದ ಭಾಗವಹಿಸ್ತಾ ಇದ್ದೇನೆ. ಅವರು ನಿಧನರಾದ ದಿನ ನಾನು ಕರ್ನಾಟಕದಲ್ಲಿ ಇರಲಿಲ್ಲ. ಹಾಗಾಗಿ
ಅವತ್ತು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನನಗೆ ಅವರ ಅಳಿಯ ಮತ್ತು ಮಗಳು ಉತ್ತರ ಕ್ರಿಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೂ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ವಸಂತ್ ಬಂಗೇರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಅಂತೇಳಿ ನನಗೆ ಆಹ್ವಾನವನ್ನು ನೀಡಿದರು. ನಾನು ಈ ಉತ್ತರ ಕ್ರಿಯೆ ಕಾರ್ಯಕ್ರಮದಲ್ಲಿ 100ಕ್ಕೆ 100 ಭಾಗವಹಿಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕಾಗಿದೆ. ಅವರ ಕುಟುಂಬ ವರ್ಗದವರಿಗೆ, ಅವರ ಧರ್ಮಪತ್ನಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ವಸಂತ್ ಬಂಗೇರ ಅವರು ನಾನು ಭಾಳ ದೀರ್ಘಕಾಲದ ಸ್ನೇಹಿತರು. ವಿಧಾನಸಭೆಗೆ ನಾನು ವಸಂತ್ ಬಂಗೇರ ಅವರು ಒಟ್ಟಿಗೆ ಪ್ರವೇಶ ಮಾಡಿದ್ರು. 1983ನೇ ಇಸ್ವಿ. ಅವರು ಭಾರತೀಯ ಜನತಾ ಪಕ್ಷದಿಂದ ಗೆದ್ದು ಬಂದಿದ್ದರು. ಇಬ್ಬರು ಗೆದ್ದಿದ್ರು. ಆಗ ಭಾರತೀಯ ಜನತಾ ಪಕ್ಷದಲ್ಲಿ 18 ಜನ ಗೆದ್ದಿದ್ರು. 18 ಜನ ಗೆದ್ದಿದ್ರು. ಅದರಲ್ಲಿ ವಸಂತ್ ಬಂಗೇರ ಅವರು ಕೂಡ ಒಬ್ಬರು. ರಾಮಕೃಷ್ಣ ಹೆಗಡೆಯವರು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ರು ಭಾರತೀಯ ಜನತಾ ಪಕ್ಷದವರ ಬೆಂಬಲದಿಂದ. ನಾನು ವಸಂತ್ ಬಂಗೇರ ಅವ್ರನ್ನ ಬಹಳವಾಗಿ ಮೆಚ್ಕೊಂಡಿದ್ದೇನಪ್ಪ ಅಂತಂದರೆ, ಅವರು ನಿಷ್ಠುರ, ನೇರ ನುಡಿಯ ವ್ಯಕ್ತಿಯಾಗಿದ್ದರು. ಯಾವತ್ತೂ ಕೂಡ ಸತ್ಯ ಹೇಳಲಿಕ್ಕೆ ಹಿಂಜರಿತಾ ಇರಲಿಲ್ಲ. ಎಷ್ಟೇ ಜನ ಇರಲಿ, ಯಾವುದೇ ಸಂದರ್ಭ ಇರಲಿ, ಯಾವುದೇ ಸನ್ನಿವೇಶ ಇರಲಿ, ಸತ್ಯವನ್ನು ನೇರವಾಗಿ ಹೇಳ್ತಕ್ಕಂಥ ಒಂದು ವಿಶೇಷ ಗುಣವನ್ನು ಬೆಳೆಸ್ಕೊಂಡಿದ್ದರು. ಹಾಗಾಗಿ ನನಗೆ ಭಾರತೀಯ ಜನತಾ ಪಕ್ಷದಿಂದ ಅವ್ರು ಗೆದ್ದಿದ್ರು ಕೂಡ ನನಗೆ ನಾನು ಮೆಚ್ಕೊಂಡಿದ್ದಂಥ ಶಾಸಕರಲ್ಲಿ ಅವರು ಕೂಡ ಒಬ್ಬರು. ಅವತ್ತು ನಾನು ಕೂಡ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ದೆ ನಾನು ಆ ಚುನಾವಣೆಯಲ್ಲಿ. ಹಾಗಾಗಿ ನಾನು ಪಕ್ಷೇತರನಾಗಿ ಆರಿಸಿ ಬಂದಿದ್ದೆ, ವಿಧಾನಸಭೆ ಪ್ರವೇಶ ಮಾಡಿದ್ದೆ. ಅವತ್ತಿನಿಂದ ಅವರು ಸಾಯೋವರೆಗೂ ಕೂಡ ನನ್ನ ಸ್ನೇಹಿತರಾಗಿ, ಭಾಳ ದೀರ್ಘಕಾಲದ ಸ್ನೇಹ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರಲ್ಲಿ ನಾವು ಗುರುತಿಸ್ತಕ್ಕಂಥದ್ದು ಬಡವರ ಪರವಾಗಿದ್ದರು, ಸತ್ಯದ ಪರವಾಗಿದ್ದರು. ಬಡವರ ಕೆಲಸ ಅಂತಂದರೆ ಅದಕ್ಕೆ ಪರಿಹಾರ ಕೊಡಿಸ್ಲಿಕ್ಕೆ ಯಾವತ್ತೂ ಕೂಡ ಹಿಂದೆ ಬೀಳ್ತಿರಲಿಲ್ಲ. ಯಾವ ಹಂತಕ್ಕಾರು ಕೂಡ ಹೋಯ್ತಿದ್ರು ಬಡವ್ರಿಗೋಸ್ಕರ,
ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅವರು ಯಾರ ಜೊತೆ ಮಾತಾಡ್ತೀನಿ ಅಂತಕ್ಕಂಥದ್ದು ಅವರಿಗೆ ಮುಖ್ಯ ಆಗಿರಲಿಲ್ಲ. ಬಡವ್ರ ಸಮಸ್ಯೆ, ಬಡವರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ಆಗಿತ್ತು. ಹಾಗಾಗಿ ಮಾನವತೆ ಇದ್ದಂಥ ಒಬ್ಬ ಮನುಷ್ಯ, ಮತ್ತು ಅವರ ಇಡೀ ಬದುಕನ್ನು ಸಾರ್ಥಕ ಮಾಡ್ಕೊಂಡಿದ್ದಂಥ ವ್ಯಕ್ತಿ. ಈಗಾಗಲೇ ಖಾದರ್ ಅವರು ಹೇಳಿದ್ರು, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಕೆಲವರು 70 ವರ್ಷ ಬದುಕ್ಬೋದು, ಕೆಲವರು 60 ವರ್ಷ ಬದುಕ್ಬೋದು, ಕೆಲವರು 100 ವರ್ಷ ಬದುಕ್ಬೋದು, ಕೆಲವರು 125 ವರ್ಷ ಬದುಕ್ಬೋದು. ಆದರೆ ಎಷ್ಟು ವರ್ಷಗಳು ಬದುಕ್ತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ ಅಲ್ಲ. ಈ ಸಮಾಜದಲ್ಲಿ ನಾವು ಹುಟ್ಟಿ ಬಂದ ಮೇಲೆ ಸಾಯೋವರೆಗೂ ಇರ್ತಕ್ಕಂಥ ಈ ಹುಟ್ಟು ಸಾವಿನ ನಡುವೆ ಇರ್ತಕ್ಕಂಥ ಅಂತರ ಇದೆಯಲ್ಲ, ಅದನ್ನು ಸಾರ್ಥಕ ಮಾಡ್ಕೊಂಡಿದ್ದೀವ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವಮಾನವನಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ಅವರು ಅಲ್ಪ ಮಾನವರಾಗ್ಬಿಡ್ತಾರೆ, ಸಾಯುವಾಗ ಮಾನವೀಯತೆಯೇ ಇಲ್ಲದೇ ಸಾಯ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ವಸಂತ್ ಬಂಗೇರ ಅವರಿಗೆ ಮಾನವೀಯತೆ ಗುಣ ಇತ್ತು. ಯಾಕಂದರೆ ಬಡವರ ಬಗ್ಗೆ, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥ, ಅವರಿಗೆ ಅನುಕಂಪ ವ್ಯಕ್ತ ಮಾಡ್ತಕ್ಕಂಥ, ಅವರ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಅವರು ಶಾಸಕರಾಗಿದ್ದರು. ಆಗ ಅವರು ಬರ್ತಿದ್ದದ್ದು ವೈಯಕ್ತಿಕ ಕೆಲಸಗಳಿಗೆ ಯಾವತ್ತೂ ಕೂಡ ಬಂದವರಲ್ಲ. ಅವ್ರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ವಿಶೇಷವಾಗಿ ಬಡವರ ಕೆಲಸಗಳ ಬಗ್ಗೆ ಮಾತ್ರ ಬರ್ತಾಯಿದ್ರು. ಮತ್ತು ಎಂದೂ ಕೂಡ ಮಂತ್ರಿ ಆಗಬೇಕು ಅಂತ ಲಾಬಿ ಮಾಡಿದವರಲ್ಲ. 5 ಬಾರಿ ಶಾಸಕರಾಗಿದ್ದರೂ ಕೂಡ ಬೇರೆ ಬೇರೆ ಪಾರ್ಟಿಗಳಲ್ಲಾಗಿದ್ದರು. ಭಾರತೀಯ ಜನತಾ ಪಕ್ಷದಿಂದ ಆಗಿದ್ದರು, ಜನತಾದಳದಿಂದ ಆಗಿದ್ದರು, ಕಾಂಗ್ರೆಸ್ನಿಂದ ಆಗಿದ್ದರು. 5 ಬಾರಿ ಶಾಸಕರಾಗಿದ್ದರೂ ಕೂಡ ಎಂದೂ ಮಂತ್ರಿ ಆಗಬೇಕು ಅಂತೇಳಿ ಲಾಬಿ ಮಾಡಲಿಲ್ಲ. ಭಾಳ ಜನ ಮೊದಲನೇ ಸಾರಿ MLA ಆದಾಗಲೇ ಮಂತ್ರಿ ಆಗಬೇಕು ಅಂತೇಳಿ ಲಾಬಿ ಮಾಡ್ತಾರೆ. ಆದರೆ 5 ಬಾರಿ ಶಾಸಕರಾಗಿದ್ದರೂ ಕೂಡ ಒಂದು ದಿನನೂ ಕೂಡ ನನ್ನನ್ನು ಮಂತ್ರಿ ಮಾಡಿ ಅಂತ ನಾನು ಕೇಳಲಿಲ್ಲ. 2013ರಿಂದ 2018ರವರೆಗೆ ನಾನು 2023ರಲ್ಲಿ ವಸಂತ್ ಬಂಗೇರ ಅವರಿಗೆ, ನಮ್ಮ ಎಂಥದೋ ಗೌಡ ಅವರಿಗೆ ಟಿಕೆಟ್ ಕೊಡಿ ಅಂತ ಒಂದು ಸಾರಿ ಬಂದಿದ್ದರು. ನಾನು ಅವರಿಗೆ ಒಬ್ಬರನ್ನೇ ಭೇಟಿ ಮಾಡಪ್ಪ ಅಂತ ಹೇಳಿ, ನೀನೇ ನಿಂತ್ಕೊಳ್ಳಪ್ಪ ಈ ಸಾರಿ, ನಾನು ಇದು ಕೊನೆಯ ಎಲೆಕ್ಷನ್ನು, ನೀನು ಇದು ಕೊನೆಯ ಎಲೆಕ್ಷನ್, ನಿಂತ್ಕೊ, ಇಬ್ಬರು ಒಟ್ಟಿಗೆ ಬಂದವರು ಅಂತ ಹೇಳಿದೆ ನಾನು. ಆದರೆ ಏನು ಮಾಡಿದ್ರೂ ಕೂಡ ನಾನು ಇಲ್ಲಲ್ಲ ಅಂತ ಹೇಳ್ಬಿಟ್ರು. ನಾನು ಯಾವ ಕಾರಣಕ್ಕೂ ಕೂಡ ಈ ಸಾರಿ ಚುನಾವಣೆಯಲ್ಲಿ ನಿಲ್ಲಲ್ಲ, ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಬಹುಶಃ ಅವರು ಈ ಸಾರಿ ನಿಂತಿದ್ರೆ, ಗೆದ್ದಿದ್ರೆ 100ಕ್ಕೆ 100 ಮಂತ್ರಿ ಆಗ್ತಾ ಇದ್ರು ಅನ್ನೋ ಮಾತು, ಅದಕ್ಕೋಸ್ಕರವಾಗಿ ಈ ಮಾತುಗಳನ್ನು ಹೇಳ್ತಾರೆ. ಸೊ ಒಬ್ಬ ಮಾನವೀಯತೆ ಇದ್ದಂಥ,
ಬಡವರ ಪರವಾಗಿದ್ದಂಥ, ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಪರವಾಗಿ ಅಂಥ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಜನಪರವಾದಂಥ ಕಾಳಜಿ ಇದ್ದಂಥ ವ್ಯಕ್ತಿ. ರಾಜಕೀಯದಲ್ಲಿ ವಸಂತ್ ಬಂಗೇರ ಒಬ್ಬ ಅಪರೂಪದ ರಾಜಕಾರಣಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವ. ಅಂಥ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ. ಅವರ ಸಾವಿನಿಂದ ಕರ್ನಾಟಕದ ರಾಜಕಾರಣಕ್ಕೆ ನಷ್ಟ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇಷ್ಟು ಜಲ್ದಿ ಅಗಲ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಅವರು ಆಸ್ಪತ್ರೆಯಲ್ಲಿದ್ದಾಗ ಆಸ್ಪತ್ರೆಗೆ ಹೋಗಿದ್ದೆ ನೋಡಲಿಕ್ಕೆ. ಆಗ ಇನ್ನು ಭಾಳ ದಿನ ಬದುಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಅವತ್ತು ಹೇಳಿದೆ, ಇವರಿಗೆ ಬೆಂಗಳೂರಿನಲ್ಲಿ ಒಳ್ಳೆಯ ಆಸ್ಪತ್ರೆಗೆ ಸೇರಿಸಿ ಅಂತ ಕೂಡ ಅವತ್ತು ಹೇಳಿದರೆ, ಬೆಂಗಳೂರಿನಲ್ಲೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಸೇರಿಸಿದ್ರು. ಬಟ್ ಆದರೆ ಅದು ಫಲಕಾರಿ ಆಗಲಿಲ್ಲ. ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇಷ್ಟು ಜಲ್ದಿ ಅಗಲ್ತಾರೆ ಅಂತೇಳಿ ಗೊತ್ತಾಗಿರಲಿಲ್ಲ. ಅವರ ಕುಟುಂಬ ವರ್ಗದವರ ದುಃಖದಲ್ಲಿ ನಾನು ಕೂಡ ಪಾಲ್ದಾರನಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಈಗ ನನಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ. ಭಾಳ ಒಬ್ಬ ಪ್ರೀತಿಯ ಸ್ನೇಹಿತನನ್ನು ಕಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಅವರೆಲ್ಲ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ, ವಿಶೇಷವಾಗಿ ಅವ್ರ ಕುಟುಂಬ ವರ್ಗದವರಿಗೆ ಅವ್ರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ದೇವರು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ಅವ್ರಿಗೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವ್ರ ಬಗ್ಗೆ ಒಂದು ಮನವಿ ಕೂಡ ಕೊಟ್ಟಿದ್ದಾರೆ. ಒಂದು ಬಸ್ ಸ್ಟ್ಯಾಂಡ್ಗೆ ಅವ್ರ ಹೆಸರಿಡಬೇಕು ಅಂತ. KSRTC ಬಸ್ ಸ್ಟ್ಯಾಂಡ್. ಇನ್ಯಾವ ಬಸ್ ಸ್ಟ್ಯಾಂಡ್ ಅಯ್ಯ ನಾವು ಹೇಳೋದು? ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ್. ಆಮೇಲೆ ಒಂದು ವೃತ್ತಕ್ಕೆ ಅವ್ರ ಹೆಸರಿಡಬೇಕು ಅಂಥೇಳಿ, ಆಮೇಲೆ ಅವರ ಪ್ರತಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರದ ವತಿಯಿಂದ ಇವೆಲ್ಲ ಬಸ್ ಸ್ಟ್ಯಾಂಡಿಗೆ ಹೆಸರಿಡ್ತಕ್ಕಂಥದ್ದು, ಪ್ರತಿಮೆ ಮಾಡ್ತಕ್ಕಂಥದ್ದು, ವೃತ್ತಕ್ಕೆ ಅವರು ಬೆಳ್ತಂಗಡಿ ಎಲ್ಲ ಅವರು ಸೊ ಅದನ್ನು ಸರ್ಕಾರ ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಸಂತ ಬಂಗೇರರ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಕುಟುಂಬದ ಸದಸ್ಯರ ನೋವಿನಲ್ಲಿ ಪಾಲುದಾರರಾದಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಕುಟುಂಬದ ವಸಂತ ಬಂಗೇರರ ಧರ್ಮಪತ್ನಿ ಸುಜಿತಾ ವಿ ಬಂಗೇರ, ಅಳಿಯಂದಿರಾದ ಧರ್ಮವಿಜೇತ್, ಸಂಜೀವ ಕನೇಕಲ್, ಪುತ್ರಿಯರಾದ ಪ್ರೀತಿತಾ ಬಂಗೇರ, ಬಿನುತಾ ಬಂಗೇರ, ಮೊಮ್ಮಕ್ಕಳಾದ ಪೂರ್ವಿಕಾ, ವೇದಾಂತ್, ಸೃಷ್ಟಿ ಇವರುಗಳನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರು, ಮಾನ್ಯ ವಿಧಾನಸಭಾಧ್ಯಕ್ಷರಾದಂತಹ UT ಖಾದರ್ರವರು, ಮಾಜಿ ಸಚಿವರು, ನಮ್ಮೆಲ್ಲರ ನಾಯಕರಾದಂತಹ K ಜನಾರ್ದನ ಪೂಜಾರಿ ಅವರ ಜೊತೆ
ಪುಷ್ಪಾರ್ಚನೆಯ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸೋಲೂರು ಕ್ಷೇತ್ರದ ಮಠಾಧಿಪತಿಗಳಾದಂತಹ ವಿಖ್ಯಾತಾನಂದ ಸ್ವಾಮೀಜಿಯವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೆ. ಮಾಜಿ ಶಾಸಕರಾದಂತಹ ಪ್ರಭಾಕರ ಬಂಗೇರ್ರವರು, ವಸಂತ ಬಂಗೇರ್ರ ಸೋದರರಾದಂತಹ ಪ್ರಭಾಕರ ಬಂಗೇರ್ರವರು ಕೂಡ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಸೋದರರಾದಂತಹ ರಮೇಶ್ ಬಂಗೇರ, ಇನ್ನೋರ್ವ ಸೋದರಿ ಶಾರದಾ ಕೃಷ್ಣ, ಇವರು ಕೂಡ ಸೇರಿಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೀವಿ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಮಾಜಿ ಸಚಿವರಾದಂತಹ ರಮಾನಾಥ್ ರೈ ಅವರು, ಮಾನ್ಯ ಅಭಯ್ ಚಂದ್ರ ಜೈನ್ರವರು, ಮಾನ್ಯ ಜೆ.ಆರ್. ಲೋಬರವರು, ಐವನ್ ಡಿಸೋಜರವರು, ರಕ್ಷಿತ್ ಶಿವರಾಮ್ರವರು, ಶಾಸಕರಾದಂತಹ ಹರೀಶ್ ಪೂಂಜರವರು, ಸನ್ಮಾನ್ಯ ರಾಜಶೇಖರ್ ಕೋಟ್ಯನ್ರವರು, ದಿನೇಶ್ ಅಮೀನ್ ಮಟ್ಟೂರವರು, ಮಾಜಿ ಸಚಿವರಾದಂತಹ ಗಂಗಾಧರ ಗೌಡರವರು, ಮಾಜಿ ಶಾಸಕರಾದಂತಹ ಸಂಸದರಾದಂತಹ ವಿನಯ್ ಕುಮಾರ್ ಸೊರಕೆ ಅವರು, ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು, ಇವರೆಲ್ಲರೂ ವೇದಿಕೆಗೆ ಆಗಮಿಸಿ ಅಗಲಿದ ದಿವ್ಯ ಚೇತನ ಮಾಜಿ ಶಾಸಕರಾದಂತಹ ಕೆ ವಸಂತ ಬಂಗೇರರಿಗೆ ಪುಷ್ಪಾಂಜಲಿ ಸಲ್ಲಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿಗಳಾದಂತಹ KPCC ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಅವರು ಕೂಡ ಸೇರಿಕೊಳ್ಬೇಕು. ಆಯನೂರು ಮಂಜುನಾಥ್ ಸರ್ ಅವರು ಕೂಡ ಸೇರಿಕೊಳ್ಬೇಕು. ಮಾಜಿ ಶಾಸಕಿಯಾದಂತಹ ಶಕುಂತಲಾ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಸೇರಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಾರಾಯಣಗುರು ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಸತ್ಯಜಿತ್ ಸುರತ್ಕಲ್ರವರು ಕೂಡ ನಮ್ಮ ಜೊತೆ ಸೇರಿಕೊಳ್ಬೇಕು. ಅನಿವಾರ್ಯ ಕಾರಣಗಳಿಂದಾಗಿ ಅವರಿಗೆ ಇವತ್ತು ನಾವು ನುಡಿನಮನಕ್ಕೆ ಆಹ್ವಾನಿಸ್ತೇವೆ, ಆದರೆ ಸಮಯದ ಅವಕಾಶ ಇಲ್ಲದ್ರಿಂದಾಗಿ ಅವರಿಗೆ ಮಾತನಾಡಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀಮತಿ ಮಮತಾ DS ಗಟ್ಟಿ ಅವರು ಕೂಡ ನಮ್ಮ ಜೊತೆ ಪುಷ್ಪನಮನ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಬೇಕು ಅಂತ ಎನಿಸ್ಕೊಳ್ತಿದ್ದೇನೆ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂತಹ ಪ್ರಭಾಕರ್ ಅವರು ಕೂಡ ಸೇರಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಮಾನ್ಯ ವಸಂತ ಬಂಗೇರ್ರ ಆಪ್ತರಲ್ಲಿ ಓರ್ವರು ರವಿಶಂಕರ ಶೆಟ್ಟಿ ಬಡಾ ಜಗುತ್ತು, ಇವರು ಕೂಡ ಪುಷ್ಪನಮನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಆಗಮಿಸಿದಂತಹ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ವಸಂತ ಬಂಗೇರರ ಆತ್ಮಕ್ಕೆ ಚಿರಶಾಂತಿ
ನಿಟ್ಟಿನಲ್ಲಿ ಆಗಮಿಸಿದಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ಇಲ್ಲಿ ಸೇರಿರುವಂಥ ಎಲ್ಲ ವಸಂತ ಬಂಗೇರ ಅಭಿಮಾನಿಗಳ ಪರವಾಗಿ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಸೇರಿದ ಅಭಿಮಾನಿಗಳು ಮತ್ತು ವಸಂತ ಬಂಗೇರ ಕುಟುಂಬಸ್ಥರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇರುವಂತಹ ಮಾನ್ಯ ವಿಧಾನಸಭಾಧ್ಯಕ್ಷರಾದಂತಹ UT ಖಾದರ್ ಸಾಹೇಬರಿಗೆ ನಾನು ಎಲ್ಲರ ಪರವಾಗಿ, ಕುಟುಂಬಸ್ಥರ ಪರವಾಗಿ ಮತ್ತು ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂದಂತಹ ಎಲ್ಲ ವಸಂತ ಬಂಗೇರರ ಅಭಿಮಾನಿಗಳಿಗೆ, ವಿವಿಧ ಪಕ್ಷಗಳ ಮುಖಂಡರುಗಳಿಗೆ, ನಾಯಕರುಗಳಿಗೆ, ಮಾಧ್ಯಮದ ಮಿತ್ರರು, ನಮ್ಮ ಜೊತೆ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಆಗಮಿಸಿದ್ದೀರಿ. ತಮಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ವಸಂತ ಬಂಗೇರರ ಅಗಲುವಿಕೆಯ ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮನಯ ಶ್ರೀ ಶಾರದಾ ಪೀಠಂ ಶೃಂಗೇರಿ ಇವರು ಒಂದು ಸಂತಾಪ ಸೂಚಕ ಪತ್ರವನ್ನು ಕಳುಹಿಸಿದ್ದಾರೆ. ಶ್ರೀಮತಿ ಸುಜಿತಾ ವಿ ಬಂಗೇರ, ಕೋಮ್ ವಸಂತ ಬಂಗೇರ, ಹಳೆಕೋಟೆ, ಬೆಳ್ತಂಗಡಿ. ಶ್ರೀಮತಿ ಸುಜಿತಾ ವಿ ಬಂಗೇರರವರಿಗೆ ದಿನಾಂಕ 8/5/2024 ಭಾನುವಾರದಂದು ನಿಮ್ಮ ಪತಿಯವರಾದ ಶ್ರೀ ವಸಂತ ಬಂಗೇರರವರು ಸ್ವರ್ಗಸ್ಥರಾದ ವಿಚಾರವನ್ನರಿತು ಬಹಳ ಬೇಸರವಾಯಿತು. ಈ ಬೇಸರದ ಸಂಗತಿಯನ್ನು ಉಭಯ ಶ್ರೀ ಶ್ರೀ ಜಗದ್ಗುರು ಮಹಾಸ್ವಾಮಿಗಳವರ ಕಮಲಗಳಲ್ಲಿ ವಿಜ್ಞಾಪಿಸಿರುತ್ತೇನೆ. ಶ್ರೀಯುತ ವಸಂತ ಬಂಗೇರರವರು ಬೆಳ್ತಂಗಡಿ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿ ಕ್ಷೇತ್ರದ ಹಾಗೂ ಜನರ ಸೇವೆಯಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರ ಮನಸ್ಸಿನಲ್ಲಿ ವಿಶೇಷ ಗೌರವಾದರ ಅಭಿಮಾನಗಳನ್ನು ಹೊಂದಿದವರಾಗಿದ್ದರು. ಶ್ರೀಯುತರು ನಮ್ಮ ಶ್ರೀಮಠದ ಪರಮ ಭಕ್ತರಾಗಿದ್ದು ಶ್ರೀ ಶ್ರೀ ಜಗದ್ಗುರು ಮಹಾಸ್ವಾಮಿಗಳವರಲ್ಲಿ ಅಪಾರ ಭಕ್ತಿಯುಳ್ಳವರಾಗಿದ್ದರು. ಜಗದ್ಗುರು ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಕಾಲದಿಂದಲೂ ಶ್ರೀಮಠದ ಹಲವಾರು ಕಾರ್ಯಕ್ರಮಗಳಲ್ಲಿ ಬಹಳ ಉತ್ಸಾಹದಿಂದ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದರಲ್ಲದೆ ಶ್ರೀಮಠದ ಅನೇಕ ಕಾರ್ಯಯೋಜನೆಗಳಲ್ಲಿ ಬೆಳ್ತಂಗಡಿ ಭಾಗದಲ್ಲಿ ಶ್ರೀಗಳವರ ವಿಜಯ ಯಾತ್ರೆ ಸಂದರ್ಭದಲ್ಲಿ ಮುಂದಾಳತ್ವವನ್ನು ವಹಿಸಿ ಅದನ್ನು ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಪೂರೈಸಿ ಶ್ರೀಗಳವರ ಸಂಪೂರ್ಣ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದರು. ಇವರ ನಿಧನದಿಂದ ಶ್ರೀಮಠವು ಮುಖ್ಯ ಶಿಷ್ಯರಲ್ಲಿ ಒಬ್ಬರನ್ನು ಕಳೆದುಕೊಂಡಂತಾಗಿದೆ. ಜಾತಸ್ಯ ಮರಣಂ ಧ್ರುವಂ ಎನ್ನುವ ಉಕ್ತಿಯಂತೆ ಹುಟ್ಟಿದ ಮನುಷ್ಯನು ಒಂದಲ್ಲ ಒಂದು ದಿನ ಸಾಯಲೇಬೇಕಾಗಿರುವುದು ವಿಧಿನಿಯಮ. ಅದರಂತೆ ನಿಮ್ಮ ಪತಿಯವರು ನಿಮ್ಮನ್ನೆಲ್ಲ ಬಿಟ್ಟು ತೆರಳಿರುತ್ತಾರೆ. ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಕೃಪೆಯಿಂದ ಉಭಯ ಶ್ರೀ ಜಗದ್ಗುರು ಮಹಾಸ್ವಾಮಿಗಳವರ ಆಶೀರ್ವಾದದಿಂದ ಶ್ರೀಯುತರ ಮರಣದಿಂದ ಉಂಟಾದ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ನಿಮಗೂ ನಿಮ್ಮ ಕುಟುಂಬ ವರ್ಗದವರೆಲ್ಲರಿಗೂ ದೊರೆಯಲಿ. ಶ್ರೀಯುತರ ಆತ್ಮಕ್ಕೆ ಸದ್ಗತಿ ಲಭಿಸುವಂತಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂತು ನಿಮ್ಮ ದುಃಖದಲ್ಲಿ ಭಾಗಿ PA ಮುರಳಿ, CEO ಅಡ್ಮಿನಿಸ್ಟ್ರೇಟರ್, ಶ್ರೀ ಶೃಂಗೇರಿ ಮಠ್ ಆ್ಯಂಡ್ ಇಟ್ಸ್ ಪ್ರೊಪ್ರೈಟರ್. ಈ ಒಂದು ನುಡಿನಮನ ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸಿದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ದುಡಿದಂತಹ ಎಲ್ಲ ವಸಂತ ಬಂಗೇರ ಅಭಿಮಾನಿಗಳಿಗೆ ಅವರ ಕುಟುಂಬಸ್ಥರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಬಂದೋಬಸ್ತ್ಗಾಗಿ ನಮ್ಮ ಜೊತೆ ಸಹಕರಿಸಿದಂತಹ ಎಲ್ಲ ಆರಕ್ಷಕ ಸಿಬ್ಬಂದಿಗಳಿಗೆ, ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ವಸಂತ ಬಂಗೇರರ ಕುಟುಂಬಸ್ಥರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ದಯವಿಟ್ಟು ಇಲ್ಲಿ ವೇದಿಕೆಯ ಫ್ಯಾನನ್ನು ಆಫ್ ಮಾಡಬೇಕು. ಇಂದಿನ ಆಳುವ ವರ್ಗ ಕಾರ್ಮಿಕರ ಹಕ್ಕು ಸವಲತ್ತುಗಳನ್ನು ನಾಶ ಮಾಡಿ ಮಾಲಕರ ಹಿತ ಕಾಪಾಡಲು ಮುಂದಾಗುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಿ ಇದರ ವಿರುದ್ಧ ಕೂಡ ಹೋರಾಟವನ್ನ ನಡೆಸಿ ಕಾರ್ಮಿಕರಿಗೆ ಸಮಾನ ನ್ಯಾಯ ಸಿಗುವಲ್ಲಿ ಶ್ರಮಿಸಿದವರಿವರು. ಬಂಗೇರರು ಕೆಲಸ ಮಾಡುವಾಗ ಅಥವಾ ಸಹಾಯಧನ ಮಾಡುವಾಗ ಬೆಳ್ತಂಗಡಿ ತಾಲೂಕಿನವರ, ನನ್ನ ಮತದಾರರ, ನನ್ನ ಪಕ್ಷದವರ ಅದನ್ನು ನೋಡ್ತಾ ಇರಲಿಲ್ಲ. ಇಡೀ ಬೆಳ್ತಂಗಡಿ ತಾಲೂಕಿನ 81 ಗ್ರಾಮಗಳಿಗೆ ಅಭಿವೃದ್ಧಿಯ ಬೆಳಕನ್ನು ಪಸರಿಸಿದ ಹೆಗ್ಗಳಿಕೆ ಬಂಗೇರಿಗೆ ಸಲ್ತದೆ. ಹಾಗೆ ಅಮಾಯಕರಿಗೆ, ದೀನ ದಲಿತರಿಗೆ, ಬಡವರಿಗೆ ಅವರು ಹೂವಿನಂತೆ ಮೃದುವಾದ ವ್ಯಕ್ತಿತ್ವ ಬಂಗೇರದ್ದು. ನಾನು ಅನೇಕ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳನ್ನು ವಸಂತ ಬಂಗೇರವರ ಆಫೀಸಿಗೆ ಕರ್ಕೊಂಡು ಹೋದಾಗ ತುಂಬಾ ರಿಯಾಯಿತಿ ಮಾಡಿದ್ದಾರೆ. ಭಗವಂತ ಅವರಿಗೆ, ಅವರ ದಿವ್ಯ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ಲಿ. ಇನ್ನೊಮ್ಮೆ ಬೆಳ್ತಂಗಡಿಯಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಬಂಗೇರರು ಹುಟ್ಟಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ನಾನು ಮಾಜಿ ಶಾಸಕರಾದಂತಹ ಕೆ ವಸಂತ ಬಂಗೇರ್ ಜೊತೆ ಅವರ ಆಪ್ತ ಸಹಾಯಕನ ರೀತಿಯಲ್ಲಿ ಹಲವಾರು ವರ್ಷ ಕೆಲಸಗಳನ್ನು ಮಾಡಿದ್ದೇನೆ. ಅವರು ಕೊಟ್ಟಂತಹ ಕೆಲಸಗಳನ್ನು ಚಾಚು ತಪ್ಪದೆ ನಾನು ಮಾಡುವಂತಹ ಕೆಲಸವನ್ನು ಮಾಡಿದ್ದೇನೆ. ನನಗೆ ಮುಖ್ಯವಾಗಿ ಅವರು ನಡೆಸ್ತಿದ್ದಂತಹ ಹೋರಾಟಗಳು ನೆನಪು ಬರ್ತದೆ. ಬಡವರು ಯಾವುದೇ ವಿಚಾರದಲ್ಲಿ ತಮಗೆ ಅನ್ಯಾಯವಾದಾಗ ಬಂದು ಹೇಳಿದಂತಹ ವಿಚಾರಗಳನ್ನು ಅದು ಕೊನೆ ಮುಟ್ಟುವ ತನಕ ಅದರನ್ನ ಬೆನ್ನು ಹಿಡಿದು ಅವರಿಗೆ ನ್ಯಾಯ ಒದಗಿಸಿಕೊಡುವಂತ ಕೆಲಸಗಳನ್ನ ಮಾನ್ಯ ವಸಂತ ಬಂಗೇರರು ಮಾಡ್ತಾ ಇದ್ರು. ಬಡ ಜನತೆಯ ಪರವಾಗಿ ಹೋರಾಟ ನಡೆಸಿದಂತಹ ವಸಂತ ಬಂಗೇರರು ನಮ್ಮನ್ನ ಅಗಲಿ ಇರುವಂತದ್ದು ನಮ್ಗೆಲ್ಲ ದುಃಖದ ವಿಚಾರ. ಶ್ರೀಮಂತರನ್ನ ಕಪ್ಪಿ ಮುಷ್ಟಿಕ್ಕೆ ಕಾನೂನು ಕೊಂಡು ಇಂದಿರಾ ಗಾಂಧಿ ಜನಗಳಿಗೆ ಎಡ್ಡೆ ಅವರು ಜನಗಳಿಗೆ ಸ್ವಾತಂತ್ರ್ಯ ಅವರು ಪಣದು ದೇವರಾಜ ಅರಸು ಮುಖ್ಯಮಂತ್ರಿ ಇಪ್ಪನ ಟೈಮುಡು ಒಕ್ಕಲು ಮಸೂದೆ ಕಾನೂನು ಪಣತೀರು ಅವು ತಿರುಗುಬಾನ್ ಹಂಡು ಆ ಟೈಮುಡು ಬೀದಿಗೆ ಜತ್ತನಾರು ವಾ ಅಧಿಕಾರಗಳಂತೆ ಯುವಾಂಗತ ವಸಂತ ಬಂಗೇರು ಆರ್ನ ಒಟ್ಟುಗು 100, 200, 1000 ಕಟ್ಲೆ ಜವನೇರು ಹೋರಾಟಗೂ ರೆಡಿಯಾರು. ಒವ್ವೇ ಒಂಜಿ ಜೀವದ ಹಂಗ ತೊರೆದು ಜನಗಳಿಗೆ ನ್ಯಾಯ ಕೊರಪಣ ಒಂಜಿ ಹಿತಾದಿಷ್ಟಿನ ತರೆಟದಿಯುವಂತು ಪ್ರತಿ ಒಂಜಿ ಬಡವನ ಕಣ್ಣು ಒರೆಸೊಂದು ಪ್ರತಿ ಒರಿಯಾಗಲ ಭೂ ಮಸೂದೆದ ಕಾನೂನನ್ನು ನ್ಯಾಯವಾಯಿನ ರೀತಿಡು ನ್ಯಾಯಗೂ ಒಪ್ಪಿಸಾದು ಪ್ರತಿ ಒರಿಯಾಗಲ ಈ ತಾಲೂಕುಡು ದೆತ್ತು ಕೊರನ್ಯಾರ ದಿವಂಗತ ವಸಂತ ಬಂಗೇರು. ಬಡವರ ಪಾಲಿಗೆ ಭಾಳ ಒಂದು ಕರಾವಳಿಯ ಖಡಕ್ ಜ್ವಾಲೆಯಾಗಿದ್ದ ಕಟ್ಟಕಡೆಯ